ಕೃಷ್ಣ ಚೈತನ್ಯ ಅಧ್ಯಾಯ ಸಾರಿ ವಿಶ್ವರೂಪ ದರ್ಶನ ಯೋಗ ಅಧ್ಯಾಯ 11 ವಿಶ್ವರೂಪ. ಅರ್ಜುನ ಉವಾಚ ಮದ್ ಅನುಗ್ರಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ ತವಾಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ನೋಡಿ, ಈಗ 7, 8, 9, 10 ಈ 4ರಲ್ಲಿ ಭಕ್ತಿದು ಕೃಷ್ಣ ಕೊಟ್ಟಿದ್ದಾನೆ. ಯಾರಿಗೆ? ಅರ್ಜುನನಿಗೆ ಸಂದೇಶ. ಜ್ಞಾನವನ್ನು ಕೊಟ್ಟಿದ್ದಾನೆ, ವಿಜ್ಞಾನ. ಹಾಗಾಗಿ ವಿಜ್ಞಾನದ ಎಂತಾಯ್ತು? ಇವನ ಮೋಹ ಎಲ್ಲ ನಾಶ ಆಯ್ತಂತೆ. ಅದನ್ನು ನಾವು ಕೂಡ ಕೇಳಿದ್ದೇವೆ. ಈಗ 4 ಅಧ್ಯಾಯ ನಾವು ಕೂಡ ಕೇಳಿದ್ದೇವೆ. ಆದರೆ ನಮ್ಗೆ ಎಫೆಕ್ಟ್ ಆಗ್ಲಿಲ್ಲ. ಯಾಕೆಂದ್ರೆ ಅರ್ಜುನ ಒಂದು ಶುದ್ಧ ಭಕ್ತಿಯಲ್ಲಿದ್ದ. ಹಾಗಾಗಿ ಶುದ್ಧ ಭಕ್ತರಿಗೆ ಇಮಿಡಿಯೇಟ್ ಸ್ವಲ್ಪ ಕೃಷ್ಣ ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟ್ ಅದರಲ್ಲಿ ಎಫೆಕ್ಟ್ ಸಿಗ್ತದೆ. ಆ ತರ. ಎಸ್ 11ನೇ ಶ್ಲೋಕದ 2ನೇ ಶ್ಲೋಕ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಕಮಲ ನೇತ್ರನೇ ಅಂತ ಅವನನ್ನು ಕೃಷ್ಣನ ಕರೀತಾ ಇದ್ದಾನೆ. ಯಾಕಂದ್ರೆ ನಿನ್ನ ಕಣ್ಣು ಕಮಲದ ನೇತ್ರದ ತರ ಉಂಟು. ಪ್ರತಿಯೊಂದು ಜೀವಿಯು ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ನಾನೀಗ ಕೇಳಿದ್ದೇನೆ ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಈಗ ಅರ್ಜುನ ಆಕ್ಚುಲಿ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ, ಆದ್ರೆ ಅವ ಅರ್ಥ ಮಾಡಿಕೊಂಡಿದ್ದಾನೆ. ಯಾಕೆಂದ್ರೆ ಅವ ಶುದ್ಧ ಭಕ್ತ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಓಕೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದೆ. ಇದು ಆಕ್ಚುಲಿ ವಾಸ್ತವ ಸ್ಥಿತಿ. ಈಗ ನಿಮ್ಗೆ ವಿಶ್ವರೂಪ ನೋಡ್ಬೇಕಲ್ಲ, ಇದು ವಾಸ್ತವ ಸ್ಥಿತಿ. ಓಕೆ, ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಅಂದ್ರೆ ಆಕ್ಚುಲಿ ಇದು ಅವನ ನಿಜವಾದ ರೂಪ ಕೃಷ್ಣನ. ಆದ್ರೂ ಕೂಡ ಎಂತಂದ್ರೆ ನಿಮ್ಗೆ ಹೇಗೆ ಇಚ್ಛೆ ಉಂಟು, ಅದೇ ರೀತಿ ಅರ್ಜುನನಿಗೆ ಕೂಡ ಆ ವಿಶ್ವರೂಪ ನೋಡ್ಲಿಕ್ಕೆ ಇಚ್ಛೆ ಉಂಟು. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿದೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ನಿನ್ನ ವಿಶ್ವರೂಪ ನನಗೆ ತೋರಿಸು. 11:4ನೇ ಶ್ಲೋಕ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆ. ಆದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ನೋಡಿ, ಇಲ್ಲಿ ಕೂಡ ಎಂತಂದ್ರೆ ನೋಡಿ, ಶುದ್ಧ ಭಕ್ತರು ಎಲ್ಲ ಕಡೆಯಲ್ಲೂ ಅವರ ಆ ಒಂದು ಎಂತ ಹೇಳುದು ಅನನ್ಯ ಭಕ್ತಿಯನ್ನು ತೋರಿಸಿಕೊಡ್ತಾರೆ. ಏಕೆಂದ್ರೆ ಅವರ ಮಾತಿನಿಂದ, ಅವರ ನಡತೆಯಿಂದ, ಅವರ ಕ್ಯಾರೆಕ್ಟರ್ ಇಂದ ಇದರಿಂದ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಕೂಡ ಇವ್ರು ಹೇಳುದು ಆಕ್ಚುಲಿ ಅವಾಗ ಕ್ವಾಲಿಫೈಡ್ ವಿಶ್ವರೂಪ ನೋಡ್ಲಿಕ್ಕೆ. ಆದ್ರೂ ಕೂಡ ಅವಾಗ ಹೇಳುದು ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ. ಅಂದ್ರೆ ಫುಲ್ ಇವನಿಗೆ ಕೊಟ್ಟಿದ್ದಾನೆ, ಕೃಷ್ಣನಿಗೆ. ನೋಡಬಲ್ಲೆ ಎಂದು ನೀನು ಭಾವಿಸೇ ಆದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಏಕೆಂದ್ರೆ ನಮ್ಗೆ ಹಾಗೆಲ್ಲ. ನಮ್ಗೆ ಈಗ ಆಚಾರ್ಯ ಹೇಳ್ತಾರೆ, ವಿ ಆರ್ ಪಫ್ಡ್ ಅಪ್ ವಿತ್ ಅವರ್ ಅಕಾಡೆಮಿಕ್ ಎಜುಕೇಶನ್ ನಾಲೆಜ್ ಅಂತ. ಅಂದ್ರೆ ನಮ್ಗೆ ಅದು ಎಂತಾಗ್ತದೆ ಅಂದ್ರೆ, ಈಗ ನೋಡಿ, ಸೈಂಟಿಸ್ಟ್ ಅವರು ಮತ್ತೆ ದೊಡ್ಡ ದೊಡ್ಡ PhD ಎಲ್ಲ ಮಾಡಿದವರು, ಅವರಿಗೆ ಬರ್ತದೆ, ನಾನಂದ್ರೆ ಅಷ್ಟು ಕಲ್ತಿದ್ದೇನೆ, ಅದು ಆ ತರ. ಆದ್ರೆ ಭಕ್ತಿಯಲ್ಲಿ ಹಾಗೆ ಅಲ್ಲ. ಭಕ್ತಿಯಲ್ಲಿ ನೀವು ಅಡ್ವಾನ್ಸ್ ಆಗ್ತೀರಿ. ಈಗ ಭೌತಿಕ ಲೋಕದಲ್ಲಿ ನೀವು ಅಡ್ವಾನ್ಸ್ ಆಗುದಂದ್ರೆ ನಿಮ್ದು ಅಕಾಡೆಮಿಕ್ ಕ್ವಾಲಿಫಿಕೇಶನ್. ನೀವು ಎಂತ MBBS ಆದ್ಮೇಲೆ MD ಮತ್ತೆ ಇನ್ನೊಂದು ಹೈಯರ್ ಎಜುಕೇಶನ್ ಹಾಗೆ ಮಾಡ್ತೀರಿ. ಮತ್ತೆ ಇದರಲ್ಲಿ ಕೂಡ ಸೈಂಟಿಸ್ಟ್ನವರು PhD ಮಾಡಿ ಆ ತರ ಎಲ್ಲ ಮಾಡ್ತಾರೆ. ಹಾಗಾಗಿ ಜಾಸ್ತಿ ರೆಸ್ಪೆಕ್ಟ್, ಜಾಸ್ತಿ ಹಣ, ಮತ್ತೆ ಜಾಸ್ತಿ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಗೆ ಜಾಸ್ತಿ ರೆಸ್ಪೆಕ್ಟ್. ಆದ್ರೆ ಇದರಲ್ಲಿ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ಕಂಪ್ಲೀಟ್ ರಿವರ್ಸ್. ಅಂದ್ರೆ ಎಷ್ಟು ಅವ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಅಷ್ಟು ಅವ ಹಂಬಲ್ ಆಗ್ತಾನೆ. ಅಂದ್ರೆ ಮತ್ತೆ ಅವ ಹೇಳುದು ಎಂತಂದ್ರೆ, ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಕೂಡಲೇ ಅವ ಹೇಳುದು, ನಾನು ದಾಸನ ದಾಸ ದಾಸನ ದಾಸ ದಾಸ ದಾಸನ ದಾಸನ ದಾಸ. ಅಂದ್ರೆ ನಾನು ಸೇವಕನ ಸೇವಕನ ಸೇವಕ ಸೇವಕ ಹಾಗೆ ಅವ ರೆಕಗ್ನೈಸ್ ಮಾಡುದು. ಅವ ಯಾವಾಗಲೂ
ನಾನು ಕೃಷ್ಣನ ಸೇವಕ ಅಂತ ರೆಕಗ್ನೈಸ್ ಮಾಡುದಿಲ್ಲ. ನಾನು ಸೇವಕನ 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 ಸೇವಕ ಆ ತರ. ಹಾಗಾಗಿ ಭಕ್ತಿಯಲ್ಲಿ ಮತ್ತೆ ಈ ಭೌತಿಕ ಲೋಕದಲ್ಲಿ ತುಂಬಾ ವ್ಯತ್ಯಾಸ ಉಂಟು, ಅಜಾಗಜಾಂತರ ವ್ಯತ್ಯಾಸ ಉಂಟು. ಅಲ್ಲಿ ನಿಮ್ಗೆ ಆ ಒಂದು ಮಾಸ್ಟರ್ ಆಗ್ಲಿಕ್ಕೆ ಇಚ್ಛೆ, ಇಲ್ಲಿ ಆಧ್ಯಾತ್ಮಿಕ ಇದರಲ್ಲಿ ನಿಮ್ಗೆ ಸೇವಕನಾಗ್ಲಿಕ್ಕೆ ಇಚ್ಛೆ. ಹಾಗಾಗಿ ಓ ಪ್ರಭು, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಅಂದ್ರೆ ನಾನು ಕ್ವಾಲಿಫೈಡ್ ಆದ್ರೆ ಮಾತ್ರ ನಿನಗೆ ತೋರಿಸು ಅಂತ ಹೇಳ್ತಿದ್ದಾನೆ. ಆಕ್ಚುಲಿ ಅವನಿಗೆ ಕ್ವಾಲಿಫಿಕೇಶನ್ ಉಂಟು, ಆದ್ರೂ ಕೂಡ ಅವನ ಅದು ಆಚಾರ್ಯ ಹೇಳ್ತಾರೆ ಹೇಗಂದ್ರೆ ಮೀಕ್ ಅಂಡ್ ಹಂಬಲ್, ಇದು ಎರಡು ಒಂದು ಭಕ್ತನ ಕಂಟಿಮಲ ಇದ್ದಾಗಿರ್ಬೇಕಂತೆ. ಯಾವಾಗ್ಲೂ ಅವ ನಮ್ರತೆಯಲ್ಲಿ ಇರ್ಬೇಕು, ಆಗ ಮಾತ್ರ ಅವನಿಗೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಚಾನ್ಸ್. ಇಲ್ಲದ್ರೆ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಅದಕ್ಕೆ ಶ್ಲೋಕಗೊಂಡು ನಾನು ನಿನ್ನ ಹೇಳಿರ್ಬೇಕು. ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಅಂದ್ರೆ ಇದು ಎಂತ ಹೇಳುದು, ಹುಲ್ಲನ್ನು ನಾವು ತೊಳಿತೇವೆ, ಆದ್ರೂ ಕೂಡ ಮತ್ತೆ ಅದು ಸ್ಟ್ರೈಟ್ ಆಗ್ತದೆ. ಆ ಒಂದು ನಾವು ನಮ್ದು ಕೂಡ ಅಂಥದ್ದೇ ಒಂದು ಎಂತ ಹೇಳುದು ಕ್ಯಾರೆಕ್ಟರ್ ಇರ್ಬೇಕಂತೆ. ಮತ್ತೆ ಮರವನ್ನು ನಾವು ಕಡಿತೇವೆ, ಮತ್ತೆ ಕೂಡ ಅದು ಚುಗುರುತ್ತದೆ. ಅಂತ ಒಂದು ಸಹಿಷ್ಣುತೆ ನಮ್ಮ ಹತ್ರ ಇರ್ಬೇಕಂತೆ. ಮತ್ತೆ ಅಮಾನೀನ ಮಾನದೇನ, ಯಾವುದೇ ಒಂದು ರೆಸ್ಪೆಕ್ಟ್ ಅನ್ನು ಬಯಸಬಾರ್ದು, ಮತ್ತೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಇದು ಆಕ್ಚುಲಿ ಒಂದು ಶುದ್ಧ ಭಕ್ತನ ಲಕ್ಷಣ. ಹಾಗಾಗಿ ಈ ಎಲ್ಲ ಲಕ್ಷಣ ಅರ್ಜುನಲ್ಲಿ ಕಾಣ್ತಿತ್ತು. ಕೆಲವರೆಲ್ಲ ಹೇಳ್ತಾರೆ, ಯಾಕೆ ಕರ್ಣ, ದುರ್ಯೋಧನ ಅವರು ಕೂಡ ಒಳ್ಳೇದಿದ್ರು? ಯಾಕೆಂದ್ರೆ ಒಳ್ಳೇದ್ರೆ ನೋಡಿ, ನಾನೀಗ ಇದು ನನ್ನ ಎಕ್ಸಾಂಪಲ್ ಹೇಳುದು. ನಾನು ಕಾಲೇಜಲ್ಲಿ ಕರೆಯುವಾಗ ಎಂತ ಅಂದ್ರೆ PUC ಅಲ್ಲಿ ನನಗೆ ಕೂಡ ಕನ್ನಡ ಇತ್ತು ಆಪ್ಷನ್. ಹಾಗಾಗಿ ಕನ್ನಡದಲ್ಲಿ ಕ್ಲಾಸ್ ಮಾಡುವಾಗ ನನ್ನ ಟೀಚರ್ ಯಾವಾಗಲೂ ಕೌರವರನ್ನು ಹೊಗಳಿ ಪಾಠ ಮಾಡ್ತಿದ್ರು. ನನಗೆ ಆಕ್ಚುಲಿ ನಾನು ಈ ಕೃಷ್ಣ ಪ್ರಜ್ಞೆ ಬರೋ ಮುಂಚೆ, ಅಂದ್ರೆ 2008 ಮುಂಚೆ, ನಾನು ಅವರು ಹೇಳಿದೆ ಸತ್ಯ ಅಂತ ಎಣಿಸಿದೆ. ಅಂದ್ರೆ ಪಾಂಡವರು ಸರಿ ಇಲ್ಲ, ಕೌರವರು ಸರಿ ಅಂತ. ಹಾಗಾಗಿ ಜನರಿಗೆ ಫಸ್ಟ್ ಆಫ್ ಆಲ್ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ಆಗ್ತಾ ಉಂಟು. ಹೇಗೆಂದ್ರೆ ನಾನು ನಂದು ಎಕ್ಸಾಂಪಲ್, ಬೇರೆಯವ್ರದ್ದು ಬೇಡ. ಹಾಗಾಗಿ ಜನರಿಗೆ ಗೊತ್ತು. ಜನರು ಎಂತಂದ್ರೆ ನೋಡಿ, ಈಗ ತುಂಬಾ ಮಂದಿ ನನಗೆ ಲಾಸ್ಟ್ ಈಗ ಇದು 4th ಬ್ಯಾಚ್, 2nd ಬ್ಯಾಚ್ ಅಲ್ಲಿ ಕೂಡ ಮೆಸೇಜ್ ಆಗಿದ್ರು, ನೀವು ಯಾಕೆ ಇದು ಈ 18 ದಿವಸ ಭಗವದ್ಗೀತೆ ಕ್ಲಾಸ್ ಮಾಡಿದ್ರಿ, ನೀವು ದುರ್ಯೋಧನ ಮತ್ತೆ ಕರ್ಣನನ್ನು ಹೊಗಳಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಹೊಗಳುವ ಯಾವುದೇ ಒಂದು ಇದು ಆಸ್ಪೆಕ್ಟ್ ಇಲ್ಲ ಅವ್ರದ್ದು. ಎಲ್ಲಿ ನಾವು ಹೊಗಳುದು? ಮತ್ತೆ ಅವರು ಟೋಟಲಿ ಕೃಷ್ಣನಿಗೆ ಎಗೇನ್ಸ್ಟ್. ಯಾರಾದ್ರೂ ಕೃಷ್ಣನಿಗೆ ಎಗೇನ್ಸ್ಟ್ ಇದ್ರೆ ನಾವು ಹೇಗೆ ಅವರನ್ನು ಹೊಗಳುದು? ಹಾಗಾಗಿ ಜನರು ಹೇಗಂದ್ರೆ, ಇದು ನಂದು ಕೂಡ ಒಂದು ಎಂತ ಅನುಭವ. ಯಾಕಂದ್ರೆ ಶಾಲಾ ಕಾಲೇಜಲ್ಲಿ ಟೀಚರ್ನಿಗೆ ಗೊತ್ತಿಲ್ಲ, ಅವ್ರು ಸೋಕಾಲ್ ಟೀಚರ್ ಎಂತಂತ ಕರೆಕ್ಟ್. ಫಸ್ಟ್ ಆಫ್ ಆಲ್ ಎಂತ ಅಂದ್ರೆ, ಈ TV ಸೀರಿಯಲ್ ಅಲ್ಲಿ ಮತ್ತೆ ಧಾರಾವಾಹಿಯಲ್ಲಿ ನೋಡುದು, ಅವ ಫಸ್ಟ್ ಆಫ್ ಆಲ್ ಧಾರಾವಾಹಿ ಮತ್ತೆ ಸೀರಿಯಲ್ ಮಾಡಿದವ ಕೂಡ ಭಕ್ತ ಅಲ್ಲ. ಅವನಿಗೆ ಬೇಕಾದ ರೀತಿಯಲ್ಲಿ ಅವ್ನು ಹೇಳುದು. ಹಾಗಾಗಿ ಇದೆಲ್ಲ ಸರಿಯಲ್ಲ. ಶುದ್ಧ ಭಕ್ತ ಹೇಗಂದ್ರೆ ನೋಡಿ, ಅರ್ಜುನಂದು ಪ್ರತಿಯೊಂದು, ಈಗ ನಾನು ನಿಮ್ಗೆ 11 ಅಧ್ಯಾಯ ಮಾಡಿದ್ದೇನೆ, ನಾನು ಎಷ್ಟು ಬಾರಿ ಅರ್ಜುನನ ಗುಣಗಳನ್ನು ಹೇಳಿದ್ದೇನೆ. ಯಾಕಂದ್ರೆ ಇದೆಲ್ಲ ಕಾಣ್ತಾ ಉಂಟು. ನಿನ್ನೆದ ಅಧ್ಯಾಯದಲ್ಲಿ ಕೂಡ ಹೇಳಿದ್ದೇನೆ. ಆ ಕೂತ್ಕೊಳ್ಳುವ ಒಂದು ಪೋಷಲಲ್ಲಿ ನಿಮ್ಗೆ ಗೊತ್ತಾಗ್ಬೋದು. ಫಸ್ಟ್ ಶ್ಲೋಕ ಹೇಗೆ ಒಂದು ಸರ್ವೆಂಟ್ ಹೇಗೆ ಕೂತ್ಕೊಳ್ಬೇಕು ಹಾಗೆ ಕೂತ್ಕೊಂಡಿದ್ದಾನೆ. ಹಾಗಾಗಿ ನೋಡಿ, ಇಲ್ಲಿ ವಾಪಸ್ ಅವನಿಗೆ ಹಾಮ್ ಇಲ್ಲ. ಆಕ್ಚುಲಿ ಅವನಿಗೆ ನೋಡ್ಬೋದು ಶುದ್ಧ ಭಕ್ತ, ಆದ್ರೂ ಕೂಡ ಅವ ನೋಡಿ ಎಷ್ಟೊಂದೊಂದು ವಿನಮ್ರ ರೀತಿಯಲ್ಲಿ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ. ಆದ್ರೆ ನಮ್ಗೆ ಹಾಗೆಲ್ಲ. ನಮ್ಗೆ ಸ್ವಲ್ಪ ಎಂತ ಹೇಳುದು, ಸ್ವಲ್ಪ ಸಂಸ್ಕೃತ ಮತ್ತೆ ಸ್ವಲ್ಪ ನಮ್ಗೆ ವೇದಾಧ್ಯಯನ ಗೊತ್ತಾದ ಕೂಡ ನಾವೆಂತಂದ್ರೆ ನಮ್ಗೆ ನನಗೆಲ್ಲ ಗೊತ್ತುಂಟು, ಮತ್ತೆ ನಮ್ಗೆ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾಕೆ, ಇದು ಯಾಕೆ ಅಂತ. ಅದು ಹಾಮ್ ಬಿಡ್ಬೇಕು. ಹಾಮ್ ಇದ್ರೆ ನಮ್ಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುವುದಿಲ್ಲ. ಎಸ್, ಒಂದು ನಿಮಿಷ. ಓಕೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥಯ ಮಗನಾದ ನನ್ನ ಪ್ರೀತಿ ಅರ್ಜುನ,
ನನ್ನ ಸಿರಿಗಳನ್ನು ನಾನಾ ವಿಧದ ದಿವ್ಯ ವರ್ಣಗಳು, ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಈಗ ಅವ ಹೇಳಿದ ಕೂಡಲೇ ಅವ ಹೇಳ್ತಾನೆ, ಆಯ್ತು ನೀನು ನೋಡು ಅಂತ ಹೇಳ್ತಾನೆ. ಅರ್ಜುನ, ನೀನು ಏನನ್ನೇ ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ನೋಡಿ, ಈಗ ತುಂಬಾ ಮಂದಿ ಆಗಿ ಹೇಳಿದ್ರು ನಮ್ಗೆ ಕೂಡ ವಿಶ್ವರೂಪ ನೋಡ್ಬೇಕಂತ. ಆದ್ರೆ ಇಲ್ಲಿ ಅರ್ಜುನ ಶುದ್ಧ ಭಕ್ತ, ನಾವು ಆ ಶುದ್ಧ ಭಕ್ತಿಯಲ್ಲಿ ಇಲ್ಲ, ನಾವು ಇವಾಗ ಶ್ರದ್ಧಾ ಸ್ಟೇಜಲ್ಲಿ ಇದ್ದೇವೆ. ಹಾಗಾಗಿ ಇಲ್ಲಿ ಎಂತಂದ್ರೆ ಕೃಷ್ಣ ಹೇಳುದು, ಫಸ್ಟ್ ಇದು ನಿನ್ಗೆ ಯಾವುದೊಂದು ಆ ಒಂದು ಇಚ್ಛೆ ಉಂಟು ವಿಶ್ವರೂಪ ನೀನು ನೋಡು ಅಂತ ಹೇಳ್ತಾನೆ. ಮತ್ತೆ ಇದರಲ್ಲಿ ಹೇಗೆ ಅಂದ್ರೆ ಎಲ್ಲವೂ ನನ್ನ ಈ ದೇಹದಲ್ಲಿ ಬರ್ತಾ ಉಂಟು. ಈಗ ಯಾವುದೆಲ್ಲ ಬಯಸಿದೆ ಅದರ ಒಮ್ಮೆಗೆ ನೋಡು, ನನ್ನ ದೇಹದಲ್ಲಿ ನೋಡು. ನೀನು ಏನನ್ನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಅಂದ್ರೆ ಈಗ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ಅದೆಲ್ಲವೂ ಈ ವಿಶ್ವವನ್ನು ನಿನಗೆ ತೋರಿಸ್ತದೆ. ಮತ್ತೆ ಓಕೆ, ಮತ್ತೆ ಲಾಸ್ಟ್ ಇದು 8ನೇ ಶ್ಲೋಕ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಅರ್ಜುನ ಶುದ್ಧ ಭಕ್ತ, ಆದ್ರೂ ಕೂಡ ಕೃಷ್ಣ ಹೇಳ್ತಾನೆ ಈ ಕಣ್ಣಿನಿಂದ ನೀನು ಕಾಣಲಾರೆ. ಹಾಗಾಗಿ ನಾವು ನಮ್ಮ ಕಣ್ಣಿನಿಂದ ವಿಶ್ವರೂಪನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅರ್ಜುನ ಶುದ್ಧ ಭಕ್ತ, ಆ ಶುದ್ಧ ಭಕ್ತರಾದ್ರೂ ಕೂಡ ಕೃಷ್ಣ ಅಂತ ಹೇಳುದಂದ್ರೆ ನಿನ್ಗೆ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಿನಗೆ ನಾನು ದಿವ್ಯವಾದ ಕಣ್ಣುಗಳನ್ನು ಕೊಡ್ತಾ ಇದ್ದೇನೆ. ನೋಡಿ, ಈಗ ಹೇಗಂದ್ರೆ ನಾವು 3D ಮೂವಿ ಎಲ್ಲ ನೋಡ್ಲಿಕ್ಕೆ ಹೋಗ್ತೇವೆ, ಪಿಕ್ಚರ್ ಥಿಯೇಟರ್ಗೆ, ಅಲ್ಲಿ ನಮ್ಗೆ ಒಂದು 3D ಗ್ಲಾಸ್ ಕೊಡ್ತಾರೆ, ಮತ್ತೆ ನಾವು ನೋಡ್ಬೇಕು. ಅದೇ ರೀತಿ ಕೃಷ್ಣ ಅವನಿಗೆ ಆ 3D ಗ್ಲಾಸ್ ಕೊಡ್ತಾ ಇದ್ದಾನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ನೋಡಿ, ಅವನು 3D ಗ್ಲಾಸ್ ಕೊಡ್ತಾನೆ, ಮತ್ತೆ ಅವನಿಗೆ ನೋಡ್ಬೋದು. ಎಸ್, 9ನೇ ಶ್ಲೋಕ. ಸಂಜಯ ಉವಾಚ ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರ ಹರಿ ದರ್ಶಯಾಂಶ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಹೀಗೆ ಹೇಳಿ ಅವನಿಗೆ ವಿಶ್ವರೂಪ ತೋರಿಸಿದ ಅಂತ. ಎಸ್, ಈಗ ಅರ್ಜುನ ನೋಡ್ತಿದ್ದಾನೆ ವಿಶ್ವರೂಪ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಐಶ್ವರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಹೀಗವ ಅದನ್ನು ಹೊಗಳ್ತಾ ಇದ್ದಾನೆ, ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ 12 ಗಂಟೆ ಬಿಸಿಲಿಗೆ ನಮ್ಗೆ ಆ ಸೂರ್ಯನ ಕಿರಣ ನೋಡ್ಲಿಕ್ಕೆ ಆಗುದಿಲ್ಲ. ಸೂರ್ಯನ ಬಿಡಿ, ಆಚಾರ್ಯ ಹೇಳ್ತಾರೆ, ಫಸ್ಟ್ ಇದು ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಇದು ಶಬ್ದತೆ. ಫಸ್ಟಿಗೆ ಕಾಣುವುದು ಸೂರ್ಯನ ಕಿರಣ. ಮತ್ತೆ ಸ್ವಲ್ಪ ನೀವು ಒಳಗೆ ಹೋದ್ರೆ, ಸೂರ್ಯ ಲೋಕಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ಸೂರ್ಯನ ಪ್ಲೇಟ್ ಕಾಣ್ತದೆ, ಅದು ಪರಮಾತ್ಮ. ಮತ್ತೆ ಇನ್ನೂ ಸ್ವಲ್ಪ ಒಳಗೆ ಹೋದ್ರೆ ಅಲ್ಲಿ ನಿಮ್ಗೆ ಸೂರ್ಯ ದೇವರಿದ್ದಾರೆ, ಅದು ವಿವಸ್ವಾನ್. ಹಾಗಾಗಿ ನಮ್ಗೆ ಸೂರ್ಯನ ಕಿರಣ ನೋಡುವಾಗಲೇ ಹೇಗಂದ್ರೆ ಒಂದು 5 ನಿಮಿಷ ಹೀಗೆ ನೋಡಿದ್ರೆ ನಮ್ಮ ಕಣ್ಣೆಲ್ಲ ಉರಿತದೆ. ಇಲ್ಲಿ ಎಂತ ಅಂದ್ರೆ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಅಷ್ಟು ಎಫಲ್ಜೆನ್ಸ್. ಎಸ್, ಪ್ರಭುವಿನ ವಿಶ್ವರೂಪದಲ್ಲಿದ್ದ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನನು ನೋಡಿದನು. ಸಹಸ್ರ ಭಾಗಗಳಿದ್ದವರು ಎಂತಂದ್ರೆ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅವ ನೋಡಿದನು. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ
ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ನೋಡಿ, ಅರ್ಜುನ ಎಂತಾಯ್ತು, ನೋಡಿದ ಮೇಲೆ ದಿಗ್ಭ್ರಮೆಯಾದ, ಮತ್ತೆ ರೋಮಾಂಚನಗೊಂಡ, ಮತ್ತೆ ಲಾಸ್ಟ್ಗೆ ತಲೆಬಾಗಿ ಪ್ರಣಾಮ ಮಾಡಿದ ಪ್ರಾರ್ಥನೆಯಿಂದ. ಎಸ್, ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳೇ ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರುವುದನ್ನು ಕಾಣುತ್ತೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಎಲ್ಲವನ್ನೀಗವ ಕಾಣ್ತಾ ಇದ್ದಾನೆ, ಈಗ ಹೊಗಳ್ತಾ ಇದ್ದಾನೆ, ಯಾವುದೆಲ್ಲ ನೋಡಿದಾನೆ ಅದನ್ನು ಹೇಳ್ತಾ ಇದ್ದಾನೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಈಗ ಕೃಷ್ಣನನ್ನು ಗ್ಲೋರಿಫೈ ಮಾಡ್ತಿದ್ದಾನೆ, ಹೊಗಳ್ತಾ ಇದ್ದಾನೆ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದ್ರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿವೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ತುಂಬಾ ಪ್ರಭೆ ಉಂಟು, ಆದ್ರೂ ಕೂಡ ಆ ಕೃಷ್ಣನ ಒಂದು ಕೃಪೆಯಿಂದವ ನೋಡ್ತಾ ಇದ್ದಾನೆ. ಓಕೆ, ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷ. ಇದು ನನ್ನ ಅಭಿಪ್ರಾಯ. ನೋಡಿ, ಅವ ಈಗ ಕನ್ಕ್ಲೂಷನ್ಗೆ ಬಂದಿದ್ದಾನೆ. ಇದೆಲ್ಲ ಅವನನ್ನು ಹೇಳ್ತಿದ್ದಾನೆ, ಹೊಗಳಿ ಹೇಳ್ತಿದ್ದಾನೆ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವನೆ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯಾ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಈಗ ಹೊಗಳಿದ ಮೇಲೆ ಅವನು ಹೇಳ್ತಿದ್ದಾನೆ, ಇದನ್ನು ನೋಡಿ 3 ಲೋಕ ಭಯಗೊಂಡಿದೆ, ಮತ್ತೆ ನಾನು ಕೂಡ ಭಯಗೊಂಡಿದ್ದೇನೆ. ಅದು ಈಗ ಲೇಟರ್ ಹೇಳ್ತಾನೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳು ಮತ್ತೆ ಪರಿಪೂರ್ಣ ಸಿದ್ಧರು ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದಗಳ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವವರು. ಅಂದ್ರೆ ಎಲ್ಲಾ ದೇವತೆಗಳ ಸಮೂಹ ಕೃಷ್ಣನ ನಿನ್ನ ಮುಂದೆ ಶರಣಾಗತರಾಗಿ ಕೃಷ್ಣನೇ ಪ್ರವೇಶಿಸಿದ್ದಾರಂತೆ. ಮತ್ತೆ ಎಲ್ಲರೂ ಭಯಭೀತಗೊಂಡು, ಅವರಲ್ಲಿ ಕೆಲವರು ದೇವತೆಗಳು ಭಯಭೀತಗೊಂಡಿದ್ದಾರೆ. ಮತ್ತೆ ಮಹರ್ಷಿಗಳು ಭಯದಲ್ಲಿ ಸ್ವಸ್ತಿ ಸ್ವಸ್ತಿ ಅಂತ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಎಸ್, ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ನೋಡಿ, ಈಗ ಅವ ಕೂಡ ಹೇಳಿದ್ದಾನೆ, ನನಗೆ ತೋರಿಸು ಅಂತ. ಈಗ ಅದನ್ನು ನೋಡಿದ ಮೇಲೆ ಭಯಗೊಂಡಿದ್ದಾನೆ. ಎಲ್ಲ ದೇವತೆಗಳು ಕೂಡ ಭಯಗೊಂಡಿದ್ದಾರೆ. ಸರ್ವಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಳ್ಮಣಗೊಂಡಿದೆ. ಈಗ ಪೂರ್ತಿ ಅವನಿಗೆ ಭಯವಾಗಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅಂದ್ರೆ ಅವನಿಗೆ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ, ಟೋಟಲಿ ಇಂಬ್ಯಾಲೆನ್ಸ್ ಆಗಿದೆ ಅವಾಗ. ಅಂದ್ರೆ ಸಮಚಿತ್ತ, ಒಂದು ಚಿತ್ತ ಪ್ರಜ್ಞೆಯು ಅಲ್ಲೋಲಗಲ್ಲೋಲವಾಗಿದೆ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ನೋಡಿ, ಯುದ್ಧ ಆಗ್ಲಿಲ್ಲ, ಯುದ್ಧ ಶುರುವೇ ಆಗ್ಲಿಲ್ಲ.
ರಿಸಲ್ಟ್ ಗೊತ್ತಾಯ್ತು ಅವನಿಗೆ. ಅಂದ್ರೆ ಈಗ ನಮ್ದು ಇಲೆಕ್ಷನ್ ಆಗ್ತದೆ, ಇಲೆಕ್ಷನ್ ಆಗುವ ಮುಂಚೆ ನಮಗೆ ರಿಸಲ್ಟ್ ಗೊತ್ತಾಗುದಿಲ್ಲ. ಆದ್ರೆ ಇದು ಯುದ್ಧ ಆಗುವ ಮುಂಚೆನೆ ಅವನಿಗೆ ರಿಸಲ್ಟ್ ಗೊತ್ತಾಯ್ತು. ಎಲ್ಲರೂ ಯಾರು, ಭೀಷ್ಮ, ದ್ರೋಣ, ಕರ್ಣರು ಮತ್ತೆ ಪಾಂಡವರ ಕೆಲವು ಮುಖ್ಯ ಯೋಧರು ಆ ಕೃಷ್ಣನ ಬಾಯಿಯೊಳಗೆ ಮತ್ತೆ ಕೃಷ್ಣನ ಹಲ್ಲಿನಿಂದ ಪುಡಿ ಪುಡಿ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುವ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವವರು. ಅಂದ್ರೆ ಅಷ್ಟು ರಭಸದಿಂದ ಹೋಗ್ತಿದ್ದಾರೆ ಎಲ್ಲರೊಳಗೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಹೇಗೆ ಹರಿಯುವಂತೆ ಎಲ್ಲ ಇವರು ಹೋಗ್ತಿದ್ದಾರೆ ಒಳಗೆ, ಕೃಷ್ಣನ ಬಾಯಿ ಒಳಗೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಅಂದ್ರೆ ಈಗ ತುಂಬಾ ನಾಸ್ತಿಕರು ಮತ್ತೆ ರಾಕ್ಷಸ ಸ್ವಭಾವದವರು ಇದ್ದಾರೆ. ಯಾಕೆಂದ್ರೆ ಅದು ಎಲ್ಲ ಯುಗದಲ್ಲಿ ಇರ್ತಾರೆ, ಈಗ ಕೂಡ ಇದ್ದಾರೆ ಕಲಿಯುಗದಲ್ಲಿ. ಅವರೆಲ್ಲ ಹೇಳುವುದು ನಮಗೆ ತುಂಬಾ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆಂದ್ರೆ ನೋಡಿ, ನಾನು ಪದೇ ಪದೇ ನಂದು ಪುಸ್ತಕ ವಿತರಣೆ, ಬುಕ್ ಡಿಸ್ಟ್ರಿಬ್ಯೂಷನ್, ಅದರಲ್ಲಿ ಎಂತ ಆಗ್ತದೆ ಅಂದ್ರೆ ತುಂಬಾ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡಿ. ಹೇಗಂದ್ರೆ ನಾವು ಕೂಡ ಕೃಷ್ಣ ಪ್ರಜೆ ಬರುವಾಗ ತುಂಬಾ ಹಾಮ್ ಇರ್ತದೆ, ಅಂದ್ರೆ ಹಾಮ್ ಒಮ್ಮೆಲೆ ಹೋಗುದಿಲ್ಲ. ಆದ್ರೆ ಪುಸ್ತಕ ವಿತರಣೆ ಮಾಡುವಾಗ ಹೇಗಾಗ್ತದೆ ಅಂದ್ರೆ ನೋಡಿ, ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಇರ್ತೇವೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ಗೆ. ಆಗ ಎಂತ ಆಗ್ತದೆ ಅಂದ್ರೆ ನಮ್ಮನ್ನು ಅದು ಆ ಪುಸ್ತಕ ವಿತರಣೆ ನಮ್ಮನ್ನು ಆ ಒಂದು ಹಂಬಲ್ಗೆ ತರ್ತದೆ, ಹಂಬಲ್ ಸ್ಟೇಜ್ಗೆ ತರ್ತದೆ. ಹೇಗೆ ಅಂದ್ರೆ ಕೆಲವೊಮ್ಮೆ ಪುಸ್ತಕ ಡಿಸ್ಟ್ರಿಬ್ಯೂಟ್ ಆಗುದಿಲ್ಲ, ನಾವು ಎಣಿಸ್ತೇವೆ ಪುಸ್ತಕ ಮಾರ್ಲಿಕ್ಕೆ ಹೋಗುವಾಗ. ಹೇಗಂದ್ರೆ ನನಗೆ ಎಲ್ಲ ಗೊತ್ತುಂಟು, ಅಂದ್ರೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನೀವು ಸ್ವಲ್ಪ ಓದ್ಬೇಕು, ಓದುವಾಗ ಎಂತ ಹಾಮ್ ಬರ್ತದೆ ನನಗೆ ಗೊತ್ತುಂಟ ಅಂತ. ಅಲ್ಲಿ ಗೊತ್ತಿದ್ದು ಕೂಡ ಫಸ್ಟ್ಗೆ ಎಂತ ಆಗ್ತದೆ, ತುಂಬಾ ಮಂದಿ ಬರ್ತಾರೆ, ಮತ್ತೆ ಅವರು ಹೇಗೆಂದ್ರೆ ಆ ರಾಕ್ಷಸ ಸ್ವಭಾವದವರು ಮತ್ತೆ ನಾಸ್ತಿಕ ಸ್ವಭಾವದವರು ಇರ್ತಾರೆ, ಅವರು ಎಂತೆಂತ ಹೇಳ್ತಾರೆ. ಆಗ ನಾವು ಅದನ್ನು ಗ್ರಹಿಸುವಂತ ನಮಗೆ ಶಕ್ತಿ ಇರ್ಬೇಕು, ಸಹನೆ ಇರ್ಬೇಕು, ಅದೊಂದು ಆಗ್ತದೆ. ಮತ್ತೆ ಎಂತ ಆಗ್ತದೆ ಅಂದ್ರೆ ಕೆಲವೊಮ್ಮೆ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಸೇಲ್ ಆಗುದಿಲ್ಲ. ಮತ್ತೆ ಆಚಾರ್ಯ ಹೇಳ್ತಾರೆ ಅದು 0 ಸೇಲ್ ಆದ್ರೂ ಕೂಡ ಇನ್ನ ಪ್ರಯತ್ನಕ್ಕೆ ಕೃಷ್ಣ ಮಾರ್ಕ್ ಕೊಡ್ತಾನೆ. ಹಾಗಾಗಿ ನಾವು ಅದ್ರಲ್ಲಿ ಬೇಜಾರಾಗಬಾರ್ದಂತೆ. ಆದ್ರೆ ಕೆಲವೊಮ್ಮೆ ಎಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದ ಇಲ್ಲದ ಕಾರಣ ನಮ್ಗೆ ಸಂಜೆ ಆಗುವಾಗ ಎಂತ ವ್ಯಾಪಾರ ಆಗದಿದ್ರೆ, ಅಂದ್ರೆ ಪುಸ್ತಕ ಹೋಗದಿದ್ರೆ, ಅಂದ್ರೆ ನಾವು ವ್ಯಾಪಾರ ಮಾಡೋದು ಹಣಕ್ಕೋಸ್ಕರ ಅಲ್ಲ. ಅಂದ್ರೆ ನಮ್ಮ ಆಚಾರ್ಯ ಹೇಳ್ತಾರೆ, ನೀನು ಪುಸ್ತಕ ವಿತರಣೆ ಮಾಡು, ಇದರಿಂದ ಎಂತ ಆಗ್ತದೆ ಅಂದ್ರೆ ನನ್ನ ಕೃಪೆ ಸಿಗ್ತದೆ. ನಮ್ಗೆ ಅದು ಕೃಪೆ ಬೇಕು. ಆಚಾರ್ಯ ಹೇಳುದು, ಪ್ರಭುಪಾದ್ ಹೇಳಿದ್ದಾರೆ, ನೀನು ಪುಸ್ತಕ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಲ್ಲಿ ನಿನ್ಗೆ ನನ್ನ ಸ್ಪೆಷಲ್ ಮರ್ಸಿ ಕೊಡ್ತೇನೆ. ಆ ಮರ್ಸಿಗೆ ನಾವು ಹೋಗುದು. ಆಗ ಎಂತ ಆಗ್ತದೆ ಅಂದ್ರೆ ಬೆಳಗಿನ ಸಂಜೆ ತನಕ ನಮ್ಗೆ ಎಂತ ಇದಾಗುದಿಲ್ಲ. ಆಗ ಎಂತ ಆಗ್ತದೆ, ನಮ್ಗೆ ಸ್ವಲ್ಪ ಬೇಜಾರಾಗ್ತದೆ. ಆದ್ರೆ ಆಕ್ಚುಲಿ ಅದ್ರಲ್ಲಿ ನಾವು ಬೇಜಾರು ಮಾಡ್ಬೋದು, ಯಾಕೆಂದ್ರೆ ಅದು ಕೂಡ ನಮ್ಮ ಒಂದು ಸೇವೆ. ಅದು ನಮ್ಮ ಎಂತ ಅಂದ್ರೆ ನಮ್ದು ಹಾಮ್ ಎಲ್ಲ ಅದು ಆಚಾರ್ಯರು ಅದನ್ನ ಯಾಕೆ ಮಾಡುದಂದ್ರೆ ನಮ್ದು ಹಾಮ್ನೆಲ್ಲ ಕೆಳಗೆ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ದಿವಸ ಎಂತ ಆಗ್ತದೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಪುಸ್ತಕ ವ್ಯಾಪಾರ ಮಾಡುವಾಗ ನಾನು ಫಸ್ಟ್ಗೆ ಪ್ರೇಯರ್ ಮಾಡ್ತೇನೆ ಪ್ರಭುಪಾದ್ಗೆ, ಪ್ರಭುಪಾದ್ ನನಗೆ ಏನು ಗೊತ್ತಿಲ್ಲ, ಮತ್ತೆ ನನ್ನ ಎಫರ್ಟ್ ಇಂದ ಏನಾಗುದಿಲ್ಲ, ನೀವು ಕೃಪೆ ತೋರಿ. ಆಗ ಆ ದಿವಸ ಒಂದು 30-40 ಗೀತ ಹೋಗ್ತದೆ. ಹಾಗಾಗಿ ನಾವು ಯಾವಾಗ ತನಕ ನಮ್ದು ಪ್ರೇಯರ್ ಇಲ್ಲವೋ ಗುರು ಮತ್ತೆ ಕೃಷ್ಣನಿಗೆ, ಅಲ್ಲಿ ತನಕ ನಮ್ಗೆ ಪ್ರೋಗ್ರೆಸ್ ಇಲ್ಲ. ಮತ್ತೆ ಇದನ್ನ ನಾನು ಯಾಕೆ ಇಲ್ಲಿ ಹೇಳಿದೆ ಅಂದ್ರೆ ಅಲ್ಲಿ ತುಂಬಾ ಮಂದಿ ಬರ್ತಾರೆ, ಎಂತಂದ್ರೆ ಈ ಆಸುರಿ ಸ್ವಭಾವದವರು ಮತ್ತೆ ನಾಸ್ತಿಕರು. ಹಾಗಾಗಿ ಅವ್ರು ಹೇಳುದು ನಾವು ಕೃಷ್ಣನ ನಂಬುದಿಲ್ಲ ಅಂತ. ಈ ಶ್ಲೋಕ ಎಂತ ಹೇಳ್ತಾ ಉಂಟು ಅಂದ್ರೆ ದೇವೋತ್ತಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು. ಈಗ ಯಾರೆಲ್ಲ ರಾಕ್ಷಸ ಸ್ವಭಾವದವರು ಮತ್ತೆ ನಾಸ್ತಿಕ ಸ್ವಭಾವ ಕೃಷ್ಣ ನಂಬುದಿಲ್ಲ, ಸಾಯೋ ಟೈಮ್ ಅಲ್ಲಿ ಕೃಷ್ಣ ಕಾಲ ಹಾಗೆ ಬರ್ತಾನೆ ನೋಡಿ. ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನ ನಾಶ ಮಾಡಲು ನಾ ಇಲ್ಲಿಗನ ಬಂದಿದ್ದೇನೆ. ಅಂದ್ರೆ ಸಾಯುವಾಗ ಅವ ನಂಬಲೇಬೇಕಂತೆ. ಯಾಕೆಂದ್ರೆ ಕೃಷ್ಣ ಆ ಮೃತ್ಯು ಹಾಗೆ ಬರ್ತಾನೆ. ಆಗವ ಯಾರೇ ರಾಕ್ಷಸ ಆಗ್ಲಿ, ರಾಕ್ಷಸ ಸ್ವಭಾವದವಾಗ್ಲಿ ನಾಸ್ತಿಕ ಸ್ವಭಾವ, ಅವ ನಂಬಲೇಬೇಕು. ಆಚಾರ್ಯ ಹೇಳ್ತಾರೆ ನಾವು ಒಂದಲ್ಲ ಒಂದ್ ದಿವಸ ನಾವು ಅಂದ್ರೆ ಈಗ ನಂಬದಿದ್ದು ಕೂಡ ಸಾಯುವಾಗ ನಂಬಲೇಬೇಕು. ಯಾಕೆ ಈಗ ನಂಬಬಾರ್ದು ಕೃಷ್ಣನನ್ನು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೇಳುದು, ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಎಸ್, ತಸ್ಮಾತ್ ತ್ವಾಂ ಉತ್ತಿಷ್ಟೋ ಯಶೋ ಲಾಭಸ್ವ ಜೀತ್ವಾ ಶತ್ರುಂ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇತ ನಿಯತಾನ್ ಪೂರ್ವಾಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚೀನ್. ಆದ್ರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು,
ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತಾಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಎಂತ ಹೇಳ್ತಿದ್ದಾನೆ ಈಗ ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾನೆ, ನೀನು ನಿಮಿತ್ತ ಮಾತ್ರ, ನೀನು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್. ಈಗ ನೀನು ಇವರನ್ನು ಕೊಲ್ಲಲಿ ಎಂತಂದ್ರೆ ನೀನು ಅವರನ್ನು ನೀನು ಈಗ ನನ್ನ ಆಜ್ಞೆ ಪ್ರಕಾರ ನೀನು ಅವರನ್ನು ಕೊಲ್ಲು. ನೀನು ಕೊಲ್ಲದಿದ್ದರೆ ಎಂತ ಆಗ್ತದೆ ಅಂದ್ರೆ ಅವರು ಸಾಯುವುದು ಖಚಿತ. ಯಾಕಂದ್ರೆ ನೀನು ಆಗಲೇ ಕಂಡಿದ್ಯಾ. ಹಾಗಾಗಿ ನೀನು ಜಸ್ಟ್ ಒಂದು ನಿಮಿತ್ತ ಮಾತ್ರ ಅರ್ಜುನ, ನೀನು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್. ಈಗ ನಾನು ನಿನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡಿದ್ದೇನೆ. ಹಾಗಾಗಿ ನೀನು ಎದ್ದೇಳು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನೋಡಿ, ಶುದ್ಧ ಭಕ್ತರು ಯಾವಾಗಲೂ ಅವರಿಗೆ ಗೊತ್ತುಂಟು. ನಮ್ಮ ಆಚಾರ್ಯ ಕೂಡ ಹೇಳಿದ್ರು, ಅಮೆರಿಕಕ್ಕೆ ಹೋದ ಕೂಡಲೇ ಅವರು ಹೇಳಿದ್ರು, ನನ್ನನ್ನು ಯಾಕೆ ಈ ನರಕಕ್ಕೆ ತಂದಿದ್ಯಾ? ಓಕೆ, ನೀನು ನರಕಕ್ಕೆ ತಂದಿದ್ಯಾ, ನಾನು ನಿನ್ನ ಗೊಂಬೆ, ನಿನಗೆ ಎಂತ ಬೇಕಿದ್ರು ಮಾಡು. ನಮ್ದು ಆ ಮೂಡಿರ್ಬೇಕಂತೆ. ನಾವು ಕೃಷ್ಣನ ಆಕ್ಚುಲಿ ಇಲ್ಲಿ ಕೂಡ ಕೃಷ್ಣ ಹೇಳುದು, ನೀನು ನಿಮಿತ್ತ ಮಾತ್ರ, ನಿನ್ನೊಂದು ಜಸ್ಟ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ನಾನೀಗ ಯೂಸ್ ಮಾಡ್ತಿದ್ದೇನೆ, ನೀನು ಅಲ್ಲದಿದ್ರೆ ಇನ್ನೊಬ್ಬರು ಯಾರಾದ್ರೂ ಕೊಲ್ತಾರೆ. ಹಾಗಾಗಿ ನೀನು ಕೊಲ್ಲು ಅಂತ ಹೇಳ್ತಿದ್ದಾನೆ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದ್ರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡೆಯಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಎಸ್, ಆಗಲೇ ಅವರೆಲ್ಲ ನಾಶವಾಗಿದ್ದಾರೆ. ಓಕೆ, ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನು ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದ್ದಾನೆ. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಈಗ ಸಂಜಯ್ ಹೇಳ್ತಿದ್ದಾನೆ, ಕೃಷ್ಣ ಚೈತನ್ಯ, ಒಂದು ನಿಮಿಷ, ಹರೇ ಕೃಷ್ಣ. ಕೃಷ್ಣ ಚೈತನ್ಯ. ಓಕೆ, ಇವತ್ತು ಏಕಾದಶಿ, ಹಾಗಾಗಿ ಫಾಸ್ಟ್ ಬ್ರೇಕಿಂಗ್ ಇತ್ತು, ನೀರು ಕುಡಿದು ನಮಗೆ ಉಪವಾಸ. ಓಕೆ, ಎಸ್, ಅಂದ್ರೆ ಟೈಮ್ ಆದ ಕೂಡ ನಾವು ಫಾಸ್ಟ್ ಬ್ರೇಕ್ ಮಾಡಬೇಕು. ಓಕೆ, ಸಂಜಯ್ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನು ಈ ಮಾತನ್ನು ಕೇಳಿ ಅರ್ಜುನನ ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಈಗ ಸಂಜಯ್ ಹೇಳ್ತಿದ್ದಾನೆ, ಪೂರ್ತಿ ಈಗ ನಡುಗ್ತಾ ಇದ್ದಾನೆ, ಅದು ವಿಶ್ವರೂಪ ನೋಡಿ ಮತ್ತೆ 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 ನಮಸ್ಕಾರ ಮಾಡ್ತಿದ್ದಾನೆ. ಈಗ ಹೇಗಂದ್ರೆ ಕೆಲವೊಮ್ಮೆ ನಾವು ಹೆದರಿ, ಹೇಗಂದ್ರೆ ಈಗ ಒಬ್ಬ ಎಂತಾಗುದು, ಇಬ್ಬರಿಗೆ ಜಗಳ ಆದ್ರೆ ಒಬ್ಬ ತುಂಬಾ ವೀಕ್ ಇದ್ರೆ ಅವ ಹೊಡೆದ್ರೆ, ಯಾರು ಸ್ವಲ್ಪ ಜೋರಾಗಿದ್ದಾನೆ ಗಟ್ಟಿಯಾಗಿದ್ದಾನೆ ಹೊಡೆದ್ರೆ ಎಂತಾಗ್ತದೆ, ಮತ್ತೆ ಅವ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ, ತಪ್ಪಾಯ್ತು. ಅದೇ ರೀತಿ ಈಗ ಅವ ಹೆದರಿ ನಡುಗುತ್ತಾ ನಮಸ್ಕಾರ ಮಾಡ್ತಿದ್ದಾನೆ. ಮತ್ತೆ ಅವನ ಕಂಠವು ಗದ್ಗದವಾಗಿದೆ, ಅಂದ್ರೆ ಪೂರ್ತಿ ಇದಾಗಿದೆ, ಅವನು ಭಯಭೀತನಾಗಿ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ. ನೋಡಿ, ಕೃಷ್ಣನ ಇನ್ನೊಂದು ಹೆಸರು ಋಷಿಕೇಶ, ಅಂದ್ರೆ ಇಂದ್ರಿಯಗಳ ಒಡೆಯ. ಋಷಿಕ ಈಶ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದ್ರಿಂದ ಎಲ್ಲರೂ, ಕೃಷ್ಣ ಚೈತನ್ಯ, ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರವನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ಯುಕ್ತವೇ ಸರಿ. ಅಂದ್ರೆ ಕೃಷ್ಣನ ಹೆಸರನ್ನು ಕೇಳಿ ಎಲ್ಲರೂ, ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದ್ರಿಂದ ಎಲ್ಲರೂ ನಿನ್ನಲ್ಲಿ ಅನುಭವಗೊಳ್ಳುತ್ತಾರೆ. ಸಿದ್ಧರು ತಮ್ಮ ಗೌರವಪೂರ್ವಕ ನಮಸ್ಕಾರವನ್ನು ಅರ್ಪಿಸುತ್ತಾರೆ. ರಾಕ್ಷಸರು, ಅದೇ ಸಿದ್ಧರು ಗೌರವನ ಅರ್ಪಿಸ್ತಾ ಇದ್ದಾರೆ, ರಾಕ್ಷಸರು ಓಡಿ ಹೋಗ್ತಿದ್ದಾರೆ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ. ನೋಡಿ, ಬ್ರಹ್ಮ ಪಿತಾಮಹ, ಕೃಷ್ಣ ಪರಮ ಪಿತಾಮಹ, ಅಂದ್ರೆ ಬ್ರಹ್ಮನಿಗೂ ಶ್ರೇಷ್ಠ. ನೀನು ಆದಿ ಸೃಷ್ಟಿಕರ್ತನು, ಅಂದ್ರೆ ಸೃಷ್ಟಿಕರ್ತ ಎಲ್ಲ ಬ್ರಹ್ಮನ ಸೃಷ್ಟಿ ಮಾಡಿದ್ದು ಕೃಷ್ಣ. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೋಡಿ, ಇಲ್ಲಿ ಹೇಳ್ತಿದ್ದಾನೆ, ಯಾಕೆಂದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಕೃಷ್ಣ, ಹಾಗಾಗಿ ಬ್ರಹ್ಮ ಯಾಕೆ ನಿನಗೆ ಪ್ರಣಾಮ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ, ನೀನು ಅಜೇಯನಾದ
ನಾದ ಮೂಲನು, ನೀ ಎಲ್ಲಾ ಕಾರಣಗಳ ಕಾರಣ, ನೀನು ಐಹಿಕ ಅಭಿವ್ಯಕ್ತಿಗೆ ಅತೀತನಾದನು. ನೋಡಿ ಇಲ್ಲಿ ಕೂಡ ಅವನನ್ನು ಹೊಗಳ್ತಾ ಇದ್ದಾನೆ. ಹಾಗಾಗಿ ಹೊಗಳುವುದು ಒಂದು ಪ್ರಾರ್ಥನೆ. ಹಾಗಾಗಿ ನಾವು ಅದನ್ನು ಕಲಿಬೇಕಂತೆ, ದೇವರನ್ನು ಹೊಗಳಿಕೆ ಸ್ಟಾರ್ಟ್ ಮಾಡ್ಬೇಕು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆ ಆಶಯ ನೀನೆ, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನಿನ್ನ ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನ್ ನೀನು, ಏ ಅನಂತ ರೂಪನೇ, ಈ ವಿಶ್ವವೆಲ್ಲ ನೀನು ವ್ಯಾಪಿಸಿರುವೆ. ಅಂದ್ರೆ ಇಲ್ಲಿ ಕೂಡ ವಾಪಸ್ ಅವನನ್ನು ಕೃಷ್ಣನನ್ನು ಹೊಗಳ್ತಾ ಇದ್ದಾನೆ. ಓಕೆ, 41 ಮತ್ತು 42 ಶ್ಲೋಕ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಚುತನೆ, ಇವಕ್ಕೆಲ್ಲವೂ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ, ನಾನು ನಿಮಗೆ ಹೇಳ್ತೇನೆ, ಪ್ರಾರ್ಥನೆಯಲ್ಲಿ ಫಸ್ಟಿಗೆ ನಾವು ಕೃಷ್ಣನನ್ನು ಹೊಗಳಬೇಕು. ಸೆಕೆಂಡ್, ನಾವು ಕೃಷ್ಣನಿಗೆ ಕೃತಜ್ಞ ಭಾವದಲ್ಲಿ ಆ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸಬೇಕು. ಮತ್ತೆ ಮೂರನೇದು, ನಾವು ಕೃಷ್ಣನಲ್ಲಿ ಕ್ಷಮೆ ಕೇಳಬೇಕು. ಹಾಗಾಗಿ ಅರ್ಜುನನಿಗೆ ಇದೆಲ್ಲ ಗೊತ್ತುಂಟು. ಹಾಗಾಗಿ ಈಗ ಇದಿಲ್ಲ ಅಂತಂದ್ರೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾನೆ. ವಿಶ್ವರು ನೋಡಿದ ಮೇಲೆ ಎಂತ ಅಂದ್ರೆ ಹೇಳ್ತಾ ಇದ್ದಾನೆ, ನಾನು ನಿನ್ಗೆ ಸ್ನೇಹಿತ ಎಂದು ನಿನ್ನನ್ನು ಭಾವಿಸಿ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯನ್ನು ಕರೆದಿದ್ದೇನೆ. ಪ್ರಮಾದದಿಂದ ಪ್ರೀತಿಯಿಂದಾಗಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು ಅಂತ ಹೇಳ್ತಿದ್ದಾನೆ. ಮತ್ತೆ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರಿದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ ಮಾಡಿದ್ದೇನೆ. ಹಾಗಾಗಿ ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ನೋಡಿ, ಈಗ ನೋಡಿ ಸಂತೋಷವಾಯಿತು. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಮಣಗೊಂಡಿದೆ. ಏ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಪುರುಷ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅಂದ್ರೆ ನನಗೆ ಆ ಹಿಂದಿನ ರೂಪವನ್ನು ತೋರಿಸು. ನನಗೆ ಈ ರೂಪ ಬೇಡ, ನಾನು ಭಯದಲ್ಲಿದ್ದೇನೆ, ನನಗೆ ಬೇಡ. ಹೇ ವಿಶ್ವಮೂರ್ತಿಯೇ, ಸಹಸ್ರಭಾವುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನನಗೆ ನೋಡಲು ಬಯಸುತ್ತೇನೆ. ಹೀಗೆ ಎಂತ ಹೇಳ್ತಿದ್ದ ಅಂದ್ರೆ, ವಿಶ್ವರೂಪ ಆದ್ಮೇಲೆ ಚತುರ್ಭುಜ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಲಿಲ್ಲ. ಅಂದ್ರೆ ಇದಕ್ಕಿಂತ ಮೊದಲು ಯಾರು ನೋಡ್ಲಿಲ್ಲ. ಏಕೆಂದ್ರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಕ್ಯ ಜಗತ್ತಿನಲ್ಲಿ ನನ್ನ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನೋಡಿ, ಆಚಾರ್ಯ ಹೇಳ್ತಾರೆ, ಈ 48ನೇ ಶ್ಲೋಕ ಇದು ಎಲ್ಲ ಮಾಯಾವಾದಿಗಳಿಗೆ ಮತ್ತೆ ಇನ್ನೊಂದು ಸೋ ಕಾಲ್ಡ್ ಮೆಡಿಟೇಷನ್ ಅವರಿಗೆಲ್ಲ ಇದು ಸೂಕ್ತ. ಯಾಕೆಂದ್ರೆ ಎಲ್ಲ ಮೆಡಿಟೇಷನ್ ಅವರೆಲ್ಲ ಅವರಿಗೆ ನೋಡಿ, ಅವರು ಬ್ರಹ್ಮಜ್ಯೋತಿ ಅಂತ ಹೇಳ್ತಾರಲ್ಲ, ಆಕ್ಚುಲಿ ಬ್ರಹ್ಮಜ್ಯೋತಿ ಅಂದ್ರು ವಿಶ್ವರೂಪದ ಒಂದು ಇದಂತೆ, ಯಾವುದು ಎಫಲ್ಜೆನ್ಸ್, ವಿಶ್ವರೂಪದ ಒಂದು ಭಾಗ. ಹಾಗಾಗಿ ಎಲ್ಲರಿಗೂ ನೋಡ್ಲಿಕ್ಕೆ ಆಸೆ. ಈಗ ನೀವು ಕೂಡ ಹೇಳಿದ್ರಿ ನಮ್ಗೆಲ್ಲ ನೋಡ್ಬೇಕಂತ ವಿಶ್ವರೂಪ. ಆದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಎಂತ ಹೇಳ್ತಿದ್ದ ಅಂದ್ರೆ, ವೇದಾಧ್ಯಯನದಿಂದ, ಯಜ್ಞಗಳು ಮಾಡುವುದರಿಂದ, ದಾನದಿಂದ, ಪುಣ್ಯ ಕಾರ್ಯಗಳಿಂದ, ಉಗ್ರ ತಪಸ್ಸಿನಿಂದ ಇದನ್ನು ಈ ವಿಶ್ವರೂಪ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಅರ್ಜುನನಿಗೆ ಯಾಕೆ ತೋರಿಸಿದ ಅಂದ್ರೆ, ಅರ್ಜುನ ಒಂದು ಶುದ್ಧ ಭಕ್ತ. ಮತ್ತೆ ಇನ್ನೊಂದು ವಿಷಯ ಉಂಟು, ಇದು ಯಾಕೆ ವಿಶ್ವರೂಪ ತೋರಿಸಿದ ಅಂದ್ರೆ, ನೋಡಿ ಈಗ ಹೇಗಾಗ್ತದಂದ್ರೆ, ಒಂದು ವೇಳೆ ವಿಶ್ವರೂಪ ತೋರಿಸದಿದ್ದರೆ ಎಂತಾಗ್ತಿತ್ತು, ಎಲ್ಲ ತುಂಬಾ ಎಂತ ಹೇಳು ಸೋ ಕಾಲ್ಡ್ ಸ್ಕಾಲರ್ನವರೆಲ್ಲ ತುಂಬಾ ಮಂದಿ ಭಗವದ್ಗೀತೆ ಬರೆದಿದ್ದಾರೆ. ಅವ್ರು ಹೇಳ್ತಿದ್ರು ಇದು ಭಗವದ್ಗೀತೆ ಸರಿ ಇಲ್ಲ, ಯಾಕೆಂದ್ರೆ ಅದರಲ್ಲಿ ವಿಶ್ವರೂಪ ಇಲ್ಲ. ಹಾಗಾಗಿ ಇನ್ನು ಯಾರು ಇದನ್ನ ಭಗವದ್ಗೀತೆ ಬಗ್ಗೆ ಕಮೆಂಟ್ ಮಾಡಬಾರ್ದು, ಅದಕ್ಕೋಸ್ಕರ ಇದು ತೋರಿಸಿದ್ದಾನೆ. ಆಕ್ಚುಲಿ ಕೃಷ್ಣನಿಗೆ ಈ ವಿಶ್ವರೂಪ ತೋರಿಸ್ಲಿಕ್ಕೆ ಇಚ್ಛೆ ಇಲ್ಲ, ಮತ್ತೆ ಶುದ್ಧ ಭಕ್ತರಿಗೆ ಕೂಡ ಇದನ್ನು ನೋಡ್ಲಿಕ್ಕೆ ಇಚ್ಛೆ ಇಲ್ಲ. ಯಾಕೆಂದ್ರೆ ಯಶೋಧ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಮಣ್ಣನ್ನು ತಿನ್ನುವಾಗ ಆ ಬಾಯಿಯಲ್ಲಿ ಪೂರ್ತಿ ನೋಡ್ತಾಳೆ ಅವಳು.
ಪೂರ್ತಿ ವಿಶ್ವ ನೋಡ್ತಾಳೆ. ಆದ್ರೆ ಮತ್ತೆ ಅವಳು ಅದು ಎದ್ರಿ ಬೀಳ್ತಾಳೆ. ಮತ್ತೆ ಅವಳು ಹೇಳ್ತಾಳೆ ಅಂದ್ರೆ ಏಕೆಂದ್ರೆ ಅವಳು ಯೋಗ ಮಾಯದಲ್ಲಿದ್ದಾಳೆ. ಇಮಿಡಿಯೇಟ್ ಅಂತಂದ್ರೆ ಅವಳಿಗೆ ಇದು ಅಂದ್ರೆ ಹೇಗಂದ್ರೆ ನೀವೀಗ ವೃಂದಾವನದಲ್ಲಿ ರಾಧಾರಾಣಿಗೆ ಮತ್ತೆ ಯಶೋಧನಿಗೆ ಮತ್ತೆ ಎಲ್ಲ ಗೋಪಿಗೆಯರಿಗೆ ನೀವು ವಿಶ್ವರೂಪ ಹೇಳಿದ್ರೆ ಅವರಿಗೆ ಇಚ್ಛೆ ಇಲ್ಲ. ಯಾಕೆಂದ್ರೆ ಇದಕ್ಕೆ ಒಂದು ಇನ್ಸ್ಟೆನ್ಸ್ ಕೂಡ ಉಂಟು. ಕೃಷ್ಣ ಒಮ್ಮೆ ವೃಂದಾವನ ಬಿಟ್ಟು ಮತ್ತೆ ಹೋಗ್ಲೇ ಇಲ್ಲ ಎಲ್ಲಿ ವೃಂದಾವನಕ್ಕೆ, ಸೀದಾ ಮಥುರೆಗೆ ಬರ್ತಾನೆ, ಮಥುರದಿಂದ ದ್ವಾರಕೆಗೆ ಹೋಗ್ತಾನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ ಮತ್ತೆ ಕೃಷ್ಣ ಒಮ್ಮೆ ದ್ವಾರಕದಲ್ಲಿ ಹೇಳ್ತಾನೆ, ನಾನು ವಾಪಸ್ ಕುರುಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ, ಆಗ ಇದರ ನ್ಯೂಸ್ ಅನ್ನು ಇವರಿಗೆ ತಿಳಿಸುವಂತ, ಯಾರಿಗೆ ವೃಂದಾವನ ವಾಸಿಗಳಿಗೆ ತಿಳಿಸಂತ. ಹಾಗೆ ಆ ಮೆಸೆಂಜರ್ ಅಕ್ರೂರ ತಿಳಿಸ್ತಾನೆ. ತಿಳಿಸಿದ ಕೂಡಲೇ ಎಲ್ಲ ಬರ್ತಾರೆ. ಅದಕ್ಕೆ ಆಕ್ಚುಲಿ ಆ ಕುರುಕ್ಷೇತ್ರಕ್ಕೆ ಹೋಗುವಂಥದ್ದು ಅದು ಎಂತಂದ್ರೆ ಅಲ್ಲಿಂದ ವಾಪಸ್ ಅವರು ವೃಂದಾವನಕ್ಕೆ ತರುವುದು ಯಾರನ್ನು, ಕೃಷ್ಣನನ್ನು. ಅದೇ ರಥಯಾತ್ರೆ. ಈಗ ಜಗನ್ನಾಥ ರಥಯಾತ್ರೆ ಆಗ್ತದಲ್ಲ, ಅದು ಆ ರೀಸನ್. ಹಾಗಾಗಿ ಎಂತ ಆಗ್ತದೆ ಅಂದ್ರೆ ಇವರೆಲ್ಲ ಹೋಗ್ತಾರೆ, ವೃಂದಾವನ ವಾಸಿಯವರು, ಗೋಪಿಗೆಯರು, ಯಶೋದೆ, ರಾಧಾರಾಣಿ ಎಲ್ಲ ಹೋಗ್ತಾರೆ. ಅಲ್ಲಿ ಆ ಕೃಷ್ಣನ ಎಂತ ಅಂದ್ರೆ ಕೃಷ್ಣ ರಾಜನಾಗಿದ್ದಾನೆ ಈಗ ದ್ವಾರಕೆಯಲ್ಲಿ, ಪೂರ್ತಿ ಬಂಗಾರ ಮತ್ತೆ ಆ ಒಂದು ರಾಜನ ಡ್ರೆಸ್ ಹಾಕಿದ್ದಾನೆ. ಅವ್ರು ಹೇಳಿದ್ರು, ನಮ್ಗೆ ಈ ಕೃಷ್ಣ ಬೇಡ, ನಮ್ಗೆ ವೃಂದಾವನದಲ್ಲಿ ಹೇಗೆ ಇದ್ದ ಕೃಷ್ಣ ಅಂದ್ರೆ ಆ ಒಂದು ಗೊಲ್ಲನ ರೂಪದಲ್ಲಿ, ಆ ರೂಪ ನಮ್ಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಶುದ್ಧ ಭಕ್ತರಿಗೆ ಈ ವಿಶ್ವರೂಪ ನೋಡ್ಲಿಕ್ಕೆ ಇಚ್ಛೆ ಇಲ್ಲ. ಆದ್ರೂ ಕೂಡ ಕೃಷ್ಣ ಯಾಕೆ ಇದನ್ನು ತೋರಿಸುದು ಅಂದ್ರೆ ಅವನಿಗೆ ಗೊತ್ತುಂಟು, ಕಲಿಯುಗದ ಜನರು ಮೆಂಟಾಲಿಟಿ ಗೊತ್ತುಂಟು. ಅಂದ್ರೆ ಈ ಎಲ್ಲ ಎಂತ ಹೇಳುದು, ಸೋಕಾಲ್ಡ್ ಮೆಡಿಟೇಷನ್ 1000 ಸಂಸ್ಥೆಗಳು ಉಂಟು, ಮತ್ತೆ ತುಂಬಾ ಮಂದಿ ಇದ್ದಾರೆ. ಅವರಿಗೆಲ್ಲ ಎಂತ ಅಂದ್ರೆ ಇದನ್ನು ನೋಡ್ಲಿಕ್ಕೆ ಇಚ್ಛೆ. ಹಾಗಾಗಿ ಎಂತ ಆಗ್ತದೆ, ಇದನ್ನು ಕೊಡದಿದ್ರೆ ಅವ್ರು ಹೇಳ್ತಾರೆ ಇದು ಪರ್ಫೆಕ್ಟ್ ಇಲ್ಲ, ಭಗವದ್ ಸರಿಯಾಗಿಲ್ಲ. ಅದಕ್ಕೋಸ್ಕರ ಇದನ್ನು ಕೃಷ್ಣ ಹೇಳುದು. ಓಕೆ, ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯ ಮತ್ತು ದಿಗ್ಭ್ರಾಂತನಾಗಿದ್ದೀಯ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿಂದ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಈಗ ಅರ್ಜುನ ಕೃಷ್ಣ ಹೇಳ್ತಿದ್ದಾನೆ, ಈ ಘೋರ ರೂಪವನ್ನು ನೋಡಿ ನೀನು ತಳಮಳ ಮತ್ತೆ ದಿಗ್ಭ್ರಾಂತನಾಗಿದ್ದೀಯಾ. ಹಾಗಾಗಿ ಇದರಿಂದ ನೀನು ಮುಕ್ತನಾಗು, ನೀನು ಶಾಂತ ಮನಸ್ಸಿನಿಂದ ನೀನು ಯಾವ್ದು ಬಯಸಿದ್ಯಾ ಅದನ್ನೀಗ ನಾನು ರೂಪವನ್ನು ತೋರಿಸುತ್ತೇನೆ. ನೋಡಿ, ಈಗ ಅವನ ಷಡ್ಭುಜ ಫಾರ್ಮ್ ಅನ್ನು ನೋಡ್ತಾ ಇದ್ದಾನೆ. ಶಂಖ ಚಕ್ರ ಗದಾ ಪದ್ಮದು ಫಾರ್ಮ್ ಅನ್ನು ತೋರಿಸ್ತಾ ಇದ್ದಾನೆ. 50ನೇ ಶ್ಲೋಕ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟೆಗಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಅಂದ್ರೆ ಈ ನಿಜವಾದ ಇನ್ನು ಎಂತ ಹೇಳುದು 2-handed ಫಾರ್ಮ್ ಅದನ್ನು ತೋರಿಸಿ ಮತ್ತೆ ಅವನ ಎಂತ ಭಯದಿಂದ ಮುಕ್ತ ಮಾಡಿದನು. ಎಸ್, ಓಕೆ. 11.51 ಒಂದು ನಿಮಿಷ. ಶ್ರೀಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವಕ್ಕೆ ಹಿಂದಿರುಗಿದ್ದೇನೆ. ನೋಡಿ, ಈಗ ಅವನಿಗೆ ಆ 2-handed ಫಾರ್ಮ್ ನೋಡಿ ಸಮಾಧಾನವಾಯಿತು. ಮತ್ತೆ 52ನೇ ಶ್ಲೋಕ. ದೇವೋತ್ತಮ ಪರಮೇಶ್ವರನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ಅಂದ್ರೆ ಆಕ್ಚುಲಿ 2-handed ಫಾರ್ಮ್ ರೂಪವನ್ನು ಕಾಣುವುದು ತುಂಬಾ ಕಷ್ಟ. ದೇವತೆಗಳ ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಅಂದ್ರೆ ಭಾಗವತದಲ್ಲಿ ಉಲ್ಲೇಖಗೊಂಡು ದೇವತೆಗಳ ಆ ಪ್ರೇಯರ್ ಉಂಟು, ಸ್ತುತಿ. ದೇವತೆಗಳು ಎಂತ ಪ್ರೇಯರ್ ಮಾಡುವುದಂದ್ರೆ ಅವರಿಗೆ ಈ ಭಾರತ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಅವರಿಗೆ ಇಚ್ಛೆ. ನೋಡಿ, ನಮ್ಗೆ ಚೇತನಬಾಬು ಹೇಳ್ತಾರೆ, ಭಾರತ ಭೂಮಿಲೆ ಜನ್ಮ ಹೊಯ್ಲೆ ಯಾರ್, ಪೇಲೆ ಜನ್ಮ ಸಾರ್ಥಕರಿ ಫಿರ್ ಕರೋ ಪರ ಉಪಕಾರ. ಹಾಗಾಗಿ ನಮ್ಗೆ ಇದೊಂದು ಒಳ್ಳೆ ಒಂದು ಅವಕಾಶ. ಯಾಕೆಂದ್ರೆ ನಾವೊಂದು ಆ ಕೃಷ್ಣ ಹುಟ್ಟಿದ ಮಣ್ಣಲ್ಲಿ ಹುಟ್ಟಿದ್ದೇವೆ. ಹಾಗಾಗಿ ನಾವು ಫಸ್ಟಿಗೆ ಭಕ್ತರಾಗಬೇಕು ಮತ್ತೆ ಇನ್ನೊಬ್ಬರಿಗೆ ನಾವು ಕಲಿಸ್ಬೇಕು. ಅದೇ ರೀತಿ ದೇವತೆಗಳ ಭಾಗವತದಲ್ಲಿ ಪ್ರಾರ್ಥನೆ ಉಂಟು. ದೇವತೆಗಳು ಹೇಳುದು ಅಂದ್ರೆ ಈ ಭಾರತ ಭೂಮಿಯಲ್ಲಿ ಅವ್ರಿಗೆ ಹುಟ್ಟಿದ್ರೆ ಅವ್ರಿಗೆ ಗೊತ್ತುಂಟು, ಭಕ್ತರಾದ್ರೆ ಅವ್ರಿಗೆ ಕೃಷ್ಣನ ತಿಳಿಬೇಕಂತ. ಹಾಗಾಗಿ ಅವರಿಗೆ ಕೂಡ ಇದು ಅವಕಾಶಕ್ಕಾಗಿ
ಅವರು ಹಂಬಲಿಸ್ತಾ ಇದ್ದಾರೆ ಈ ಕೃಷ್ಣನ ಟೂ ಹ್ಯಾಂಡೆಡ್ ಫಾರ್ಮ್. ಎಸ್. ಭಕ್ತ್ಯಾತು ಅನನ್ಯ ಸಾಖ್ಯ ಅಹಂ ಏವ ವಿದು ಅರ್ಜುನ ಜ್ಞಾತುಂ ದ್ರಾಷ್ಟುಂ ಚ ತತ್ವೇನ ಪ್ರವೇಶುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಅಂದ್ರೆ ಈ ಭಕ್ತಿ ಸೇವೆಯಿಂದ ಮಾತ್ರ ಇದು ಕೃಷ್ಣನ ಈ ಟೂ ಹ್ಯಾಂಡೆಡ್ ಫಾರ್ಮ್ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ನೋಡಿ ಎಷ್ಟು ಚಂದ ಇದ್ದಾನೆ ಕೃಷ್ಣ. ಕೃಷ್ಣನ ನೋಡಿದ್ರೆ ನಿಮ್ಗೆ ನಿಮ್ಮ ಅಂದ್ರೆ ಆಚೆ ನಿಮ್ಗೆ ನೋಡ್ಲಿಕ್ಕೆ ಮನಸ್ಸಿಲ್ಲ, ಕೃಷ್ಣನೇ ನೋಡ್ಬೇಕಂತ ಆಗ್ತದೆ. ಎಷ್ಟು ನೋಡಿ ಚಂದ ಇದ್ದಾನೆ ಕೃಷ್ಣ. ಕೃಷ್ಣ ಯುದ್ಧದಲ್ಲಿ ಇರುವಾಗ ಕೂಡ ಹೀಗೆ ಇದ್ದಾನೆ. 14 ವರ್ಷದ ಬಾಲಕನಾಗಿ ಕಾಣ್ತಾನೆ ಕೃಷ್ಣ, ನವಯೌವನಾಂಶ. ಓಕೆ. ಮತ್ಕರ್ಮ ಕೃಣ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ್ಯ ಸರ್ವಭೂತೇಶು ಯಾಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಅಂದ್ರೆ ಅರ್ಜುನಿಗೆ ಹೇಳ್ತಿದ್ದಾನೆ, ಕಾಮ್ಯ ಕರ್ಮದ ಮತ್ತು ಹೂವಾತ್ಮಕ ಚಿಂತನೆ ಕಲದಿಂದ. ಅಂದ್ರೆ ಈಗ ನಮ್ದು ಪ್ರಾಬ್ಲಮ್ ಎಂತಂದ್ರೆ ನಮ್ಗೆ ಹೂವಾತ್ಮಕ ಚಿಂತನೆ ಉಂಟು. ಇದನ್ನು ನಾವು ಮೂವಾತ್ಮ ಚಿಂತನೆ ಅಂದ್ರೆ ಈಗ ನಮ್ಮ ಮೈಂಡಿಗೆ ತುಂಬಾ ಬರ್ತದೆ ಹಾಗೆ ಹೀಗೆ ಅಂತ. ಆಕ್ಚುಲಿ ಹಾಗೆ ಅಲ್ಲ. ಆಚಾರ್ಯ ಹೇಳ್ತಾರೆ, ಈಗ ನೋಡಿ, ನಿನ್ನೆ ಒಬ್ರು ಹೇಳಿದ್ರು ನನಗೆ, ಅವರು 3 ಸತಿ ಓದಿದಾರಂತೆ ನಿನ್ನೆದು 10ನೇ ಅಧ್ಯಾಯ. ಒಳ್ಳೆ ಪ್ರಶ್ನೆ ಕೇಳ್ತಾರೆ. ನಾಗರಾಜ್ ರಾವ್ ಅಂತ ಸಂಜೆ 7 ಗಂಟೆ ಕ್ಲಾಸ್ಗೆ ಬರ್ತಾರೆ. ಅವರಿಗೆ ಅರ್ಥವೇ ಆಗ್ಲಿಲ್ಲ ಅಂತೆ. ಅಂದ್ರೆ ಅವ್ರ ಪ್ರಶ್ನೆ ಕೂಡ ಅಂದ್ರೆ ಒಂದು ಭಕ್ತರ ಪ್ರಶ್ನೆ ತರ ಉಂಟು, ಒಳ್ಳೆ ಪ್ರಶ್ನೆ. ಹಾಗಾಗಿ ಅವ್ರು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ನಿನ್ನೆ ಅವರೇ ಫ್ರಾಂಕ್ ಆಗಿ ಹೇಳಿದ್ರು 7 ಗಂಟೆ ಬ್ಯಾಚ್ ಅಲ್ಲಿ 3 ಸತಿ ಓದಿದಾರಂತೆ. ಅವರಿಗೆ 10ನೇ ಅಧ್ಯಾಯ ಅರ್ಥವೇ ಆಗ್ಲಿಲ್ಲ. ನಾನು ಹೇಳುವಾಗ ಅವ್ರಿಗೆಲ್ಲವೂ ಅರ್ಥವಾಯ್ತಂತೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಎಂತ ಅಂದ್ರೆ, ನೋಡಿ ಈಗ ನೀವು ಕೂಡ ಭಗವದ್ಗೀತೆ ಓದ್ತೀರಿ. ಈಗ ಓದುದಂತಂದ್ರೆ ಆಚಾರ್ಯ ಹೇಳ್ತಾರೆ, ನಿಮ್ಮ ಮೈಂಡ್ ಅಲ್ಲಿ ಹಾವುಂಟು, ನೀವು ಓದುದು ಹಗ್ಗ, ನೀವು ಅಲ್ಲಿ ಹಾವನ್ನೇ ತರ್ತೀರಿ. ಯಾಕೆಂದ್ರೆ ಈಗ ನಮ್ಮ ಮೈಂಡ್ ಪ್ಯೂರಿಫೈ ಆಗ್ಲಿಲ್ಲ. ಪ್ಯೂರಿಫೈ ಹೇಗೆ ಆಗೋದು? ಜಪ ಮಾಡೋದ್ರಿಂದ ಮೈಂಡ್ ಪ್ಯೂರಿಫೈ ಆಗ್ತದೆ. ಹಾಗಾಗಿ ಇದೊಂದು ವಿಷಯ. ಹಾಗಾಗಿ ಇಲ್ಲಿ ಎಂತ ಅಂದ್ರೆ, ಕಾಮ್ಯ ಕರ್ಮದ ಮತ್ತೆ ಹೂವಾತ್ಮ ಚಿಂತನೆಗಳಿಂದ ಮುಕ್ತರಾಗಬೇಕು. ನಾವು ನಮ್ಗೆ ಬೇಕಿದ್ದಾಗೆ ಚಿಂತನೆ ಮಾಡುವುದನ್ನು ಬಿಡ್ಬೇಕಂತೆ. ಮತ್ತೆ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು ಅದನ್ನು ಬಿಟ್ಟು ಆ ಶುದ್ಧ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾನೆ, ಯಾರು ನನಗಾಗಿ ಕರ್ಮಗಳು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತೆ ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಇದು ಅಜಾಮಿಲಂದು ನಾನು ನಿಮಗೆ ಹೇಳಿದ್ದೇನೆ ಮೊನ್ನೆ, ಅಜಾಮಿಲನ್ ಸ್ಟೋರಿ. ಎಸ್. ಓಕೆ. ಅಧ್ಯಾಯ ಸಾರಾಂಶ, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ಅರ್ಜುನನು ವಿಶ್ವರೂಪಂ ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸಿದ್ದಾನೆ. ದ್ರಾಷ್ಟುಂ ಇಚ್ಛಾಮಿತೇ ರೂಪಂ. ಭಗವಾನ್ ಕೃಷ್ಣನ್ ವಿಶ್ವರೂಪವನ್ನು ವಿವರಿಸಿದ್ದಾನೆ. ಭಾವನಿ ಅದೃಷ್ಟ ಪೂರ್ವಾಣಿ. ಅರ್ಜುನನ್ ನೋಡಿದ ವಿಶ್ವರೂಪ, ಅನೇಕ ಅದ್ಭುತ ದರ್ಶನಂ. ಅರ್ಜುನನ್ ವಿಶ್ವರೂಪ ನೋಡಿದ ಅನುಭವ. ಧೃತಿಂನಾ ವಿಂದಾಮಿ ಸಮಂ ಚ ವಿಷ್ಣು. ಕೃಷ್ಣನ ಉತ್ತರ, ಕಾಲೋ ಅಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ. ಅರ್ಜುನನ ಪ್ರಾರ್ಥನೆಗಳು, ಗದಂ ಬೀತ ಪ್ರಣಾಮ್ಯ. ಕೃಷ್ಣನ್ ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತ್ಯಾತು ಅನನ್ಯ ಸಾಖ್ಯ. ಓಕೆ. ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಓಕೆ, ಒಂದು ನಿಮಿಷ. ಸಾರಿ. ಓಕೆ, ಯಾರ್ದಾದ್ರು ಪ್ರಶ್ನೆ ಇಲ್ಲ? ಆಲ್ರೆಡಿ ಹ್ಯಾಂಡ್ ರೈಸ್ ಉಂಟು. ಓಕೆ, ಬೇಡ, ನಾನು ಈಗ ಇದೇ ಜನರಲ್ ಆಗಿ ಇದು ಮಾಡುವ. ಓಕೆ, ಎಲ್ಲರನ್ನು ಮ್ಯೂಟಿಂದ ತೆಗೆಯುವ. ಎಸ್.
ಓಕೆ, ಒಂದು ನಿಮಿಷ. ಎಸ್, ಪ್ರಶ್ನೆ ಇದ್ದಲ್ಲಿ ಪ್ರಶ್ನೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬೋದು. ನಮಸ್ಕಾರ ಪ್ರಭುಗಳೇ. ಹಾ, ಹೇಳಿ ಮಾತಾಜಿ. ನೀವು ಬ್ರಹ್ಮನ ಬಗ್ಗೆ ಹೇಳಿದ್ರಿ, ಕೃಷ್ಣನೇ ಬ್ರಹ್ಮನ ಕ್ರಿಯೇಟ್ ಮಾಡಿದ್ದು ಅಂತ. ಬಟ್ ಇಲ್ಲಿ ಎಲ್ಲೂ ಶಿವನ ಬಗ್ಗೆ ಮಾತು ಬಂದಿಲ್ಲ. ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ. ಶಿವನ ಬಗ್ಗೆ ಎಲ್ಲೂ ಇಲ್ಲಿ ಉಲ್ಲೇಖಿಸಲೇ ಇಲ್ವಲ್ಲ ಅಂತ. ನೋಡಿ, ಇದು ಭಾಗವತದಲ್ಲಿ ಉಲ್ಲೇಖ ಉಂಟು. ಕೃಷ್ಣನಿಂದ ಬಲರಾಮ್ ಎಕ್ಸ್ಪಾನ್ಷನ್ ಆಗೋದು, ಬಲರಾಮಿಂದ ಸಂಕರ್ಷಣೆಯಿಂದ ಮಹಾವಿಷ್ಣುವಿಂದ ಬ್ರಹ್ಮ, ನಿಮ್ದು ಯಾವುದು ಇನ್ನೊಂದು ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರ, ಹೀಗೆ. ಮತ್ತೆ ಇನ್ನೊಂದು ಸಂಕರ್ಷಣೆಯಿಂದ ಗರ್ಭೋದಕ್ಷ ವಿಷ್ಣು, ಕ್ಷೀರೋದಕ್ಷ ವಿಷ್ಣು, ಮತ್ತೆ ಕಾರಣೋದಕ್ಷ ವಿಷ್ಣು, ಈ ತರ. ಹಾಗಾಗಿ ಇದೆಲ್ಲ ಉಲ್ಲೇಖ ಉಂಟು. ಮತ್ತೆ ಇದರಲ್ಲಿ ಅದು ಎಂತ ಹೇಳುದು ಅಂದ್ರೆ, ನೀವು ಎಂತ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಹೇಳ್ತಾ ಇದ್ದೀರಿ, ನೀವು ಎಲ್ಲಿಂದ ಅದನ್ನು ಓದಿ ಹೇಳ್ತಾ ಇದ್ದೀರಿ? ಎಲ್ಲಿಂದ ಅಂತಲ್ಲ, ನಾವು ಚಿಕ್ಕ ವಯಸ್ಸಿನಿಂದ ನಾವು ಕೇಳಿರೋದೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ನಾವು ಇದು ಕೃಷ್ಣನಿಂದಾನೇ ಎಲ್ಲ ಆರಂಭ ಆಗೋದು ಅನ್ನೋದು ಇದೇ ಫಸ್ಟ್ ಟೈಮ್ ನಾವು ಕೇಳ್ತಿರೋದು. ಅದೇ ಕೇಳುದು. ಇದು ಎಂತ ಹೇಳುದು ಅಂದ್ರೆ, ಆಚಾರ್ಯ ಹೇಳ್ತಾರೆ, ನಮ್ಗೆ ತುಂಬಾ ಕೆಲಸ ಉಂಟು. ಯಾಕಂದ್ರೆ ಜನರಿಗೆ ಎಲ್ಲ ಗೊತ್ತಿರುವುದು ಎಂತ ಹೇಳುದು, ಸರಿಯಾದ ವಿಷಯ ಗೊತ್ತಿದೆ. ಜನರು ಎಂತ ಎಣಿಸುದು ಅಷ್ಟೇ ಬ್ರಹ್ಮ ವಿಷ್ಣು ಮಹೇಶ್ವರ, ಅದಲ್ಲ ಮಾತಾಜಿ. ಯಾಕೆಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಹೇಗೆಂದ್ರೆ ಕೃಷ್ಣನ ಎಕ್ಸ್ಪಾನ್ಷನ್ ಇದು ಭಾಗವತದಲ್ಲಿ ಉಲ್ಲೇಖ ಉಂಟು ಮಾತಾಜಿ. ನಾವು ಶಾಸ್ತ್ರದಲ್ಲಿ ಹೇಗುಂಟು ಹಾಗೆ ಹೇಳುದು. ಧನ್ಯವಾದಗಳು. ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಗುರುಜಿ, ನಾನು ವಿಲಾಸ್ ಅಂತ ಬೆಂಗಳೂರಿಂದ. ಕೃಷ್ಣ ಹೇಗೆ ಹುಟ್ಟಿದ್ರು ಗುರುಜಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೃಷ್ಣ ತಂದೆ ತಾಯಿ? ಯಾವ ತಂದೆ ತಾಯಿ? ಕೃಷ್ಣ ನಮ್ಮಾಗಿ ಹುಟ್ಟುದಲ್ಲ ಸರ್. ಅದೇ ಕುಂತಿ ಮಗ ಇವರಿದಾರಲ್ಲ, ಆ ತರ ಕೃಷ್ಣ ಹೇಗೆ ಹುಟ್ಟಿದ್ರು ಅವ್ರದ್ದು? ಯಾವ ವೃಂದಾವನ ಮಥುರಲ್ಲಿ ಕೇಳುದ ಅಲ್ಲ, ನೀವು ಒರಿಜಿನಲ್ ಕೇಳುದ? ಕೃಷ್ಣ ಒರಿಜಿನಲ್ ಆಗಿ ನೀವು ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಅಂದ್ರೆ ಕೃಷ್ಣನಿಗೆ ಹುಟ್ಟಿಲ್ಲ, ಅದಕ್ಕೆ ಹೇಳುದು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಸರ್. ಹೇಳಿ ಮಾತಾಡಿ. ಪ್ರಭುಜಿ, ನಾನು ವಿಜಯಲಕ್ಷ್ಮಿ ಅಂತ. ಇವಾಗ ನೀವು ಫಸ್ಟ್ ಕೇಳಿದ್ರಿ ವಿಶ್ವರೂಪ ನೋಡ್ಲಿಕ್ಕೆ ಯಾರಿಗೆ ಇಚ್ಛೆ ಉಂಟು ಅಂತ. ಸೊ ಈಗ ನನಗೆ ಇವಾಗ ಗೊಂದಲ ಸ್ಟಾರ್ಟ್ ಆಯ್ತು. ಈಗ ಎಂತ ನೀವು ಯಾವ ಕನ್ಕ್ಲೂಷನ್ ಬಂದಿರಿ? ನಾನು ಅದಕ್ಕೆ ಹೇಳಿದ್ದು. ಯಾಕಂದ್ರೆ ನಮ್ಗೆ ನಮ್ಮ ಕಲಿಯುಗದ ಮೈಂಡ್ ಸೆಟ್ ನಾವು ಅರ್ಥ ಮಾಡಿದ್ದೇವೆ. ಕಲಿಯುಗದ ಜನರಿಗೆಲ್ಲರಿಗೂ ಈಗ ನೋಡಿ, ನಾನು ಸಿಂಪಲ್ ಹೇಳ್ತೇನೆ, ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಈಗ ನಾವೊಂದು ಭಗವದ್ಗೀತೆ ಕ್ಲಾಸ್ ಈಗ ನಾವು ಇಲ್ಲಿ ಮಂಗಳೂರಲ್ಲಿ ಅನೌನ್ಸ್ ಮಾಡಿ, ಈಗ ಕೊರೋನಾ ಆಗುದಿಲ್ಲ, ನಾವು ಅನೌನ್ಸ್ ಮಾಡಿದ್ದೇವೆ. ಈಗ ನಮ್ದೊಂದು ದೊಡ್ಡ ಸನ್ಯಾಸಿ ಬರ್ತಾರೆ, ಭಗವದ್ಗೀತೆ ಕ್ಲಾಸ್ ಕೊಡ್ತಾರೆ ಅಂತ. ಆಗ ನಾವೊಂದು 1,000 ಜನ ಕರೆದ್ರೆ ಅಲ್ಲಿ ಬರುವುದು, ಈಗ ಇಲ್ಲಿ ಒಂದು 35 ಮಂದಿ ಬಂದಿದ್ದಾರೆ, ಒಂದು 30-35 ಮಂದಿ ಬರ್ತಾರೆ. ಆದ್ರೆ ನಾವು ಆಗ ಅನೌನ್ಸ್ ಮಾಡಿದ್ರೆ, ಈಗ ಒಂದು ದೊಡ್ಡ ಒಂದು ಮ್ಯಾಜಿಕ್ ಉಂಟು, ಆಗ 1,000 ಅಲ್ಲ, ಅಲ್ಲಿ 2,000 ಜನ ಸೇರ್ತಾರೆ. ಹಾಗಾಗಿ ಕಲಿಯುಗದ ಜನರಿಗೆ ಅದೇ ಮ್ಯಾಜಿಕ್ ನೋಡ್ಲಿಕ್ಕೆ ಇಷ್ಟ. ಪ್ರಭುಜಿ, ಅದಕ್ಕೆ ಇವಾಗ ಆ ಪ್ರಶ್ನೆಗೆ ಈಗ ನಾವು ಸಾಮಾನ್ಯರು, ಸೊ ನಾವು ಆ ಶುದ್ಧ ಭಕ್ತರಾಗ ಸ್ಟೇಜ್ಗೆ ನಾವು ಪ್ರಯತ್ನ ಪಡ್ಬೇಕಾ ಅಥವಾ ಅದು ನಮ್ ಕೈಲಿ ನೋಡಕ್ ಆಗಲ್ಲ ಅಂತ ನಾವು ಸುಮ್ನೆ ಇರ್ಬೇಕಾ? ನೀವು ಏನ್ ಹೇಳ್ತೀರಾ ಪ್ರಭುಜಿ? ಅಲ್ಲ, ವಿಶ್ವರೂಪ ದರ್ಶನ ನೋಡ್ಲಿಕ್ಕೆ ನೀವು ಇಚ್ಛೆ ಪಡಬಾರ್ದು. ಅದಕ್ಕೆ ಶುದ್ಧ ಭಕ್ತರಿಗೆ ಯಾರಿಗೆ ಇಚ್ಛೆ ಇಲ್ಲ. ವೃಂದಾವನ ವಾಸಿಯವರು ಎಲ್ಲ ಶುದ್ಧ ಭಕ್ತರು, ಗೋಪಿಕೆಯರು, ಮತ್ತೆ ಯಶೋಧ, ರಾಧಾರಾಣಿ, ಇವ ಮತ್ತೆ ಯಾರಿಗೂ ಇಚ್ಛೆ ಇಲ್ಲ. ಈಗ ಇಲ್ಲಿ ಅರ್ಜುನ ಯಾಕಿದಂತ ಅಂದ್ರೆ ತೋರಿಸಂದ್ರೆ, ಯಾಕಂದ್ರೆ ಕೃಷ್ಣನಿಗೆ ಕಲಿಯುಗದ ಜನರದ ಮೆಂಟಾಲಿಟಿ ಗೊತ್ತುಂಟು. ಈಗ ತುಂಬಾ ಸಂಸ್ಥೆಗಳುಂಟು, ಈ ಸೋಕಾಲ್ಡ್ ಮೆಡಿಟೇಷನ್ ಅವರೆಲ್ಲ ಅವ್ರದ್ದು ಕಾನ್ಸೆಪ್ಟ್ ಇದೆ, ಅಂದ್ರೆ ಅವರಿಗೆ ಇದನ್ನ ರೂಪವನ್ನು ನೋಡ್ಲಿಕ್ಕೆ.
ಎಫಲ್ಜೆನ್ಸ್. ಇದು ಹೇಗೆ ಅಂದ್ರೆ ನೋಡಿ, ಅವರು ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ನೀವು ಬೇಕಿದ್ರೆ ಎಲ್ಲ ಈ ಆಧ್ಯಾತ್ಮಿಕ ಎಂತ ಹೇಳುದು ಸೋಕಾಲ್ಡ್ ಆಧ್ಯಾತ್ಮಿಕ ಸೆಂಟರ್ಸ್ ಮೆಡಿಟೇಷನ್ ಅವರು ಬ್ರಹ್ಮಜ್ಯೋತಿ ಅಂದ್ರೆ ಆಕ್ಚುಲಿ ಬ್ರಹ್ಮಜ್ಯೋತಿ ಈಗ ಸೂರ್ಯನ ಕಿರಣ ಹೇಗುಂಟು ಅದೇ ರೀತಿ ಆ ಕೃಷ್ಣನ ಕಿರಣ ಇದು ಎಂತ ಹೇಳುದು ವಿಶ್ವರೂಪ ದರ್ಶನ. ಕೃಷ್ಣನ ಕಿರಣ ಆದ್ಮೇಲೆ ಒಳಗೆ ಹೋದ್ರಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಅಂದ್ರೆ ಕ್ಷೀರೋದಕ್ಷ ವಿಷ್ಣು. ಇನ್ನು ಸ್ವಲ್ಪ ಒಳಗೆ ಹೋದ್ರಲ್ಲಿ ಕೃಷ್ಣ ಇದ್ದಾನೆ, 200 ಫಾರ್ಮ್. ಹಾಗಾಗಿ ಶುದ್ಧ ಭಕ್ತರಿಗೆ ಆ ಕೃಷ್ಣನ 200 ಫಾರ್ಮ್ ನೋಡ್ಲಿಕ್ಕೆ ಇಚ್ಛೆ. ಗೊತ್ತಾಯ್ತಾ ಮಾತಾಜಿ? ಎಸ್, ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಪ್ರಭುಜಿ, ಥ್ಯಾಂಕ್ ಯು. ಇಲ್ಲ, ಅದು ಎಂತಂದ್ರೆ ಅಷ್ಟು ಪಕ್ಕ ಕ್ಲಿಯರ್ ಆಗುದಿಲ್ಲ. ಎಂತಂದ್ರೆ ನಾವು ಎಷ್ಟೋ ವರ್ಷದಿಂದ ನಾವು ಬಂದದ್ದು ನಮ್ಮ ತಲೆಯಿಂದ ಹೋಗುದಿಲ್ಲ. ಅದು ತಲೆಯಿಂದ ಹೋಗ್ಬೇಕಿದ್ರೆ ಆ ಕೃಷ್ಣನ ಸ್ಪೆಷಲ್ ಕೃಪೆ ಬೇಕು. ಈಗ ನೋಡಿ, ನಾನು ಕೂಡ ತುಂಬಾ ವರ್ಷ ಆಯ್ತು, ಆದ್ರೆ ನನ್ಗೆ ಇಮಿಡಿಯೇಟ್ ಆಗಿ ಸರೆಂಡರ್ ಆದೆ. ಆದ್ರೆ ಇನ್ನ ಅದು ಹೇಗೆ ಅಂದ್ರೆ ನನ್ನ ಪ್ರೀವಿಯಸ್ ಲೈಫ್ ಅಲ್ಲಿ ನಾನು ಶುದ್ಧ ಭಕ್ತಿಯಲ್ಲಿ ಇದ್ದೆ ಅಂದ್ರೆ ತುಂಬಾ ಒಂದು ಜಾಸ್ತಿ ಇದ್ದ ಕಾರಣ ನನಗೆ ಇಮಿಡಿಯೇಟ್ ಆಗಿ ಇದಾಯ್ತು. ಇಲ್ಲದಿದ್ರೆ ನಿಮ್ಗೆ ತುಂಬಾ ಪ್ರಶ್ನೆಗಳು ಬರ್ತದೆ. ಅದಕ್ಕೆ ಅಂತ ಅಂದ್ರೆ ಜಪ ಮಾಡ್ತಾ ಹೋಗ್ಬೇಕು. ಜಪ ಮಾಡ್ತಾ ಎಂತ ಆಗ್ತದೆ ಅಂದ್ರೆ ಕೃಷ್ಣ ನಿಮ್ಮ ಎಲ್ಲ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ತಾನೆ ಒಳಗಿಂದ. ಓಕೆ, ಧನ್ಯವಾದ ಪ್ರಭುಜಿ, ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಬಸವರಾಜ್ ಮಾತಾಡೋದು. ಹಾ, ಹೇಳಿ ಸರ್. ಇದು ನಾವು ಜಪ ಮಾಡ್ಬೇಕಲ್ಲ, ಇದು ಹರೇ ಕೃಷ್ಣ 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 ಅಂತೇಳಿ, ಅದು ಎಷ್ಟ್ ಸಲ ಮಾಡ್ಬೋದು, ಮಾಡ್ಬೇಕದು? ಅದು ಒಂದು ಜಪ ಬೀಟ್ ಉಂಟಲ್ಲ, ಈ ಜಪ ಮಂತ್ರ ಬೀಟ್, ಆ ಬೀಟ್ ಅಲ್ಲಿ ಜಪ ಬೀಟ್ ಅಲ್ಲಿ ನೀವು ಒಂದು 108 ಕಾಯಿ ಉಂಟು ಅಂತದ್ದು ನೀವು 108 ಇಂಟು 16 ಸುತ್ತು ಒಂದು ದಿವಸದಲ್ಲಿ 2 ಗಂಟೆ ಮಾಡ್ಬೇಕು. ದಿವಸದಲ್ಲಿ 2 ಗಂಟೆ ಮಾಡ್ಬೇಕಾ? ಹಾ, 2 ಗಂಟೆ ಮಾಡಿದಲ್ಲಿ ಎಂತ ಆಗ್ತದೆ ಅಂದ್ರೆ, ಈಗ ಪಿಕ್ಚರ್ ಅಲ್ಲೆಲ್ಲ ಉಂಟಲ್ಲ, ಈಗ ಎಂತ ಅಂದ್ರೆ ಈ ವಿಲನ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೋದು, ಮತ್ತೆ ಶೂಟ್ ಮಾಡುವಾಗ ಕೂಡ ಅವ ಸಾಯುದಿಲ್ಲ. ಅದೇ ರೀತಿ ಆಚಾರ್ಯ ಹೇಳ್ತಾರೆ, ಈ 16 ಸುತ್ತು ಜಪ ಮಾಡಿದ್ರೆ ಮಾಯೆಗೆ ಎಂತ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಹೇಗಂದ್ರೆ ಮಾಯೆ ಅಂದ್ರೆ ದೇವಿ ಶಕ್ತಿ. ದೇವಿ ಶಕ್ತಿಗೆ ಈ ಭೌತಿಕ ಲೋಕದ್ದು ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣ. ಹಲೋ, ಬಸವರಾಜ್ ಸರ್ ಅವರೇ, ಇದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ನೀವು ಯಾವಾಗ ಕೃಷ್ಣ ಪ್ರಜ್ಞೆ ಮಾಡ್ತೀರಿ, ಜಪ ಮಾಡ್ತೀರಿ, ಆಗ ಮಾಯೆ ನಿಮ್ಮ ಹತ್ರ ಬರುದಿಲ್ಲ. ಗೊತ್ತಾಯ್ತಾ? ಅವ್ರು ದೂರ ಹೋಗ್ತಾರೆ. ಯಾಕಂದ್ರೆ ಮಾಯೆ ಕೂಡ ಕೃಷ್ಣ ಆದೇಶದಲ್ಲಿ ಕೆಲಸ ಮಾಡುದು. ಹಾಗಾಗಿ ಅದು ನಿಮ್ಮಂತೆ ಆಚಾರ್ಯ ಹೇಳ್ತಾರೆ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದಾಗೆ ಯಾವುದೇ ನಿಮ್ಮನ್ನು ಟಚ್ ಮಾಡುದಿಲ್ಲ. ಬಟ್ ಅಷ್ಟು ಮಾಡ್ಲಿಕ್ಕೆ ನಮಗೆ ಆಗ್ಲಿಲ್ಲ ಅಂದ್ರೆ, ಈಗ ಸ್ವಲ್ಪ ಟೈಮ್ ನೋಡಿ, ಹೇಗೆ ಅಂದ್ರೆ ಮಗು ಹುಟ್ಟುತ್ತವೆ ನಡೆಯುವುದಿಲ್ಲ. ಮಗು ಫಸ್ಟಿಗೆ ಎಂತ ಅಂದ್ರೆ ಹೀಗೆ ಮಲಗ್ತದೆ, ಮತ್ತೆ ಅಡ್ಡ ಮಲಗ್ತದೆ, ಮತ್ತೆ ಸ್ವಲ್ಪ ಅಂಬೆಗಾಲಲ್ಲಿ ನಡೀತದೆ, ಮತ್ತೆ ಸ್ವಲ್ಪ ಎದ್ದು ನೆಲ್ಲಿಗೆ ಸ್ಟಾರ್ಟ್ ಮಾಡ್ತದೆ, ಮತ್ತೆ ನಡೀತದೆ. ಫಸ್ಟ್ ನೀವು ಸ್ವಲ್ಪದಿಂದ ಮಾಡ್ಬೇಕು. ಗೊತ್ತಾಯ್ತಾ? ಮಾಡಿ 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 16 ಸುತ್ತಿಗೆ ಬರ್ಬೇಕು. ಆದ್ರೆ 16 ಸುತ್ತು ಆಚಾರ್ಯ ಹೇಳಿದ್ದಾರೆ ನೋಡಿ, ಆಚಾರ್ಯ ಹೇಳಿದ್ದಾರೆ ಎಂತ ಅಂದ್ರೆ, ನಮ್ಮ ಪ್ರಭುಪಾದ ಮಾಂಸಾಹಾರ ಸೇವನೆ ಮಾಡಬಾರ್ದು, ಮತ್ತೆ ಇದು ನಶ ಅಂದ್ರೆ ಕುಡಿಯುವುದು ಮಾಡಬಾರ್ದು, ಮತ್ತೆ ಕುಡಿಯುವುದು ಬಿಡ್ಬೇಕು, ಮತ್ತೆ ಜೂಜು ಆಡಬಾರ್ದು, ಮತ್ತೆ ಅನೈತಿಕ ಸ್ತ್ರೀ ಅಂದ್ರೆ ಹೆಂಡತಿ ಅಲ್ಲದೆ ಉಳಿದವರೊಟ್ಟಿಗೆ ಸೆಕ್ಸ್ ಮಾಡಬಾರ್ದು. ಈ ನಾಲ್ಕನ್ನು ಬಿಟ್ಟು ಯಾರು ಇದು 16 ಸುತ್ತು ಜಪ ಮಾಡ್ತಾನೆ ಅವನನ್ನು ಆ ಕೃಷ್ಣ ಗೋಲೋಕಕ್ಕೆ ಕೊಂಡೋಗುವ ಜವಾಬ್ದಾರಿ ನಂದಂತ ಹೇಳಿದ್ದಾರೆ. ಗೊತ್ತಾಯ್ತು? ಹಾಗಾಗಿ ನಮ್ದು ಎಂತಂದ್ರೆ ನಮ್ದು ಗೋಲ್ ಇರ್ಬೇಕು. ನನ್ಗೆ ಮರಳಿ ಭಗವಂತನೆಡೆಗೆ ಹೋಗ್ಬೇಕಂತ ನಮ್ಮ ಗೋಲ್ ಇರ್ಬೇಕು. ಹಾಗಾಗಿ ನಮ್ಗೆ ಆ ಗೋಲ್ ಇದ್ರೆ ಮತ್ತೆ ನಾವು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಷ್ಟೇ. ಈಗ ನಾವು ಅಷ್ಟೇ ಅಂದ್ರೆ ಇದು ಹರೇ ಕೃಷ್ಣ 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 ಹರೇ ಹರೇ ಅಂತ ಅಷ್ಟೇ 2 ತರ ಹರೇ ರಾಮ 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 ಹರೇ ಹರೇ ಅಂದ್ರೆ ಸಾಕಲ್ಲ? ಹೌದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಂಥದ್ದು ಒಂದು ಮಂತ್ರ ಆಯ್ತಲ್ಲ, ಅಂತ 108 ಮಂತ್ರ ಆಗುವಾಗ ನಿಮ್ಗೆ ಒಂದು 8-9 ನಿಮಿಷ ಹಿಡಿತದೆ. ಅಂತದ್ದು ನೀವು ಮಾಡ್ತಾ ಹೋಗಿ. ನೀವು ಒಂದು ಸ್ಟಾರ್ಟಿಂಗ್ ಸ್ವಲ್ಪದಿಂದ ಮಾಡಿ, ಮತ್ತೆ 16 ಸುತ್ತಿಗೆ ತನ್ನಿ. ಬೇರೆ ಯಾರು ಪ್ರಶ್ನೆ ಉಂಟಾ? ಕೃಷ್ಣ ಗುರುಜಿ. ಹೇಳಿ ಅರ್ಚನಾ ಮಾತಾಜಿ. ಗುರುಜಿ, ನನ್ಗೆ ಏನ್ ಪ್ರಶ್ನೆ ಅಂತಂದ್ರೆ, ಒಳ್ಳೇದ್ ಮಾಡಿದ್ರು ಬಂಧನಕ್ಕೆ ನಾವು ಗಂಟು ಬೀಳ್ತೇವೆ, ಕೆಟ್ಟದ್ ಮಾಡಿದ್ರು ಗಂಟು ಬೀಳ್ತೇವೆ ಅಂತ ಹೇಳ್ತೀರ. ಅದು
ಇದು ಎರಡು ಬಿಟ್ಟು ಮೂರನೇ ದಾರಿಯಲ್ಲಿ ಅಂದ್ರೆ ನನ್ಗೆ ಒಳ್ಳೇದು ಬೇಡ ಕೆಟ್ಟದು ಬೇಡ, ಒಳ್ಳೆ ಪ್ರತಿಫಲನೂ ಬೇಡ ಕೆಟ್ಟ ಪ್ರತಿಫಲನೂ ಬೇಡ, ಎರಡು ಬಿಟ್ಟು ಹೋಗ್ಬೇಕು, ಯಾವ ರೀತಿಯಲ್ಲಿ ಹೋಗುವುದು ಅಂತ. ಅದಕ್ಕೆ ಹೇಳುದು ಅಕರ್ಮ ಅಂತ. ಕೃಷ್ಣನ ಅಲ್ಲಿ ಮಾಡಿದ್ದು ಅದು ಒಳ್ಳೇದು ಮತ್ತೆ ಕೆಟ್ಟದಕ್ಕೆ ಬರುವುದಿಲ್ಲ, ಅದು ಅಕರ್ಮ. ಡೈರೆಕ್ಟ್ ಕೃಷ್ಣ ಹೇಗಂದ್ರೆ ನೋಡಿ, ಈಗ ನಮ್ದು ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ನಮ್ದು ಡೆಬಿಟ್, ಕ್ರೆಡಿಟ್ ಮತ್ತೆ ಲೆಜರ್ ಅಕೌಂಟ್ ಎಲ್ಲ ಇರ್ತದೆ, ಆಗ ಬ್ಯಾಲೆನ್ಸ್ ಶೀಟ್ ಎಲ್ಲ ಇರ್ತದೆ. ಅದೇ ರೀತಿ ಆ ಕೃಷ್ಣನ್ ಅಲ್ಲಿ ಒಂದು ಅಕೌಂಟ್ ಉಂಟು. ಹಾಗಾಗಿ ಆ ಮಾಡಿದ್ರೆ ಇದು ಯಾವುದು ಬರುದಿಲ್ಲ ಮಾತಾಜಿ ನಿಮ್ದು. ಎಂತ ಹೇಳಿದ್ರೆ ಒಳ್ಳೇದು ಕೆಟ್ಟದ್ದು. ಯಾಕೆಂದ್ರೆ ಶುದ್ಧ ಭಕ್ತರು ಅವರಿಗೆ ಎಲ್ಲವೂ ಸೇಮ್, ಒಳ್ಳೇದು ಕೆಟ್ಟದ್ದು. ನಾವು ಈಗ ಎಂತ ಅಂದ್ರೆ ಈ ಎಂತಂದ್ರೆ ಆಚಾರ್ಯ ಹೇಳ್ತಾರೆ, ನಿಜವಾಗಿ ಒಳ್ಳೇದಂತ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ಆಗುದಂತ. ಹಾಗಾಗಿ ಫಸ್ಟಿಗೆ ನಾವು ಒಳ್ಳೇದೆಂತ ಗೊತ್ತಾಗ್ಬೇಕು ನಮ್ಗೆ. ಗೊತ್ತಾಯ್ತಾ ಮಾತಾಜಿ? ಮಾತಾಜಿ ಹಾಗಾಗಿ ಮತ್ತೆ ಈಗ ಹೇಳಿ ಕೃಷ್ಣ ಅಕೌಂಟ್ ಅಂತಂದ್ರೆ ನಂಗೆ ಅರ್ಥ ಆಗಿಲ್ಲ ಗುರುಜಿ. ನೋಡಿ, ಈಗ ನೀವು ಅಕರ್ಮ ಮಾಡಿದ್ರೆ, ಈಗ ಒಂದು ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಪುಣ್ಯ ಗಳಿಸ್ತೀರಿ, ಅದು ಕರೆನ್ಸಿ. ಕರೆನ್ಸಿ ಗೊತ್ತಾಯ್ತಾ? ಕರೆನ್ಸಿ ಅಂದ್ರೆ ನೀವೀಗ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಸಿಗ್ತದೆ, ಅದು ಕರೆನ್ಸಿ. ಅದೇ ರೀತಿ ನೀವು ಒಳ್ಳೇದು ಮಾಡಿದ್ರೆ ಅದು ಪುಣ್ಯ ಗಳಿಸ್ತೀರಿ, ಪುಣ್ಯ ಕೂಡ ಒಂದು ಕರೆನ್ಸಿ. ಇದರಿಂದ ಎಂತ ಆಗ್ತದೆ ನಿಮ್ಗೆ, ದೇವತೆ ಲೋಕಕ್ಕೆ ಹೋಗ್ಬೋದು, ಸ್ವರ್ಗಲೋಕ, ಬ್ರಹ್ಮಲೋಕ, ಈ ತರ ಲೋಕ ಉಂಟು. ಪಾಪ ಮಾಡಿದ್ರೆ ಅದು ಕೂಡ ಕರೆನ್ಸಿ. ನೀವು ಕೆಟ್ಟದ್ದು ಮಾಡಿದ್ರೆ ಅಲ್ಲಿ ನಿಮ್ಗೆ ಕರೆನ್ಸಿ ಅಂತ ಅಂದ್ರೆ ನೀವು ನರಕ ಲೋಕಕ್ಕೆ ಹೋಗ್ತೀರಿ. ಗೊತ್ತಾಯ್ತಾ? ಅಕರ್ಮ ಎರಡು ಬೇಡ, ಎರಡು ಬೇಡದ್ರೆ ಅದಕ್ಕೆ ಅಕರ್ಮ ಹೇಳುದು. ಕೃಷ್ಣನ ಕೆಲಸ ಮಾಡಿದ್ರೆ ಅದು ಅಕರ್ಮ, ಅದು ಪಾಪ ಪುಣ್ಯದ ಕರೆನ್ಸಿ ಅಲ್ಲ, ಅದು ಸಪರೇಟ್ ಅಕೌಂಟ್, ಬೇರೆ ಅಕೌಂಟ್. ಕೃಷ್ಣ ಅದನ್ನು ಮೇಂಟೈನ್ ಮಾಡೋದು. ಹೇಗೆ ಸ್ಟಾರ್ಟ್ ಮಾಡೋದು? ಅದು ಜಪದಿಂದ. ಹೇಗೆ ನಮ್ಮ ಡೈಲಿ ಲೈಫ್ ಅಲ್ಲಿ ಜಪದಿಂದ. ಸರಿ, ಜಪ ಮಾಡ್ಬೇಕಾದ್ರೆ ಅದಕ್ಕೆ ಏನು ಪ್ಲೇಸ್ ಇದೆ ಗುರುಗಳೇ? ನಾವ್ ಅದನ್ನ ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು? ದೀಕ್ಷಾ ಇದೆಯಾ ಅದಕ್ಕೆ? ಇಲ್ಲ ದೀಕ್ಷೆ ಇಲ್ಲ. ಈಗ ಬೀಡ್ಸ್ ಎಲ್ಲ ಹೇಳಿದ್ರಿ ಅಲ್ಲ, ದೀಕ್ಷೆ ಇಲ್ಲ. ನಮ್ಮ ಆಚಾರ್ಯ ಹೇಳಿದ್ದಾರೆ ಎಲ್ಲರೂ ಅದನ್ನು ಮಾಡ್ಬೇಕಂತೆ. ನೋಡಿ, ಇವರ ಆಚಾರ್ಯರು ಇವರದು ಅಂತಂದ್ರೆ ಇವರ ಇನ್ಸ್ಟ್ರಕ್ಷನ್, ಎಲ್ಲರೂ ಜಪ ಮಾಡ್ಬೇಕು. ಜಪ ಮಾಡ್ಲಿಕ್ಕೆ ದೀಕ್ಷೆ ಇಲ್ಲ. ಆದ್ರೆ ಎಂತ ಆಗ್ತದೆ ಅಂದ್ರೆ ನಾವು ಸೀರಿಯಸ್ ಆದ್ಮೇಲೆ ನಮ್ಗೆ ಮತ್ತೆ ದೀಕ್ಷೆ ಸಿಗ್ತದೆ. ಈಗ ನಮ್ಗೆ ಕೂಡ ದೀಕ್ಷೆ ಸಿಕ್ಕಿದೆ. ನಂದು ಹೆಸರು ಸಚಿದಾನಂದ ದಾಸ್ ಅಂತ. ನಾವು ಸೀರಿಯಸ್ ಆದ್ಮೇಲೆ ನಾವು ಇನ್ನೂ ಅದರಲ್ಲಿ ಮೇಲೆ ಹೋಗ್ಲಿಕ್ಕೆ ಮತ್ತೆ ನಮ್ಗೆ ದೀಕ್ಷೆ ಕೊಡ್ತಾರೆ ಆಚಾರ್ಯರು. ಸ್ಟಾರ್ಟಿಂಗ್ ಜಪ ಮಾಡ್ಲಿಕ್ಕೆ ದೀಕ್ಷೆ ಇಲ್ಲ, ಈಗ ನಾವು ಜಪ ಸ್ಟಾರ್ಟ್ ಮಾಡುವುದು. ಇದು ಹೇಗೆ, ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು? ಯಾರಿಂದ ಪಡ್ಕೋಬೇಕು ಇದನ್ನ? ಅಲ್ಲ, ನಿಮ್ಮ ಹತ್ರ ಜಪ ಬೀಡ್ಸ್ ಉಂಟ ಮನೆಯಲ್ಲಿ? ಅಂದ್ರೆ ನಾನೇ ಓನ್ ಆಗಿ ಮಾಡ್ಕೊಂಡಿದೀನಿ ಗುರುಜಿ. ಅಂದ್ರೆ ಹರೇ ಕೃಷ್ಣ ಏನು ಮಾಡ್ತಿರ್ಲಿಲ್ಲ, ಓಂ ನಮ ಶಿವಾಯ ಅಂತ ಮಾಡ್ತಿದ್ವು. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಿದ್ದೆ. ಸೊ ನನ್ಗೆ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಹೀಗೆ ಮಾಡಿ ಅಂತ ನನಗ್ ಗೊತ್ತಿಲ್ಲ. ಪೂಜೆ ಬೆಳಗ್ಗೆ ಸ್ನಾನ ಆಗಿ ಕೂರ್ಸ್ಕೊಂಡು ಇಷ್ಟು ಮಾಡಿ ಅಂತ ನಾನು ಒಟ್ಟಿಗೆ ಮಾಡ್ತಿದ್ವಿ. ಬಟ್ ಇಸ್ಕಾನ್ ಆಗ್ಲಿ ಕೃಷ್ಣನ ಕಡೆಯಿಂದ ಆಗ್ಲಿ ಹೀಗ್ ಮಾಡಿ ಅಂತ ನನ್ಗೇನು ಗೊತ್ತಿಲ್ಲ. ಹಾಗಾಗಿ ನಿಮ್ಮನ್ ಕೇಳ್ತಿದ್ದೀನಿ, ಇದನ್ನ ಎಲ್ಲಿ ಪಡ್ಕೋಬೇಕು? ನೋಡಿ, ಅಲ್ಲ ಪಡ್ಕೊಳ್ಳೋದಲ್ಲ ಮಾತಾಜಿ, ನಿಮ್ಗೆ ಬೀಡ್ಸ್ ಉಂಟಲ್ಲ ನಿಮ್ಮ ಹತ್ರ ಮನೆಯಲ್ಲಿ? ಬೀಡ್ಸ್ ಅಂದ್ರೆ ಕಾಯಿ ಅಂತ ಹೇಳುದು, ಜಪಮಾಲೆ. ಈಗ ನೀವೆಂತ ಮಾಡಿ ಅಂದ್ರೆ ನೋಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರವನ್ನು ಹೇಳಿ ಅಷ್ಟೇ. ಇದು ಮಾಡಿದ ಮೇಲೆ ಎಂತ ಆಗ್ತದೆ ಅಂದ್ರೆ ನಿಮ್ಗೆ ಮತ್ತೆ ಕೃಷ್ಣನ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಆಗ್ತದೆ. ಈ ಮಂತ್ರವು ಗೋಲೋಕದಿಂದ ಬಂದಿದೆ, ಆ ಕೃಷ್ಣನ ಲೋಕದಿಂದ ಬಂದಿದೆ. ಆ ಮಂತ್ರವು ಎಂತ ಆಗ್ತದೆ, ನಿಮ್ಗೆ ಕನೆಕ್ಟ್ ಆದಾಗ ನೀವು ಮತ್ತೆ ಕೃಷ್ಣನಲ್ಲಿ ಕನೆಕ್ಟ್ ಆಗ್ತೀರಿ. ಗುರುಜಿ, ನಾವು ಮಂತ್ರ ಮಾಡ್ಬೇಕಾದ್ರೆ ಹೌದು ಗುರುಜಿ. ಇನ್ನೊಂದ್ ಪ್ರಶ್ನೆ, ನಾವು ಜಪ ಮಾಡ್ಬೇಕಾದ್ರೆ ಯಾರು ನೋಡ್ಬಾರ್ದು, ಜಪ ಮಾಡ್ಬೇಕಾದ್ರೆ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಜಪ ಮಾಡಿ ಅಂತ ಹೇಳ್ತಾರೆ, ಹೌದಾ? ಇಲ್ಲ ಹಾಗೇನಿಲ್ಲ ಮಾತಾಜಿ, ಹಾಗೇನಿಲ್ಲ. ನನ್ಗೆ ಹರೇ ಕೃಷ್ಣ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಅವ್ರು ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಡ್ತಾರೆ, ಏನು ತೋರ್ಸೋದಿಲ್ಲ. ಯಾಕಂದ್ರೆ ನಾವು ಮಾಡೋದು ನೀವು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ, ಹೌದಾ? ಹಾಗೆ ಆಗಿಲ್ಲ. ಜಪ ಬ್ಯಾಗ್ ಅಲ್ಲಿ ಯಾಕೆ ಇಡುದು ಅಂದ್ರೆ, ನೋಡಿ ನಾವು ಆಚೆ ಹೋಗ್ತಾ ಇರ್ತೇವೆ, ಮತ್ತೆ ಎಂತ ಆಗ್ತದೆ ಅಂದ್ರೆ ಅದು ಕೆಳಗೆ ಬೀಳ್ಬಾರ್ದು, ಆ ತರ ಸೇಫ್ಟಿಗೆ ಇಡುವುದು. ಗೊತ್ತಾಯ್ತಾ ಮಾತಾಜಿ? ಮತ್ತೆ ಒಂದು ಗ್ರಿಪ್ ಉಂಟು ಬ್ಯಾಗ್ ಅಲ್ಲಿ ಇಡುವಾಗ ನಿಮ್ಗೆ ಅಂತಂದ್ರೆ, ಒಂದು ಬೆರಳು ನೀವು ಅಲ್ಲಿ ಒಂದು ಹೋಲ್ ಉಂಟು, ಅದಕ್ಕೆ ಆಗಿ ಅದು ಗ್ರಿಪ್ ಇರ್ತದೆ, ಅದಕ್ಕೋಸ್ಕರ ಅದು ಆಗಿದೆ. ಆ ತರ ಅಲ್ಲ.
ನೀವು ಸ್ಟಾರ್ಟ್ ಮಾಡಿ ಮಾತಾಜಿ, ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಕರೆಕ್ಟ್ ಆಗ್ತದೆ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಗುರುಜಿ ಇನ್ನೊಂದು ಪ್ರಶ್ನೆ ಗುರುಜಿ, ಪ್ರಶ್ನೆ ಅಲ್ಲ, ಆಮೇಲೆ ಕೇಳುದಿಲ್ಲ ನಿಮ್ದು ವಾಯ್ಸ್ ಡಿಸ್ಟರ್ಬೆನ್ಸ್ ಉಂಟು, ಎಂತದ ಡಿಸ್ಟರ್ಬೆನ್ಸ್ ಉಂಟು, ಹೇಳಿ ಮಾತಾಡಿ. ಈಗ ಕೇಳಿಸ್ತಿದ್ಯಾ ಗುರುಜಿ? ಕೇಳಿಸೋಣ ಹೇಳಿ ಮಾತಾಡಿ. 6 o'clock ಹರೇ ಕೃಷ್ಣ ಜಪ ಮಾಡೋದಿರ್ಬೋದು, ನೀವು ಏನ್ ಅಧ್ಯಯನ ಮಾಡ್ತಿದೀವಿ, ಡಿಸ್ಕಷನ್ ಮಾಡ್ತಿದೀವಿ, ಹೋಲ್ ಡೇ ತುಂಬಾ ಪೀಸ್ ಆಫ್ ಆಗಿರುತ್ತೆ, ಮೈಂಡ್ ಯಾವ ಕಡೆನೂ ಡೈವರ್ಟ್ ಆಗಲ್ಲ, ಯಾರ್ ಬೈದ್ರುನು ಏನೋ ಅಂತಂದ್ರು ಕೂಡ ಬೇಗ ಅದಕ್ಕೆ ರಿಯಾಕ್ಟ್ ಆಗೋದಕ್ಕೆ ಹೋಗಲ್ಲ, ತುಂಬಾ ಪೀಸ್ ಅಪ್ ಆಗಿರುತ್ತೆ ಮೈಂಡ್. ಸೊ ಅಧ್ಯಾಯ ಮುಗಿದ್ಮೇಲೆ ಈ ಗ್ರೂಪ್ ನ ಮತ್ತೆ ತೆಗೆದ್ ಬಿಡ್ತೀರೋ, ಇಲ್ಲ ಕನೆಕ್ಟ್ ಇರಲ್ವೋ, ಅಯ್ಯೋ ಭಯ ಆಗತ್ತೆ, ಹೋಗ್ಬಿಡ್ತಾರೇನೋ, ಯಾವಾಗ್ಲೂ ನಮ್ ಜೊತೆ ಈ ಕನೆಕ್ಟಿವಿಟಿ ಮಿಸ್ ಆಗ್ಬಿಡುತ್ತೇನೋ, ಯಾವಾಗ್ಲೂ ಹೀಗೆ ಇದ್ರೆ ಚಂದ ಇರತ್ತೆ ಅಂತ ಅನ್ಸತ್ತೆ. ಸೊ ಇದಕ್ಕೇನಾದ್ರೂ ಬೇರೆ ಪರಿಹಾರ ಇದೆಯಾ? ಕಂಟಿನ್ಯೂ ಮಾಡಕ್ಕಾಗತ್ತಾ? ಅದು ಓಕೆ, ಅದು ಮಾಡುವ, ಕಂಟಿನ್ಯೂ ನೆಕ್ಸ್ಟ್ ಭಾಗವತಂ ಕ್ಲಾಸ್ ಮಾಡುವ. ಮತ್ತೆ ಎಂತ ಅಂದ್ರೆ ಮಾತಾಜಿ, ನಿಮ್ಗೆ ಕಂಟಿನ್ಯೂ ಕನೆಕ್ಟಿವಿಟಿ ಸಿಗ್ಬೇಕಿದ್ರೆ ನೀವು ಜಪ ಮಾಡ್ಬೇಕು ಮಾತಾಜಿ. ಎಂತಂದ್ರೆ ನೋಡಿ, ಆಚಾರ್ಯ ಹೇಳ್ತಾರೆ, ಇಫ್ ಯು ವಾಂಟ್ ಟು ಗಿವ್ ಹಾರ್ಟ್ ಟು ಸಂಬಡಿ ದೆನ್ ಗಿವ್ ಟು ಕೃಷ್ಣ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷ್ಣ ಯಾವ ರೀತಿಯಲ್ಲಿ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಅಂದ್ರೆ ಆಸ್ ಎ ಫ್ರೆಂಡ್, ಆಸ್ ಎ ಲವರ್, ಆಸ್ ಎ ಮದರ್, ಆಸ್ ಎ ಸರ್ವೆಂಟ್, ಯಾವ ರೀತಿಯಲ್ಲಿ ಕೂಡ. ಹಾಗಾಗಿ ನಾವು ಜಪ ಮಾಡುವುದರಿಂದ ಎಂತ ಆಗ್ತದೆ ಅಂದ್ರೆ ಡೈರೆಕ್ಟ್ ಕೃಷ್ಣನಲ್ಲಿ ಕನೆಕ್ಟ್ ಆಗ್ತೀವಿ ಮಾತಾಜಿ. ಮತ್ತೆ ನೀವು ಹೇಳಿದ ಹಾಗೆ ನಾವು ನೆಕ್ಸ್ಟ್ ಭಾಗವತಂ ಕ್ಲಾಸ್ ಮಾಡುವ, ಸ್ಟಾರ್ಟ್ ಮಾಡುವ, ಕನೆಕ್ಟ್ ಇಡುವ. ನಮ್ ರಿಕ್ವೆಸ್ಟ್ ಏನು ಅಂತಂದ್ರೆ, ಯಾವ್ದೋ ಒಂದು ಮೂಲಕವಾಗಿ ಅದು ನಾವು ಪೇ ಮಾಡೋದಿರ್ಬೋದು, ಏನಾದ್ರೂ ಸರಿ, ನಾವು ರೆಡಿ ಇದೀವಿ ನಮ್ ಕಡೆಯಿಂದ, ಬೇರೆಯವ್ರ ವಿಚಾರ ನನಗ್ ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಕ್ಲಾಸ್ ಮಾಡೋದಾಗ್ಲಿ, ಒಂದು ಸತ್ಸಂಗ ಮಾಡೋದಾಗ್ಲಿ ನಮ್ಗೆ ಒಟ್ಟಿಗೆ ಸೇರ್ಲಿಕ್ಕೆ ಆಗಲ್ಲ. ಸೊ ಹೀಗ್ ಮಾಡೋದ್ರಿಂದ ನಾವು ಒಂದ್ ಕಡೆ ಸೇರ್ತಿದೀವಿ, ಒಂದ್ ಒಳ್ಳೆ ವಿಚಾರವನ್ನ ಕೇಳಿಸ್ಕೊತಿದೀವಿ, ನಾವ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಅನ್ನೋದು ಬಹಳ ಖುಷಿ ಇದೆ. ದಯವಿಟ್ಟು ಈ ರೀತಿ ಒಂದು ಪ್ರೋಗ್ರಾಮ್ಸ್ ನ ಮಾಡಿ ಎಲ್ಲೋ ಒಂದು ಕಡೆ ನಮ್ಮನ್ನ ಒಟ್ಟೊಟ್ಟಿಗೆ ಸೇರಿಸಿ ಆ ಭಗವಂತನ ಒಂದು ಜ್ಞಾನವನ್ನ ಕೊಡ್ತಾ ಇರೋ ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳು. ಇದು ಹೀಗೆ ಸಕಾಲಕ್ಕೆ ಮುಂದುವರಿಲಿ, ಇದು ನಮ್ಮ ಪ್ರಾರ್ಥನೆ. ನೋಡಿ, ನಿಮ್ದು ಎಂತ ನಮ್ ಕ್ರೆಡಿಟ್ ಹೋಗ್ಬೇಕಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ ನಮ್ಮ ಆಚಾರ್ಯ ಪ್ರಭುಪಾದ್, ಇವರಿಗೆ ಹೋಗ್ಲಿ. ಯಾಕಂದ್ರೆ ಇವರು ಒಂದು ಹೇಳಿದ ಭಗವದ್ಗೀತೆಯಲ್ಲಿ ಅವರೆಂತ ಹೇಳಿದ್ದಾರೆ ಅದನ್ನ ನಾವು ಓದಿ ಹೇಳುದು, ಅವರ ಇಚ್ಛೆ ಇದು. ಹಾಗಾಗಿ ಅವರ ಆದೇಶವನ್ನು ಪಾಲನೆ ಮಾಡುದು. ಹಾಗಾಗಿ ನಾವು ಜಸ್ಟ್ ಪೋಸ್ಟ್ ಮ್ಯಾನ್, ನಾನು ಜಸ್ಟ್ ಪೋಸ್ಟ್ ಮ್ಯಾನ್. ನನಗೆ ಅವರು ಆ ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ, ನಿಮ್ಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ನಾನು ಕೊಡ್ತಾ ಇದ್ದೇನೆ ಅಷ್ಟೇ. ನನ್ನ ಕೆಲಸ ಜಸ್ಟ್ ಆಸ್ ಎ ಪೋಸ್ಟ್ ಮ್ಯಾನ್. ಓಕೆ, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಎಸ್, ಧನ್ಯವಾದ ಮಾತಾಜಿ. ಎಸ್ ಪ್ರಭುಗಳೇ, ರಿತೇಶ್ ಅಂತ. ಹೇಳಿ. ಪ್ರಭುಗಳೇ, ಈಗ ನಾವು ಜಪ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಾ, ಆಗ ನಮ್ಮ ಮೈಂಡ್ ಅಲ್ಲಿ ಯಾವ ಇಮೇಜ್ ಬರ್ಬೇಕು? ಅಂದ್ರೆ ಜಪ ಮಾಡ್ತಾ ಇರ್ಬೇಕಿದ್ರೆ ಕೃಷ್ಣನ ಯಾವ ಸ್ಟಾರ್ಟಿಂಗ್ ನಮ್ದು ಎಂತ ಅಂದ್ರೆ ಜಪ ಮಾಡುವಾಗ ಬೇರೆ ಬೇರೆ ಥಾಟ್ಸ್ ಬರ್ತದೆ, ಅದು ಸಹಜ. ಸ್ಟಾರ್ಟಿಂಗ್ ನಿಮ್ಗೆ ಪೂರ್ತಿ ಇದು ಬರುದಿಲ್ಲ, ಅದೇ ಮಾಡ್ತಾ 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 ಮತ್ತೆ ಚೇಂಜ್ ಆಗ್ತದೆ. ಹಾಗಾಗಿ ಫಸ್ಟಿಗೆ ನಿಮ್ಗೆ ಒಳ್ಳೇದು ಇಮೇಜ್ ಬರುದಿಲ್ಲ, ಎಲ್ಲ ಬೇಡದಲ್ಲಿ ನಿಮ್ಗೆ ಇದು ಬರ್ತದೆ. ಆದ್ರೆ ಆಚಾರ್ಯ ಹೇಳ್ತಾರೆ, ಫೇತ್ ಬಿಲ್ಡ್ಸ್ ಆನ್ ಫೇತ್. ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ ನಮ್ದು ಕಾನ್ಸಂಟ್ರೇಷನ್ ಕೂಡ ಸರಿ ಆಗ್ತದೆ, ಎಲ್ಲವೂ ಸರಿ ಆಗ್ತದೆ. ಓಕೆ, ಆಯ್ತು. ಇನ್ನೊಂದು ಅಂತ ಹೇಳಿದ್ರೆ, ನೀವು ಅಂದ್ರೆ ಅದು 4 ಥಿಂಗ್ಸ್ ಮಾಡಬಾರ್ದು ಅಂತ ಹೇಳಿದಿರಿ. ಅಂದ್ರೆ ಕೃಷ್ಣನ ಇದಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಆ 4ರಲ್ಲಿ ನಾವು, ಐ ಮೀನ್ ಟು ಸೇ, ನಮ್ಮ ಯಂಗ್ ಏಜ್ ಅಲ್ಲಿ ಈ ತರದ್ದೆಲ್ಲ ತಪ್ಪುಗಳು ಆಗಿರುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಅಂದ್ರೆ ಇನ್ನು ನೆಕ್ಸ್ಟ್ ಇದಕ್ ಬರ್ಬೇಕು ಅಂತ ಹೇಳಿದ್ರೆ ಅದು ಅಂತ ವ್ಯಕ್ತಿಗಳಿಗೂ ಆಗತ್ತಾ ಬರಕ್ಕೆ? ನೋಡಿ, ಎಲ್ಲರಿಗೂ ಆಗ್ತದೆ. ಆದ್ರೆ ಹೇಗೆ ಅಂದ್ರೆ ನೋಡಿ, ನಮ್ಮ ಆಚಾರ್ಯರು 1965 ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋದಾಗ ನಿಮ್ಗೊಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ತೇನೆ. ಅವ್ರಿಗೆ ಹೋಗಿ ಪಾರ್ಕ್ ಅಲ್ಲಿ ಭಜನೆ ಮಾಡಿದ್ರು ಆಚಾರ್ಯರು. ಭಜನೆ ಮಾಡ್ತಾ 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 ಎಂತಾಯ್ತು ಅಂದ್ರೆ, ಅಲ್ಲಿ ಆಗ ಹಿಪ್ಪಿ ಮೂವ್ಮೆಂಟ್ ಅಂದ್ರೆ ಎಲ್ಲ ಮಕ್ಕಳು ರೋಡಲ್ಲಿ, ತಂದೆಯ 4 ಮದುವೆ ಆಗುದು, ತಾಯಿ 4 ಅಂದ್ರೆ ಆತರ ಆ ಸಿಸ್ಟಮ್. ಮತ್ತೆ ಮಕ್ಕಳಿಗೆ ಕೇಳುವ ಗತಿ ಇಲ್ಲ. ಹಾಗಾಗಿ ಅವರೆಲ್ಲ ಡ್ರಗ್ಸ್ ಎಲ್ಲ ತೆಗಿತಾ ಇದ್ರು. ಅದು ಸಣ್ಣ ಪ್ರಾಯದ 16, 17 ಆ ತರ ಪ್ರಾಯದಲ್ಲಿ ಅವರು ಡ್ರಗ್ಸ್ ಎಲ್ಲ ತೆಗಿತಾ ಇದ್ರು. ಮತ್ತೆ ಡ್ರಗ್ಸ್ ತೆಗೆಯುವವರು ಈಗ ಗೋವಾದಲ್ಲಿ ಕೂಡ ಹೆಚ್ಚಿನವರು ಹೇಗಂದ್ರೆ, ಡ್ರಗ್ಸ್ ತೆಗೆದ ಮೇಲೆ ಅವರಿಗೆ ಹೇಗಂದ್ರೆ ಅವರಿಗೆ ಕಾನ್ಸ್ಟೆಂಟ್ ಅವರಿಗೆ ಎಂತ ಮಾಡೋದಂದ್ರೆ ಟ್ರಾನ್ಸ್ಗೆ ಹೋಗ್ಬೇಕು ಅವರಿಗೆ.
ನೋಡಿ ಡ್ರಗ್ಸ್ ತೆಗೆಯುವವರೆಲ್ಲ ಕೆಲವರು ಹೇಳ್ತಾರೆ, yesterday I had been in trance 10-12 hours, I was totally I was in ecstasy ಹಾಗೆಲ್ಲ ಹೇಳ್ತಾರೆ ಅವರು. ಹಾಗಾಗಿ ಅದರ ಅಮಲು ಅಷ್ಟು ಅಂದ್ರೆ ಡ್ರಗ್ಸ್ ಅಲ್ಲಿ ಅಷ್ಟು ಅಮಲ್ ಇರ್ತದಂತೆ. ಹಾಗಾಗಿ ಇವರು ಕೂಡ ಡ್ರಗ್ಸ್ ಎಲ್ಲ ತೆಗೆದವರೆಲ್ಲ ಪಾರ್ಕಿಗೆ ಬರ್ತಿದ್ರು. ಅಂದ್ರೆ ಅವರಿಗೆ ಮ್ಯೂಸಿಕ್ ಬೇಕು. ನಮ್ಮ ಆಚಾರ್ಯ ಎಂತ ಮಾಡ್ತಿದ್ರು, ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ ಅವರು ಕೀರ್ತನೆ ಮಾಡ್ತಿದ್ರು. ಮತ್ತೆ ನಮ್ಮ ಆಚಾರ್ಯರ ಪ್ರಭುಪಾದ ಕೀರ್ತನೆ ಅದು ಶುದ್ಧ, ಅವರು ಶುದ್ಧ ಭಕ್ತಿ ಅವ್ರದ್ದು. ಹಾಗಾಗಿ ಅದು ಕೃಷ್ಣನ ಕರೆ. ಹಾಗಾಗಿ ಶುದ್ಧ ಭಕ್ತಿ ಅವ್ರದ್ದು ತುಂಬಾ ಜಾಸ್ತಿ ಉಂಟು, ಅಂದ್ರೆ ಹೃದಯದಲ್ಲಿ ಅದು ಉಕ್ಕಿ ಹರಿತಾ ಉಂಟು. ಹಾಗಾಗಿ ಎಂತಾಯ್ತು, ಇವರೆಲ್ಲ ಅಲ್ಲಿ ಬಂದ್ರು, ಇವರು ಜಸ್ಟ್ ಒಂದು ಮ್ಯೂಸಿಕ್ ಕೇಳಿಗೆ ಬಂದದ್ದು. ಮತ್ತೆ ಸ್ವಲ್ಪ ಸಮಯದ ನಂತರ, ಒಂದು 2 ತಿಂಗಳ ನಂತರ ಆಚಾರ್ಯರು ಎಂತ ಮಾಡಿದ್ರು, ಅವರಿಗೆ ಅಲ್ಲಿ ಒಂದು ಗ್ಯಾರೇಜ್ ತನಕ ಇತ್ತು. ಗ್ಯಾರೇಜ್ ಅಂದ್ರೆ ಅಲ್ಲಿ ಆಕ್ಚುಲಿ ಅಮೆರಿಕದಲ್ಲಿ ಆ ಟೈಮಲ್ಲಿ ಒಂದು ರೆಂಟಿಗೆ ಹಣ ಎಂತ ಇರ್ಲಿ, 30 ರೂಪಾಯಿ ಇಟ್ಕೊಂಡು ಹೋದದ್ದು. ಮತ್ತೆ ಯಾರೋ ಒಂದು ಗುರ್ತದವರಿಗೆ ಒಂದು ಸಣ್ಣ ಒಂದು ಜಾಗ ಕೊಟ್ರು, ಸಣ್ಣ ಗ್ಯಾರೇಜ್ ತರ. ಅಲ್ಲಿ ಇವರು ನೋಡಿ, ಆಚಾರ್ಯರು ದೊಡ್ಡ ಕುಕ್. ಈಗ ನನಗೆ ಕೂಡ ಕುಕ್ಕಿಂಗ್ ಗೊತ್ತುಂಟು, ಆದ್ರೆ ನಾವು ಕಲ್ತದ್ದು ಆಚಾರ್ಯರಿಂದ. ಆಚಾರ್ಯರು ಅವರ ಶಿಷ್ಯರಿಗೆ ಟ್ರೈನ್ ಮಾಡಿದ್ದು, ಅವರ ಶಿಷ್ಯರು ಇನ್ನೊಂದು ಶಿಷ್ಯರು, ಮತ್ತೆ ಇನ್ನೊಬ್ಬರು ಶಿಷ್ಯರು ನನಗೆ ಟ್ರೈನ್ ಮಾಡಿದ್ದು. ಆ ತರ ಅಂದ್ರೆ ಲೈನ್ ಅಲ್ಲಿ ಬರ್ತದೆ. ಹಾಗಾಗಿ ಇವರೆಂತ ಮಾಡಿದಂದ್ರೆ, ಅವರಲ್ಲಿ ಕರೆದು ಇವರು ಗುಲಾಬ್ ಜಾಮೂನ್ ಮಾಡ್ತಾ ಇದ್ರು. ಅಂದ್ರೆ ಅದು ತುಂಬಾ ಜಾಸ್ತಿ ಮಾಡ್ತಾ ಇದ್ರು ಕ್ವಾಂಟಿಟಿ. ಮತ್ತೆ ಇವರು ಎಲ್ಲರಿಗೆ ಬೇರೆಲ್ಲ ಫೀಸ್ಟ್ ಎಲ್ಲ ಇತ್ತು ಇವ್ರದ್ದು. ಅವರನ್ನು ಅಲ್ಲಿಗೆ ಕರೀತಾ ಇದ್ರು. ಕರೆದ ಮೇಲೆ ಎಂತ ಆಯ್ತು, ಇವರೆಲ್ಲ ಬರ್ತಾ ಇದ್ರು. ಇವರು ಅವರಿಗೆ ಪ್ಲೇಟ್ ಕೂಡ ಇವರೇ ಹಾಕೋದು, ಮತ್ತೆ ಪ್ರಸಾದ ಅಡಿಗೆ ಮಾಡುದು ಕೂಡ ಇವರೇ, ಅವರಿಗೆ ಬಡಿಸುವುದು ಕೂಡ ಇವರೇ. ನೋಡಿ ಎಣಿಸಿ, ಶುದ್ಧ ಭಕ್ತರ ಎಷ್ಟು ಒಂದು ಅವರು ಹಂಬಲ್. ನಮ್ಗೆ ಅದು ಆಗ್ಲಿಕ್ಕಿಲ್ಲ. ಮತ್ತೆ ಎಲ್ಲರಿಗೂ 200-300 ಜನ ಬರ್ತಿದ್ರಂತೆ. ಅಂದ್ರೆ ವೀಕೆಂಡ್ಗೆ 500 ಮಂದಿ, ವೀಕ್ ಡೇಸ್ಗೆ 200 ಆ ತರ ಎಲ್ಲ ಬರ್ತಿದ್ರು. ಅಂದ್ರೆ ಇವರೆಲ್ಲರಿಗೂ ಅಡಿಗೆ ಮಾಡಿ ಪ್ರಸಾದ ಕೊಡ್ತಿದ್ರು. ಮತ್ತೆ ಅದು ಎಂತಂದ್ರೆ ಶುದ್ಧ ಭಕ್ತರು, ಇದಕ್ಕೆ ಒಂದು ಇನ್ಸಿಡೆನ್ಸ್ ಹೇಳ್ತೇನೆ. ಪ್ರಭುಪಾದ್ ಅಂದ್ರೆ ಇದನ್ನ ಕಂಟಿನ್ಯೂ ಮಾಡ್ತೇನೆ, ಯಾಕಂದ್ರೆ ಇದು ಅದಕ್ಕೆ ರಿಲೇಟೆಡ್. ಅವರ ಪ್ರಸಾದ ಯಾವ ಟೈಪ್ ಇತ್ತು ಅಂದ್ರೆ, ಮತ್ತೆ ಒಂದು 5 ವರ್ಷ ನಂತರ ಇವರು ತುಂಬಾ ಪ್ರಸಿದ್ಧ ಆಗಿದ್ರು. ಮತ್ತೆ ಇವರು ಕುಕಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇವರು ಶಿಷ್ಯರು ಮಾಡಿದ್ರು. ಮತ್ತೆ ಒಂದ್ ದಿವಸ ಇವರ ಗುರಿದು ಡಿಸಪಿಯರೆನ್ಸ್ ಡೇ, ಅಂದ್ರೆ ಅವರು ದೇಹ ಬಿಟ್ಟ ದಿವಸ. ಆಗ ಅವ್ರು ಹೇಳಿದ್ರಂದ್ರೆ, ಟುಡೇ ಐ ವಿಲ್ ಕುಕ್. ಅಂದ್ರೆ ಎಷ್ಟೋ ವರ್ಷ ಅವರು ಕುಕಿಂಗ್ ಮಾಡ್ಲಿಲ್ಲ, ಅವರ ಶಿಷ್ಯರೇ ಮಾಡಿದ್ದು. ಯಾಕಂದ್ರೆ ನನ್ನ ಗುರು ಮಹಾರಾಜ್ ಇವತ್ತು ದೇಹ ತ್ಯಾಗ ಮಾಡಿದ ದಿವಸ, ಆ ದಿವಸ ಅವ್ರು ಕುಕಿಂಗ್ ಮಾಡಿದ್ರಂತೆ. ಮತ್ತೆ ಎಲ್ಲರೂ ಶಿಷ್ಯರು ಆ ಪ್ರಸಾದ ತೆಕೊಂಡು ಕೂಡಲೇ ಅವರು ಫೇಂಟ್ ಆದಂತೆ, ಬಿದ್ದಂತೆ. ಅಂದ್ರೆ ಬಿದ್ದದ್ದು ಯಾವ ರೀತಿಯಲ್ಲಿ, ಆ ಕೃಷ್ಣ ಪ್ರಜ್ಞೆಯ ಉನ್ನತ ಇದ್ರಲ್ಲಿ. ಯಾಕಂದ್ರೆ ಶುದ್ಧ ಭಕ್ತರು ಮಾಡಿದ ಪ್ರಸಾದವು ಕೂಡ ಅಷ್ಟು ಪವರ್ಫುಲ್ ಪ್ರಸಾದ. ತಿಂದ್ರೆ ನೋಡಿ, ಇದು ಪ್ರಭುಪಾದ ಲೀಲಾಮೃತದಲ್ಲಿ ಉಂಟು. ಪ್ರಭುಪಾದ್ ಮಾಡಿದ ಕುಕಿಂಗ್, ಅವರ ಗುರು ಮಹಾರಾಜಿಗೆ ಅವ್ರು ಮಾಡಿದ್ದು, ಅದು ಮಾಡಿದ ಅವರೆಲ್ಲ ಫೇಂಟ್ ಆಗಿ ಬಿದ್ರು. ಹಾಗಾಗಿ ಇಲ್ಲಿ ಕೂಡ ಎಂತ ಆಯ್ತಾ ಅಂದ್ರೆ, ನಾನು ಇದನ್ನ ಯಾಕೆ ಹೇಳಿದ್ರೆ ಇದಕ್ಕೆ ರಿಲೇಟೆಡ್, ಇವರೆಲ್ಲ ಪ್ರಸಾದ ತಿಂದ್ರು. ಪ್ರಸಾದ ತಿಂದ ಮೇಲೆ ಒಬ್ಬ ಹೇಳಿದಂತೆ 3 ತಿಂಗಳ ನಂತರ, ಈಸ್ ದೇರ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಅವರೆಲ್ಲ ಇದನ್ನು ಕ್ಲಬ್ ಅಂತ ಭಾವಿಸಿದ್ರು. ಯಾಕಂದ್ರೆ ನಮ್ಮ ಆಚಾರ್ಯರು ಅವರ ಬಾಯಿಂದಲೇ ಬರ್ಲಿ ಅಂತ ಹೇಳಿದ್ರು. ಮತ್ತೆ ಅವರು ನೋಟಿಸ್ ಒಂದು ಹಾಕಿದ್ರಂತೆ, ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಲ್ಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಶನ್. ಹಾಗಾಗಿ ಇದು ಹೇಗೆ ಅಂದ್ರೆ, ನೀವು ಕೃಷ್ಣ ಪ್ರಜ್ಞೆ ಜಪ ಮಾಡ್ತಾ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ವ್ಯವಸ್ಥೆ ಮಾಡ್ತಾನೆ ಸರ್, ಗೊತ್ತಾಯ್ತಾ? ಹಾಗಾಗಿ ಅಂತವರು ಕೂಡ ಎಲ್ಲ ಶುದ್ಧ ಭಕ್ತಿ ತಗೊಂಡಿದ್ದಾರೆ, ಎಂತ ಡ್ರಗ್ಸ್ ಹೇಳಿವರು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ಹೇಳಿ ಸರ್. ನಮಸ್ತೆ. ಈಗ ನಾವು ನಾರ್ಮಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಅದ್ರ ಮಧ್ಯೆನೂ ನಾವು ಜಪ ಮಾಡಕ್ ಶುರು ಮಾಡ್ತೀವಿ. ಬಟ್ ಈ ಕೆಲಸದಿಂದ ನಮಗೆ ಹಣ ಬರ್ತಾ ಇರತ್ತೆ. ಬಟ್ ನಾವು ಅದನ್ನ ಕರ್ಮ ಇದಕ್ಕೆ ಯೂಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅದರಿಂದ ನಾವು ಮತ್ತೆ ಬಂಧನಕ್ಕೆ ಒಳಗಾಗ್ತೀವಿ. ಸೊ ಹೆಂಗೆ, ಐ ಮೀನ್ ಕೆಲಸ ನಾವು ಮಾಡ್ಲೇಬೇಕು, ಬಟ್ ಜಪನೂ ಮಾಡ್ತಾ ಇರ್ತೀವಿ, ನಾವು ಭಕ್ತಿ ಮಾರ್ಗದಲ್ಲೂ ಹೋಗ್ತಾ ಇರ್ತೀವಿ. ಬಟ್ ಆ ಹಣ ಬರೋದನ್ನ ಏನ್ ಮಾಡ್ಬೇಕು, ಹೆಂಗೆ ನಾವು ಯೂಸ್ ಮಾಡ್ಬೇಕು, ಅದ್ ಸ್ವಲ್ಪ ತಿಳಿಸಿಕೊಡ್ತೀರಾ? ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ಬೇಕು ಸರ್. ಇದಕ್ಕೆ ಹೇಗಂದ್ರೆ ನೋಡಿ, ರೂಪ ಗೋಸ್ವಾಮಿ ನಾನು ಇದು ಹೇಳ್ತೇನೆ. ರೂಪ ಗೋಸ್ವಾಮಿ ಚೈತನ್ಯ ಮಹಾಪ್ರಭುದು ಶಿಷ್ಯರು. ರೂಪ ಗೋಸ್ವಾಮಿ ಮತ್ತು ಸನಾತನ್ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವರ ಇದರಲ್ಲಿ ಆಸ್ಥಾನದಲ್ಲಿ ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಮತ್ತೆ ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಅವರಿಬ್ಬರು ಕೂಡ GSB, ಗೌಡ ಸರಸ್ವತಿ ಬ್ರಾಹ್ಮಿನ್. ಆದ್ರೆ ಹಾಗೆ ಹೇಗಿತ್ತಂದ್ರೆ, ಇದು 500 ವರ್ಷ ಮುಂಚೆ ಮುಸ್ಲಿಂ ರಾಜ್ಯದಲ್ಲಿ ಅವರು ಕೆಲಸ ಮಾಡಿದ ಕಾರಣ ಅವರ ಹೆಸರು ಕೂಡ ಸಾಬಾರ್ ಮಲಿಕ್, ಮತ್ತೆ ಅವರು ಕನ್ವರ್ಟ್ ಅಂದ್ರೆ ಮುಸ್ಲಿಂ ಹೆಸರಾಗಿತ್ತು. ಮತ್ತೆ ಎಂತ ಆಯ್ತು, ಚೈತನ್ಯ ಮಹಾಪ್ರಭು ಬರ್ತಾರೆ, ಅವರು ಮೀಟ್ ಆಗ್ತಾರೆ. ಮತ್ತೆ ಇಮಿಡಿಯೇಟ್ ಆಗಿ ಅವರು ಎಂತ ಮಾಡ್ತಾರೆ ಅಂದ್ರೆ,
ಅವರು ಆ ರಾಜ್ಯ ಕೆಲಸ ಮಾಡೋದನ್ನು ಬಿಡ್ತಾರೆ. ಎಸ್, ಅವರು ಆಕ್ಚುಲಿ ಸ್ಕಾಲರ್ ಇಬ್ಬರು ಕೂಡ. ಆಸ್ಥಾನದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ನವಾಬುದ್ದೀನ್ ಶಾ, ಯಾಕಂದ್ರೆ ಅವರು ಅರೇಬಿಕ್, ಪರ್ಷಿಯನ್, ಸಂಸ್ಕೃತ್ ಮತ್ತೆ ಬಂಗಾಲಿ, ಇಂಗ್ಲಿಷ್ ಇದರಲ್ಲಿ ಅವರು ಸ್ಕಾಲರ್ ಆಗಿದ್ರು ಇಬ್ಬರು ಕೂಡ. ಹಾಗಾಗಿ ಅವರಿಗೆ ಇಡ್ತಾರೆ ಯಾರು ನವಾಬುದ್ದೀನ್ ಶಾ. ಮತ್ತೆ ಎಂತ ಆಗ್ತದೆ ಅಂದ್ರೆ ಚೈತನ್ಯ ಮಹಾಪ್ರಭು ಭೇಟಿ ಆದ ಮೇಲೆ ಅವರು ಇಮಿಡಿಯೇಟ್ ಬಿಡ್ತಾರೆ. ಬಿಡುವಾಗ ಅವರಿಗೆ ಈಗ ನೋಡಿ, ನಾವು ಕಂಪನಿ ಬಿಡುವಾಗ ನಮಗೆ ಗ್ರಾಜ್ಯುಯಿಟಿ PF ಎಲ್ಲ ಸಿಗ್ತದಲ್ಲ, ಆ ತರ ಅವರಿಗೆ ಒಂದು ಬೋಟ್ ಅವರಿಗೆ ಬಂಗಾರ ಕೊಟ್ಟಂತೆ ನವಾಬುದ್ದೀನ್ ಶಾ. ಅವರು ಅದನ್ನು ಹೇಗೆ ಯೂಸ್ ಮಾಡಿದ್ರು, ನಾನು ಅವರು ಯೂಸ್ ಮಾಡಿದ್ದನ್ನು ಹೇಳ್ತೇನೆ, ಇದು ಶಾಸ್ತ್ರದಲ್ಲಿ ಉಂಟು. ಅವರು ಆ 50% ಅನ್ನು ಎಲ್ಲ ದೇವರಿಗೆ ರಿಲೇಟೆಡ್ ಅದಕ್ಕೆ ಅವರಿಗೆ ಕೊಟ್ರಂತೆ, ಎಲ್ಲ ಭಕ್ತರಿಗೆ ಮತ್ತು ದೇವಸ್ಥಾನಗಳಿಗೆ ಕೊಟ್ರು. ಮತ್ತೆ 25% ಅವರ ಸೇಫ್ಟಿಗೆ ಇಟ್ರು, ಮತ್ತೆ 25% ಅವರ ಫ್ಯಾಮಿಲಿಗೆ ಎಲ್ಲ ಕೊಟ್ರು. ಹಾಗಾಗಿ ಈ ತರ ನಾವು ಡಿವೈಡ್ ಮಾಡ್ಬೇಕು ಸರ್. ಯಾಕಂದ್ರೆ ಹಣದಲ್ಲಿ ಬಂದದ್ದು ನಾವು ಈ ತರ, ಶಾಸ್ತ್ರದಲ್ಲಿ ಈ ತರ ಉಲ್ಲೇಖ ಉಂಟು. ಕ್ಲಿಯರ್ ಆಯ್ತಾ ಸರ್? ಹಾ, ಬಟ್ ಮತ್ತೆ ನಾವು ದೇವಸ್ಥಾನಕ್ಕೆ ಅಥವಾ ದಾನ ತರ ಕೊಟ್ರೆ ಅದು ಮತ್ತೆ ಅಲ್ಲ, ಕೃಷ್ಣ ಕರ್ಮ ಇದೆ. ಪ್ರಜ್ಞೆಗೆ ನೋಡಿ, ಕೃಷ್ಣ ಪ್ರಜ್ಞೆಗೆ ನೀವು ಎಂತಂದ್ರೆ ಕೃಷ್ಣ ಪ್ರಜ್ಞೆಗೆ ಕೊಟ್ಟದ್ದು ನೀವು ಮಾಡ್ತೀರಲ್ಲ, ಅದು ವೇಸ್ಟ್ ಅಲ್ಲ. ಈಗ ನಾವು ನೋಡಿ, ನಮ್ಮ ಇಸ್ಕಾನ್ಗೆ ನೀವು ಕೊಟ್ಟದ್ದು ನಾವು ನಮ್ಗೆ ಯೂಸ್ ಮಾಡುದಿಲ್ಲ, ನಾವು ಕೃಷ್ಣನಿಗೆ ಯೂಸ್ ಮಾಡುದು, ಕೃಷ್ಣನ್ ಗ್ಲೋರಿಫೈ ಮಾಡ್ಲಿಕ್ಕೆ. ಈಗ ಎಂತಂದ್ರೆ ನಾವು ಹಳೆ ಬಟ್ಟೆ ಹಾಕ್ತೇವೆ, ಆದ್ರೆ ಕೃಷ್ಣನಿಗೆ ನಾವು ಹೊಸ ಬಟ್ಟೆ ಹಾಕ್ತೇವೆ. ಹೇಗಂದ್ರೆ ನೀವು ನಂಬ್ಲಿಕ್ಕಿಲ್ಲ, ಕೃಷ್ಣನಿಗೆ ಹಾಕುವಂತ ಬಟ್ಟೆದೆಲ್ಲ ಹೇಗಂದ್ರೆ ಅದೆಲ್ಲ ತುಂಬಾ ಕಾಸ್ಟ್ಲಿ, 15,000 ಆ ತರ ಎಲ್ಲ. ನಾವು ಒಂದು 200 ರೂಪಾಯಿದ ಬಟ್ಟೆ ಹಾಕ್ತೇವೆ, ಗೊತ್ತಾಯ್ತಾ? ಆತರ ನಾವು ಗ್ಲೋರಿಫೈ ಮಾಡೋದು ಕೃಷ್ಣನನ್ನು, ನಮ್ಮನ್ನು ಗ್ಲೋರಿಫೈ ಮಾಡೋದಲ್ಲ. ಯಾಕಂದ್ರೆ ಯಾವಾಗ ನಾವು ಕೃಷ್ಣ ಚಂದ ಇದ್ರೆ ನಾವು ಚಂದ ಆಗ್ತೇವೆ ಅಂತ ಆಚಾರ್ಯ ಹೇಳ್ತಿದ್ರು. ವೆನ್ ಯು ಡೆಕೋರೇಟ್ ಕೃಷ್ಣ ನೈಸ್ಲಿ, ದೆನ್ ಕೃಷ್ಣ ವಿಲ್ ಡೆಕೋರೇಟ್ ಯು. ಅಂದ್ರೆ ನಿಮ್ಮನ್ನು ಮತ್ತೆ ಕೃಷ್ಣ ಡೆಕೋರೇಟ್ ಮಾಡ್ತಾನೆ ಒಳ್ಳೇದಾಗಿ. ನೀವ್ ಹೇಳಿದ್ದು 50% ಈ ತರ ಕೃಷ್ಣ ಇದ್ರಲ್ಲಿ ಕೊಡ್ಬೇಕು, 25% ಫ್ಯಾಮಿಲಿಗೆ, ಇನ್ನೊಂದು 25% ಯಾವ್ದು ಸೇಫ್ಟಿಗೆ ಇಡ್ಬೇಕಂತೆ. ಫ್ಯೂಚರ್ ಇಸ್ ಅನ್ಸರ್ಟೇನ್, ಹಾಗಾಗಿ ಸೇಫ್ಟಿಗೆ ಒಟ್ಟುಗೂಡಿಸ್ಬೇಕು. ಈಗ ಎಂತಾಗಿದೆ ಅಂದ್ರೆ ಜನರು ಈಗ 25% ಕೊಡ್ತಿದ್ದಾರೆ ಫ್ಯಾಮಿಲಿಗೆ ಮತ್ತೆ ಅವರ ಇದಕ್ಕೆ, ಮತ್ತೆ 75% ಕೂಡಿ ಇಡ್ತಾರೆ. ಆದ್ರೆ ಆಚಾರ್ಯ ಹೇಳ್ತಾರೆ ಎನಿ ಮೂಮೆಂಟ್ ಎಂತ ಆಗ್ತದೆ ಅಂದ್ರೆ, ಎನಿ ಮೂಮೆಂಟ್ ಅಂದ್ರೆ ನೋಡಿ, ನಿನ್ನೆ ನಾನು ಒಂದು ಇನ್ಸ್ಟೆನ್ಸ್, ನಮ್ದು ಇದು ಬಿಲ್ಡಿಂಗ್ ತುಂಬಾ ಓಲ್ಡ್ ಟೆಂಪಲ್ ಇದು. ಇದಕ್ಕೆ ಒಂದು ಎಂತ ಆಗಿರ್ಬೋದು ಅಂದ್ರೆ ಒಂದು 40 years ಆಗಿರ್ಬೋದು. ನಿನ್ನೆ ನಾನು ಇದು ಕ್ಲಾಸ್ ಮುಗಿದ ಕೂಡಲೇ ನಾನು ಅಲ್ಲಿ ಹೋದೆ, ಹೊರಗೆ ಹೋಗಿ ಜಸ್ಟ್ ನಾನು ಒಂದು ಸ್ಟೆಪ್ ಈಚೆ ಇಟ್ಟದು, ಆ ಮೇಲಿಂದ ಎಂತ ಆಯ್ತು ಅಂದ್ರೆ ಅದು ನೀರು ಬಿದ್ದು ಸೀಲಿಂಗ್ ಆ ತುಂಡು ಬಿದ್ದು ಹೇಗೆ ಆಯ್ತು ಅಂದ್ರೆ ಜಸ್ಟ್ ಒಂದು ಎಂತಂದ್ರೆ ಜಸ್ಟ್ ಸೆಕೆಂಡ್ ನಾನು ಒಂದು ಸ್ಟೆಪ್ ಎದುರು ಇಡದಿದ್ರೆ ನಾನು ತಲೆಗೆ ಬೀಳ್ತಿತ್ತು, ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಹೇಳುದು ಎನಿ ಮೂಮೆಂಟ್ ಅನ್ಸರ್ಟೈನ್, ಗೊತ್ತಾಯ್ತಾ? ಇದು ನನ್ನ ಇನ್ಸೆನ್ಸ್ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಜನರು ಎಂತ ಎಣಿಸ್ತಾರೆ, ಈ ಹಣವು ನಮ್ಮನ್ನು ಇದು ಮಾಡ್ತದೆ, ಆದ್ರೆ ನಾವು ಸತ್ತ ಮೇಲೆ ನಮ್ಗೆ ಹಣ ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಯಾವ್ದು ಕೃಷ್ಣ ಪ್ರಜ್ಞೆ ಉಂಟು ಅದನ್ನು ಕೊಂಡು ಹೋಗ್ಬಹುದು. ಎಸ್ ಸರ್, ಧನ್ಯವಾದಗಳು. ಧನ್ಯವಾದ. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ನಂದೊಂದು ಪ್ರಶ್ನೆ ಇದೆ. ಹೇಳಿ ಮಾತಾಜಿ. ಯಾರು ಮಾತಾಜಿ? ಅನಿತಾ ಅಂತ. ಹೇಳಿ ಮಾತಾಜಿ. ಈಗ ಬೇರೆಯವರು ನಮ್ಮ ಮೇಲೆ ಅಸೂಯೆ ಪಡಬಹುದು. ಈಗ ಸಪೋಸ್ ಎಕ್ಸಾಂಪಲ್ ಆಫೀಸಲ್ಲೇ ಇರಲಿ, ಅದರಿಂದ ನಮಗೆ ಹಾನಿ ಆಗ್ತಿರುತ್ತೆ. ಸೊ ಇಂಥ ಸಿನಾರಿಯೋಸ್ ಅಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ. ನೋಡಿ, ನೀವು ಟೋಟಲಿ ಕೃಷ್ಣ ಡಿಪೆಂಡ್ ಆದ ಮೇಲೆ ಯಾರು ಏನು ನಿಮ್ಮನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಈಗ ನಮ್ದು ಆ ಶರಣಾಗತಿ ತುಂಬಾ ಕಡಿಮೆ ಉಂಟು. ಹೇಗಂದ್ರೆ ಪ್ರಹ್ಲಾದ್ ಮಹಾರಾಜ್ ಇನ್ಸ್ಟೆನ್ಸ್, ಹಿರಣ್ಯಕಶಿಪು ಅವನನ್ನು ಕೊಲ್ಲಿಗೆ ಹೋದ, ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೃಷ್ಣ ಇದ್ದಾನೆ. ಅದೇ ರೀತಿ ಇನ್ನೊಬ್ಬರು ಎಂತ ಅಸೂಯೆ ಪಟ್ಟರು ಕೂಡ ನಾವು ಅದಕ್ಕೆ ಚಿಂತಿಸಬಾರ್ದಂತೆ. ಯಾಕೆಂದ್ರೆ ನಾವು ಯಾವಾಗ ಕೃಷ್ಣನಲ್ಲಿ ಟೋಟಲ್ ಶರಣಾಗತಿ ಇದ್ದೇವೆ, ಆಗ ಕೃಷ್ಣ ಯಾರು ನಮ್ಮನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಹೇಗಂದ್ರೆ ಈಗ ಕೃಷ್ಣನಿಗೆ ನಿಮ್ಮನ್ನು ಸಾಯಿಸ್ಬೇಕು, ಯಾರಿಂದ ತಳ್ಳಲಿಕ್ಕೆ ಆಗುದಿಲ್ಲ. ಕೃಷ್ಣನಿಗೆ ನಿಮ್ಮನ್ನು ಬದುಕಿಸ್ಬೇಕು, ಆಗ ಕೂಡ ಯಾರಿಗೂ ನಿಮ್ಮನ್ನು ಸಾಯಿಸಲಿಕ್ಕೆ ಆಗುದಿಲ್ಲ. ಗೊತ್ತಾಯ್ತಾ ಮಾತಾಜಿ? ಧನ್ಯವಾದ. ಎಸ್ ಗುರುಜಿ, ನಾನು ವಿಲಾಸ್ ಅಂತ ಬೆಂಗಳೂರಿನಿಂದ. ಇನ್ನೊಂದು ಪ್ರಶ್ನೆ ಇದೆ ಗುರುಜಿ. ಇದು ನಾವು ಫುಲ್ ಕೃಷ್ಣನನ್ನ ಇದು ಜಪ ಮಾಡಿಬಿಟ್ಟು ಕೃಷ್ಣನ್ ಭಕ್ತರು ಫುಲ್ ಸ್ಟಾಂಚ್ ಫಾಲೋವರ್ ಆಫ್ ಕೃಷ್ಣ ಆಗ್ಬಿಟ್ರೆ ಬಟ್ಟೆ ಗಿಟ್ಟೆ ಎಲ್ಲ ತುಂಬಾ ಸಿಂಪಲ್ ಹಾಕ್ಬೇಕಲ್ಲ ಗುರುಜಿ? ಇದು ಸೂಟ್ ಮತ್ತೆ ಎಂತವೆಲ್ಲ ಒಳ್ಳೊಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಬಾರ್ದು, ಒಂಥರ ಸಿಂಪಲ್ ಜುಬ್ಬಾ. ಇಲ್ಲ
ಇಂಥವ್ ಆಗ್ಬೇಕಲ್ಲ ನೋಡಿ ನೋಡಿ ಈಗ ನಮ್ಗೆ ಎಂತಂದ್ರೆ ನಾವು ಈಗ ಅರಬ್ ಕಂಟ್ರೀಸ್ ಅಲ್ಲಿ ದುಬೈ, ಮಸ್ಕತ್, ಹೆಸರು ಹೇಳ್ಬಾರ್ದು, ಓಕೆ, ಅರಬ್ ಕಂಟ್ರೀಸ್. ಹಾಗಾಗಿ ನಾವು ಎಂತ ಆಗ್ತೇವೆ ಅಂದ್ರೆ ಅಲ್ಲಿ ನಮ್ದು ಪ್ರೀಚಿಂಗ್ ಒಳ್ಳೆ ಉಂಟು. ಅಲ್ಲಿ ಹೇಗಂದ್ರೆ ನಾವು ಹೋಗುವಾಗ ನಮ್ದೆಲ್ಲ ಸನ್ಯಾಸಿಗಳು ಕೂಡ ಪ್ಯಾಂಟ್ ಶರ್ಟ್ ಆಗಿ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಇದಾಗಿ ಎಂತ ಹೇಳುದು, ಧೋತಿ ಕುರ್ತಾ ಆಗಿ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಪ್ರೀಚಿಂಗ್ ಇಸ್ ದ ಎಸೆನ್ಸ್. ಪ್ರೀಚಿಂಗ್ಗೋಸ್ಕರ ನಿನ್ಗೆ BMW ಕಾರಲ್ಲಿ ನೀನು ಕುತ್ಕೊಳ್ಬೇಕಿದ್ರೆ ನೀವು ಕುತ್ಕೋ, ಆದ್ರೆ ನಿಂದು ಏಮ್ ಎಂತ ಅಂದ್ರೆ ಅದಕ್ಕೆ ಅಟ್ಯಾಚ್ ಆಗಬೇಡ. ಡ್ರೆಸ್ ಕೂಡ ಆಗು, ಪ್ಯಾಂಟ್ ಶರ್ಟ್ ಆಗು. ಹಾಗಾಗಿ ಕಾನ್ಸೆಪ್ಟ್ ಅಂತಂದ್ರೆ ಪ್ರೀಚಿಂಗ್ ಇಸ್ ದ ಎಸೆನ್ಸ್. ಹಾಗಾಗಿ ನಾವು ಈಗ ಅರಬ್ ಕಂಟ್ರೀಸ್ಗೆ ನಾನು ಹೆಸರು ಹೇಳುದಿಲ್ಲ, ಅಲ್ಲಿ ನಮ್ಗೆ ತುಂಬಾ ಪ್ರೀಚಿಂಗ್ ಆಗ್ತಾ ಉಂಟು. ನಾವು ಅಲ್ಲಿ ಹೋಗ್ತೇವೆ, ಎಲ್ಲ ಸನ್ಯಾಸಿಗಳೆಲ್ಲ ಹೋಗ್ತಾರೆ. ಹೋಗುವಾಗ ಎಲ್ಲರೂ ಪ್ಯಾಂಟ್ ಶರ್ಟ್ ಆಗಿ ಹೋಗುವುದು, ಮತ್ತೆ ಶೂ ಎಲ್ಲ ಹಾಕಿ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಆ ತರವೇ ಹೋಗ್ಬೇಕು, ಇಲ್ಲದ್ರೆ ಸ್ಯಾಫ್ರನ್ ಆಗಿ ಹೋಗ್ಲಿಕ್ಕೆ ಅಲ್ಲಿ ಇಲ್ಲ. ಯಾಕಂದ್ರೆ ಗುರುಜಿ ನಿಮ್ಗೆ ಕೃಷ್ಣ ಪ್ರಜ್ಞೆ ಮೇನ್, ನಿಮ್ದು ಡ್ರೆಸ್ ಎಲ್ಲ ಮೇನ್ ಅಲ್ಲ. ಯಾಕಂದ್ರೆ ಗುರುಜಿ ಇದು ಇಸ್ಕಾನ್ ಅಲ್ಲಿ ಹೋಗದಾಗೆಲ್ಲ ನೋಡ್ತೀವಲ್ವಾ, ಗುರುಗಳಿಗೆಲ್ಲ ಪ್ರಭುಗಳಿಗೆ ತುಂಬಾ ನೀಟಾಗಿ ಕಾಣ್ತಾರೆ, ಒಂಥರ ಸೋಬರ್. ಅವ್ರ ಲುಕ್ ನೋಡ್ಬಿಟ್ಟೆ ನಮ್ಗೆ ಒಂಥರ ಖುಷಿ ಅನ್ಸುತ್ತೆ. ಒಂಥರ ಎಷ್ಟು ಚೆನ್ನಾಗಿ ಸೋಬರ್ ಲುಕ್ ಅವ್ರದ್ದು, ಬಟ್ಟೆ ಯಾವ ತರ ಚೆನ್ನಾಗಿ ಹಾಕಿರ್ತಾರೆ. ಒಂಥರ ನೋಡ್ಲಿಕ್ಕೆ ಒಂಥರ ಆ ಬಟ್ಟೆ ತುಂಬಾ ಇಷ್ಟ ನನಗೆ. ಅದಕ್ಕೆ ಇದು ಬಿಟ್ಟು ಬಿಡ್ಲಿ ಅಂತ ವಿಚಾರ ಮಾಡ್ತಾ ಇದೀನಿ ಗುರುಜಿ. ಇದು ಹಾಕೋದು ಯಾವಾಗ್ಲೂ ಎಂತಂದ್ರೆ ನಾವು ಆಚಾರ್ಯ ಹೇಳ್ತಾರೆ ಡಿಸಿಷನ್ ಯಾವಾಗಲೂ ನಾವು ಹರಿಬರಿಯಲ್ಲಿ ತಗೊಳ್ಬಾರ್ದು. ಹರಿಬರಿಯಲ್ಲಿ ತಗೊಳ್ಬಾರ್ದು. ನಾವು ಎಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಫಸ್ಟಿಗೆ ನಾವು ಹೋಗ್ಬೇಕು, ಮತ್ತೆ ಮಾಡ್ತಾ 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 ಮೆಚುರಿಟಿಯಲ್ಲಿ ನಾವು ಡಿಸಿಷನ್ ತಗೊಳ್ಬೇಕು. ಮತ್ತೆ ಯಾಕಂದ್ರೆ ಒಬ್ರು IAS ಆಫೀಸರ್ ಗುರುಜಿ ಲಕ್ನೋ ಅಲ್ಲಿ ನಾನಿದ್ದಾಗ, ಈ ವಾಸ್ ಎ ವೆರಿ ಕ್ಲಾಸ್ ಬ್ಯೂರೋಕ್ರಾಟ್. ಒನ್ ಫೈನ್ ಡೇ ಸಡನ್ ಆಗಿ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಅವ್ರು ಏನು ಹಾಕ್ಬಿಡ್ತಾರೆ, ಎಲ್ಲಾ ಬಟ್ಟೆ ಗಿಟ್ಟೆ ತೆಗೆದ್ಬಿಟ್ಟು ಸಡನ್ ಆಗಿ ಇದು ಕ್ಯಾವಿ ಬಟ್ಟೆ ಹಾಕೊಂಡು ಫುಲ್ ಒಂಥರ ಇದು ಸಡನ್ ಆಗಿ ದೀಕ್ಷೆ ತಗೊಂಡ್ಬಿಡ್ತಾರೆ. ಒಂಥರ ಅದು ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಬಂದ್ಬಿಡುತ್ತೆ ಒಂದೊಂದ್ಸತಿ. ಇದೆಲ್ಲ ಲೈಫ್ ಅಲ್ಲಿ ಏನು ಭೌತಿಕ ಇದ್ರಲ್ಲಿ ಏನು ನಮ್ಗೆ ಈ ತರ ಬೇಡ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಒಂದೊಂದ್ಸತಿ ಲೈಫ್ ಅಲ್ಲಿ ತುಂಬಾ ಗಜಿಬಿಜಿ ಇರೋದ್ರಿಂದ ಒಂದೊಂದ್ಸತಿ ಸಡನ್ ಆಗಿ ಯಾವ್ದಾದ್ರು ಕೃಷ್ಣ ಇದರಲ್ಲಿ ಜಾಯ್ನ್ ಆಗ್ಬಿಡ್ಬೇಕು ಫುಲ್ ಅಂತ ಹೇಳ್ಬಿಟ್ಟು ಆತರ ಒಂದೊಂದು ಮನಸ್ಸಲ್ಲಿ ಹೊಡಿತಾ ಇರುತ್ತೆ. ಅದು ನಮ್ಮ ಆಚಾರ್ಯ ಹೇಳಿದೆ ಅಂತಂದ್ರೆ ಸ್ಥಾನೇ ಸ್ಥಿತ, ನೀವು ಎಲ್ಲಿಯೇ ಇರಿ ಆದ ಕೃಷ್ಣನನ್ನು ಸೆಂಟರ್ ಅಲ್ಲಿ ಇಡಿ. ಯಾವುದೇ ಮಾಡಿ ಕೃಷ್ಣನ ಸೆಂಟರ್ ಇಡಿ. ಮತ್ತೆ ಆಚಾರ್ಯ ಹೇಳ್ತಾರೆ, ಈಗ ಹೇಳಿ ಎಂತಂದ್ರೆ ಆಚಾರ್ಯ ಹೇಳ್ತಾರೆ ಇಸ್ಕಾನ್ ಇನ್ಸ್ಟಿಟ್ಯೂಷನ್ ಹೇಗಂದ್ರೆ ಇನ್ನೊಬ್ರು ನೋಡಿ ಕಲಿಬೇಕು. ಅದಕ್ಕೋಸ್ಕರ ನಮ್ಮ ಆಚಾರ್ಯ ಹೇಳ್ತಿದ್ದಾರೆ ಒಳ್ಳೆ ನಾವಂದ್ರೆ ಒಂದು ಐರನ್ ಹಾಕಿದ್ದು ಬಟ್ಟೆ ಹಾಕುವುದು, ಮತ್ತೆ ನೀಟ್ ಕ್ಲೀನ್ ಶೇವ್. ಈಗ ನಾನು ಶೇವ್ ಮಾಡ್ಲಿಲ್ಲ, ಯಾಕಂದ್ರೆ ನಿನ್ನೆ ಏಕಾದಶಿ, ಇವತ್ತು ಮಾಡ್ತೇನೆ. ಹಾಗಾಗಿ ಇದನ್ನೆಲ್ಲ ಎಂತ ಅಂದ್ರೆ ಇದು ಆಚಾರ್ಯ ಹೇಳ್ತಾರೆ ಅಂದ್ರೆ ನಾವು ಒಂದು ನೀಟ್ ಇದ್ರೆ ಆಗ ಇನ್ನೊಬ್ರಿಗೆ ಕೂಡ ಅದೊಂದು ಎಂತಂದ್ರೆ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಹಾಗಾಗಿ ಆ ತರ ಆಚಾರ್ಯ ಹೇಳಿದ್ದಾರೆ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಕರೆಕ್ಟ್ ಗುರುಜಿ, ಕರೆಕ್ಟ್ ಗುರುಜಿ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹಲೋ ಪ್ರಭುಜಿ. ಪ್ರಭುಜಿ, ಪ್ರಭುಜಿ, ಇದು ನಾನೊಂದು ಲಾಸ್ಟ್ 3 months ಇಂದ ನಾನು ಈಗ ಭಗವದ್ಗೀತೆ ಓದ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅಂದ್ರೆ ನಾನು ಈಗ ಓದಿ ಅಂದ್ರೆ ಈಗ ನಂಗೆ ಈಗ ಒಂದು ಪ್ರಜ್ಞೆ ಬಂದಿದೆ. ಅಂದ್ರೆ ಈಗ ನಾನು ನಾನ್ ವೆಜಿಟೇರಿಯನ್. ಸೊ ನಾನು ಈಗ ನಾನ್ ವೆಜ್ ತಿಂದು ಒಂದು ವೇಳೆ ನಾನು ನಾನ್ ವೆಜ್ ತಿಂದ್ರೆ ಆ ದಿವಸ ನಾನು ಓದಲ್ಲ. ಯಾಕೆಂದ್ರೆ ಆ ದಿವಸ ನಾನು ಈಗ ನಾನೇನ್ ಮಾಡಿದ್ದೇನೆ ಅಂದ್ರೆ ಈಗ ನಾನ್ ವೆಜ್ ಇರುವ ದಿವಸ ನಾನು ಓದ್ತೇನೆ. ಈಗ ಮನೆಯಲ್ಲಿ ಕೆಲವೊಮ್ಮೆ ನಾವು ನಾನ್ ವೆಜ್ ಮಾಡಿರ್ತೇವೆ ಮನೆಯಲ್ಲಿ, ಸೊ ನಾವು ತಿನ್ನುದಿಲ್ಲ. ಆದ್ರೆ ಮನೆಯಲ್ಲಿ ಶುದ್ಧ ಇಲ್ಲ, ನಾನ್ ವೆಜ್ ಮಾಡಿರ್ತೇವೆ. ಆಗ ನಾವು ಭಗವದ್ಗೀತೆ ಓದುದು ನಮ್ಗೆ ಮನಸ್ಸಿಗೆ ತೃಪ್ತಿಕರ ಆಗುದಿಲ್ಲ, ಅದು ಮನಸ್ಸಲ್ಲಿ ಬರ್ತದೆ. ಅದು ಓದ್ಬಹುದಾ? ಅಲ್ಲ ಓದ್ಬಹುದು, ಭಗವದ್ಗೀತೆ ಓದ್ಬಹುದು. ಆದ್ರೆ ಎಂತಂತ ನಾನು ಹೇಳುದು ಎಂತಂದ್ರೆ ಈಗ ನಿಮ್ಗೆ ಈಗ ದ್ವಂದ್ವ ಉಂಟು. ಅಂದ್ರೆ ದ್ವಂದ್ವ ಉಂಟು ಅಂದ್ರೆ ಹೇಗೆ ಅಂದ್ರೆ ನಿಮ್ಗೆ ಒಂದು ವಿಷಯ ಗೊತ್ತುಂಟಲ್ಲ, ನಾನ್ ವೆಜ್ ತಿನ್ಬಾರ್ದು ಅಂತ ಗೊತ್ತುಂಟು. ಹೌದೌದು, ಸರಿಯಲ್ಲ ಗೊತ್ತುಂಟು. ಮತ್ತೆ ನೀವು ವಾಪಸ್ ತಿಂತಾ ಇದ್ದೀರಿ. ಇದೆಂತಂದ್ರೆ ನಿಮ್ದು ಇಂದ್ರಿಯ ಪ್ರಬಲ ಉಂಟು, ಗೊತ್ತಾಯ್ತಾ? ಇಂದ್ರಿಯ ಸುಖ. ಹಾಗಾಗಿ ಎಲ್ಲಿ ತನಕ ನೀವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುದಿಲ್ಲವೋ ಅಲ್ಲಿ ತನಕ ಎಂತಂದ್ರೆ ಈಗ ನೀವು ಎಂತಂದ್ರೆ ನಾನು ಹೇಳುದು ಜಪ ಮಾಡ್ಬೇಕು. ನೀವು ಎಷ್ಟು ಜಾಸ್ತಿ ಜಪ ಮಾಡ್ತೀರಾ ಆಗ ನಿಮ್ದು ಆ ದ್ವಂದ್ವ ಹೋಗ್ತದೆ. ನೀವು ಮತ್ತೆ ದೃಢ ಸಂಕಲ್ಪದಲ್ಲಿ ಇರ್ತೀರಿ, ಇದೇ ಸರಿ ಅಂತ. ಈಗ ಎಂತ ಆಗ್ತದೆ ಅಂದ್ರೆ ನಿಮ್ಗೆ ಇದು ಸರಿ ಆದ್ರೆ ಅದು ಕೂಡ ತಿನ್ಬೇಕು, ಆ ತರ ಬರ್ತದೆ, ಗೊತ್ತಾಯ್ತಾ?
ಹೌದೌದು ದ್ವಂದ್ವದಿಂದ ಮುಕ್ತರಾಗಬೇಕಿದ್ರೆ ನೀವು ಸೀರಿಯಸ್ ಆಗಿ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆದ್ರೆ ನಮ್ದು ಸಿಚುವೇಶನ್ ಆ ತರ ನಮ್ಗೆ ಮಾಡ್ತದೆ ಅಂದ್ರೆ ಸಿಚುವೇಶನ್ ಎಂತಾಗ್ತದೆ ನೋಡಿ, ಹೇಗಂದ್ರೆ ನೀವು ಈಗ ಹೇಳುದು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವರೊಟ್ಟಿಗೆ ಹೋಗೋಣ ತಿನ್ಲೇಬೇಕಂತ, ಹೌದೌದು ತಿನ್ಲಿಕ್ಕೆ ಇಷ್ಟ ಇಲ್ಲ ನೋಡಿ. ಹೌದೌದು ಇದೆಲ್ಲ ನಮ್ಮ ಆಚಾರ್ಯ ಹೇಳ್ತಾರೆ ಮೈಂಡ್ ಅಲ್ಲಿ ಇರೋದು. ಮೈಂಡ್ ಅಲ್ಲಿ ನೀವು ಎಂತ ಆಗ್ತದೆ ಅಂದ್ರೆ ಕೃಷ್ಣ ಪ್ರಜ್ಞೆ ಕೊಟ್ರೆ ಆಗ ಅದು ಬೇಡದು ಹೋಗ್ತದೆ. ಈಗ ನಾವು ಎಂತ ಅಂದ್ರೆ ನಾವೀಗ ಮೈಂಡ್ ಇದು ಗುಲಾಮ, ಮನಸ್ಸಿನ ಗುಲಾಮ. ನಾವು ಮನಸ್ಸಿನ ಗುಲಾಮ ಆಗಬಾರ್ದು, ನಾವು ಕೃಷ್ಣನ ಗುಲಾಮ ಆಗ್ಬೇಕು. ಕೃಷ್ಣನ ಗುಲಾಮ ಹೇಗೆ ಆಗುದು? ನಾವು ಜಪ ಮಾಡುವುದರಿಂದ ಎಂತ ಆಗ್ತದೆ ಅಂದ್ರೆ ಮತ್ತೆ ಕೃಷ್ಣ ಬುದ್ಧಿ ಕೊಡ್ತಾ ಬರ್ತಾನೆ. ಈಗ ಎಂತಂದ್ರೆ ಈಗ ಇಂಟೆಲಿಜೆನ್ಸ್ ನಿಮ್ಮ ಹತ್ರ ಉಂಟು, ಆದ್ರೆ ಅದು ಶಾರ್ಪನ್ ಆಗ್ಲಿಲ್ಲ. ಇಂಟೆಲಿಜೆನ್ಸ್ ಶಾರ್ಪನ್ ಆಗ್ಬೇಕಿದ್ರೆ ನೀವು ಜಪ ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ ಕೃಷ್ಣ ಆ ಬುದ್ಧಿಯನ್ನು ಚುರುಕು ಮಾಡ್ತಾನೆ. ಮತ್ತೆ ಆ ರೇಸರ್ ಇಂದ ಎಂತ ಅಂದ್ರೆ ಎಲ್ಲವನ್ನು ನಿಮ್ಗೆ ಕಟ್ ಮಾಡ್ಬೋದು. ಕರೆಕ್ಟ್ ಕರೆಕ್ಟ್ ಗೊತ್ತಾಯ್ತು. ಥ್ಯಾಂಕ್ ಯು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಗುರುಜಿ, ನಮ್ಮನೇಲಿ ದೊಡ್ಡ ಜಾಯಿಂಟ್ ಫ್ಯಾಮಿಲಿ, 3 ಮೆಂಬರ್ಸ್ ಅಂದ್ರೆ ಅಣ್ಣ ತಮ್ಮಂದ್ರು. ಅದ್ರಲ್ಲಿ ನಾನು ಸೆಕೆಂಡ್ ಸೊಸೆ ಮನೆಯಲ್ಲಿ. ಸೊ ಎಲ್ರು ನಾನ್ ವೆಜ್ ತಿನ್ನವ್ರೆ. ಕೇಳಿಸ್ತಿದೆ ಗುರುಜಿ? ಎಲ್ರು ನಾನ್ ವೆಜ್ ತಿನ್ನವ್ರೆ. ಸೊ ಹೆಂಗಾಗಿದೆ ಅಂದ್ರೆ ದೊಡ್ಡ ಫ್ಯಾಮಿಲಿ ಅಂದಾಗ ಎಲ್ರು ಹೇಳೋದನ್ನ ಈಗ ನಾವ್ ಯಾವ್ದನ್ನು ಮಾಡಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಮನೆಗೆ ನನ್ ಸೊಸೆ. ಸೊ ಅಲ್ಲಿ ನೇಚರ್ ನಮ್ಮ ಮನೆಗೆ ಅವ್ರ ಮನೆಗೆ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಮನೇಲಿ ನಾವು ತಿನ್ನೋದಿಲ್ಲ, ಯಾರು ಕೇಳಲ್ಲ. ಹೋಗಿ ನಿಂಗಿಷ್ಟ ಹಠ ಮಾಡ್ಬೋದು ಅಪ್ಪ ಅಮ್ಮ ಹತ್ರ. ಸೊ ನಿಂಗಿಷ್ಟ ಇಲ್ಲ ಬಿಡು, ತಿನ್ಬೇಡ ಅಂತ. ಬಟ್ ಅಲ್ಲೋದಾಗ ನನ್ಗಿಷ್ಟ ಬಂದಂತೆ ನಾನ್ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರೆ ಮಾಡ್ಬೇಕು, ಹಾಗಾಗಿದೆ. ಸೊ ಈಗ ಎಂತ ಬಂದಿದೆ, ಹಠ ಮಾಡಿ 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 ನನ್ಗೇನ್ ಬೇಡ, ಬೇಕಾದ್ರೆ ನಾನ್ ಮಾಡಿರ್ತೀನಿ, ನೀವೇನ್ ಕೇಳಿ ಮಾಡಿ ನಾನ್ ಬಡಿಸ್ತೇನೆ, ಬಟ್ ನನ್ನ ವಿಚಾರಕ್ಕೆ ಫೋರ್ಸ್ ಮಾಡ್ಬೇಡಿ. ಹೀಗೆಂತ ಆಗಿದೆ ಸುಮಾರು ವರ್ಷಗಳಿಂದ. ಆಗ ಮಾಡಿ ಮಾಡಿ ಈಗ ನನ್ನನ್ನ ಯಾರು ಫೋರ್ಸ್ ಮಾಡಲ್ಲ, ಇವಳು ಇಷ್ಟೇ, ಎಷ್ಟು ಮಾಡಿದ್ರು ಇವಳು ಹೀಗೆ ಇರ್ತಾಳೆ ಅಂತ. ಬಟ್ ನಾನ್ ಮಾಡಿರ್ತೀನಿ. ನಿಮ್ಗೆ ಎಂತ ಡಿಶ್ ಬೇಕು ನಾನು ಅದ್ ಮಾಡೋದು ರೆಡಿ, ಬಟ್ ನನ್ಗೇನು ತಿನ್ನಿ ಅಂತ ಹೇಳ್ಬಾರ್ದು ಯಾರು. ಸೊ ಎಲ್ರು ಅಕ್ಸೆಪ್ಟ್ ಮಾಡಿದಾರೆ. ಆದ್ರೆ ನನ್ಗೇನಂತಂದ್ರೆ ಇದು ಮಾಡಿ ಬಡಿಸುವುದು ಸರಿನಾ ಇಲ್ಲಾಂದ್ರೆ ಮಾಡಬಾರ್ದ ಅಂತ. ಬಟ್ ಮಾಡ್ಬೇಕಾದ್ರೂ ನಾನು ಕೃಷ್ಣ 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 ಶಿವ 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 ಏನೋ ಒಂದು ಮಾಡ್ತೀನಿ. ಆದ್ರೆ ಯಾವ ಕಾನ್ಸಂಟ್ರೇಷನ್ ನಾನು ಹಿಡುವುದಿಲ್ಲ. ನನಗಿದು ಬೇಡ, ಬಟ್ ಅವ್ರಿಗೆ ಬೇಕು, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಇದು ಸರಿನಾ ತಪ್ಪ? ನೀವು ಮಾಡಿ ಕೊಡುದು ಅವರಿಗೆ ನಾನ್ ವೆಜಿಟೇರಿಯನ್? ಹೌದು, ನಾನ್ ಮಾಡ್ತೇನೆ, ಬಟ್ ನಾನ್ ತಿನ್ಬೇಕು ಅನ್ಸಲ್ಲ, ನನ್ಗೆ ಇಷ್ಟನೂ ಆಗಲ್ಲ, ಕಷ್ಟ ಆಗುತ್ತೆ ನನ್ಗಿದೆಲ್ಲಾನು. ಆದ್ರೂನು ಮಾಡ್ಲೇಬೇಕು, ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ, ನಮ್ದು ದೊಡ್ಡ ಫ್ಯಾಮಿಲಿ ಇದೆ. ಇದಕ್ಕೆ ಎಂತ ಹೇಳ್ತೇನೆ, ಸುಮಾರು 18 ಜನ. ನೋಡಿ ಮಾತಾಜಿ, ಇದಕ್ಕೆ ನಾನು ಹೇಳ್ತೇನೆ. ಈಗ ಒಬ್ಬ ಒಂದು ಪ್ಲಾನ್ ಮಾಡ್ತಾನೆ, ಒಬ್ಬನ ಮೇಲೆ ಒಂದು ದ್ವೇಷ ಇರ್ತದೆ. ಹಾಗಾಗಿ ಅವ ಎಂತ ಮಾಡ್ತಾನೆ, ಒಬ್ಬನಿಗೆ ಹಣ ಕೊಡ್ತಾನೆ ಕೊಲ್ಲಿಕ್ಕೆ, ಇನ್ನೊಬ್ಬ ಪ್ಲಾನಿಂಗ್ ಮಾಡ್ತಾನೆ, ಮತ್ತೆ ಇನ್ನೊಬ್ಬ ಕೊಲ್ಲಿಕ್ಕೆ ಹೋಗ್ತಾನೆ. 3 ಇದ್ದಾರೆ ಈಗ. ಒಬ್ಬ ಹಣ ಕೊಟ್ಟವ, ಇನ್ನೊಬ್ಬ ಪ್ಲಾನ್ ಮಾಡಿದವ, ಇನ್ನೊಬ್ಬ ಕೊಂದವ. ಈಗ ಅವ ಸತ್ತ ಮೇಲೆ, ಯಾರು ಇದು ಪ್ಲಾನ್ ಎಲ್ಲ ಆಗಿದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತದೆ. ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿ ಇವರು 3ರನ್ನು ಹಿಡಿತಾರೆ. ಹಿಡಿದ ಮೇಲೆ ಯಾರಿಗೆ ಶಿಕ್ಷೆ? ಎಲ್ಲರಿಗೂ ಶಿಕ್ಷೆ. ಎಸ್, ಅದೇ ರೀತಿ. ಹೇಗೆ ಅಂದ್ರೆ ಈಗ ಹಣ ಕೊಡುವವ ನಾನ್ ವೆಜ್ಗೆ, ಮತ್ತೆ ಅದನ್ನು ತರುವವ, ಮತ್ತೆ ಮಾಡುವವ, ಮತ್ತೆ ತಿನ್ನುವವ ಇದ್ದಾನೆ. ಹಾಗಾಗಿ ನೀವೀಗ ಎಂತಂದ್ರೆ ಆ ಒಂದು ಸ್ಟೇಜ್ ಅಲ್ಲಿ ಇದ್ರಿ, ಮಾಡುವ ಸ್ಟೇಜ್ ಅಲ್ಲಿ. ಇನ್ನೊಬ್ಬ ಹಣ ಕೊಡುವ, ಇನ್ನೊಬ್ಬ ತರುವವ, ಮತ್ತೆ ಒನ್ನ ತಿನ್ನುವವ. ಎಲ್ಲರಿಗೂ ಉಂಟು, ಎಲ್ಲರಿಗೂ ಹೋಗ್ತದೆ. ಮತ್ತೆ ನನ್ನನ್ನ ಆಪೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಗುರುಜಿ, ನಂದೊಬ್ಬುಳ್ಳದೆ ಅಲ್ಲಿ ಸಿಚುವೇಶನ್ ಆಗಿ ಉಂಟು. ಅದಕ್ಕೆ ನೀವು ಕೃಷ್ಣನಾಥ ಪ್ರೇ ಮಾಡ್ಬೇಕು ಅಷ್ಟೇ. ಗುರು ಮತ್ತೆ ಕೃಷ್ಣನಾಥ ಪ್ರೇ ಮಾಡ್ಬೇಕು. ನಮ್ಮಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಸಿಚುವೇಶನ್ ಆಗಿ ಉಂಟು.
ಮತ್ತೆ ಇದಕ್ಕೆ ದೇವರೇ ಸಹಾಯ ಮಾಡ್ಬೇಕು, ನಮ್ಗೆ ನಮ್ಮಿಂದ ಎಂತ ಆಗುದಿಲ್ಲ. ಆದ್ರೆ ನಾನು ಇಲ್ಲ, ಹೇಳಿದ್ರೆ ಇದು ನನಗೆ ಬದಲಾವಣೆ, ದೊಡ್ಡ ಬದಲಾವಣೆ ಬಂದಿದೆ. ಯಾಕಂತಂದ್ರೆ ಅಷ್ಟು ಜನರ ಮಧ್ಯೆ ನಾನು ತಿನ್ನು ಅಂತ ನನ್ಗೆ ಯಾರು ಫೋರ್ಸ್ ಮಾಡಲ್ಲ. ಸುಮಾರು ನಾನು ಆಕ್ಷನ್ ಮಾಡಿದೀನಿ. ನನ್ಗೆ ಏನೋ ತಿನ್ಬೇಕು ಸ್ಮೆಲ್ ಮಾಡಿದ್ರೇನೆ ಏನೋ ಒಂಥರ ಹಿಂಸೆ ಆಗತ್ತೆ. ಬೇಡ, ನನ್ಗೆ ಇಲ್ಲಿರೋದಲ್ಲ. ಒಂದ್ಸತಿ ಮನ್ಸಿಗೆ ಅನ್ಸುತ್ತೆ ದಿಸ್ ಇಸ್ ನಾಟ್ ರೈಟ್ ಪ್ಲೇಸ್ ಟು, ನಾನು ಅಲ್ಲಿ ಇರೋದಕ್ಕೆ ನನ್ ರೈಟ್ ಪ್ಲೇಸ್ ಅಲ್ಲ ಅಂತ ಅನ್ಸ್ಬಿಡುತ್ತೆ ನನ್ಗೆ. ನಾನ್ ಹೊರಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಏನ್ ಅನ್ಸುತ್ತೆ ಅಂದ್ರೆ ನನ್ ಫ್ಯಾಮಿಲಿ ನನ್ಗೆ ಏನೋ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾನೆ, ನಾನ್ ಮಾಡ್ಲೇಬೇಕು, ಓಡೋಗೋಂಗಿಲ್ಲ ಇಲ್ಲಿಂದ ನೀವು ಕೃಷ್ಣ ಪ್ರಜ್ಞೆ ಅಂತ ಅನ್ಸುತ್ತೆ. ಸೊಲ್ಯೂಷನ್ ಎಂತ ಅಂದ್ರೆ ಜಪ ಮಾಡ್ತಾ ಇರಿ. ಮತ್ತೆ ಕೃಷ್ಣ ಹೇಗೆ ಅಂದ್ರೆ ಯಾರು ಕೃಷ್ಣನಿಗೆ ಸ್ವಲ್ಪ ಇದಾಕಿದ್ದಾರೆ, ಕೃಷ್ಣ ಮತ್ತೆ ಅವರಿಗೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಜಪದಿಂದ ಇದು ಸಾಧ್ಯ. ಗೊತ್ತಾಯ್ತಾ ಮಾತಾಜಿ? ಅಂದ್ರೆ ನನ್ಗೆ ಇದ್ರಿಂದ ಬಿಡುಗಡೆ ಸಿಗುತ್ತೆ ಗುರುಜಿ, ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳ್ತೀನಿ. ಜಪ ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ ಮತ್ತೆ ಕೃಷ್ಣನಿಗೆ ಗೊತ್ತುಂಟು. ಹೇಗಂದ್ರೆ ಜಪ ಮಾಡ್ತಾ ಮೇಲೆ ನೀವು ಕೃಷ್ಣ ಹತ್ರ ಕ್ಲೋಸ್ ಆಗ್ತೀರಿ. ಮತ್ತೆ ಕ್ಲೋಸ್ ಆದ ಕೂಡಲೇ ಕೃಷ್ಣ ನಿಮ್ಗೆ, ನೀವು ಪ್ರೇ ಮಾಡಿದ್ರೆ ಕೃಷ್ಣ ಅದಕ್ಕೆ ಸ್ವೀಕರಿಸ್ತಾನೆ, ಮತ್ತೆ ಅದಕ್ಕೆ ಬೇರೆ ಅರೇಂಜ್ಮೆಂಟ್ ಮಾಡ್ತಾನೆ ಕೃಷ್ಣ. ಈಗ ನಾವು ಮಾಡೋ ಅರೇಂಜ್ಮೆಂಟ್ಗೂ ಕೃಷ್ಣ ಮಾಡೋ ಅರೇಂಜ್ಮೆಂಟ್ ತುಂಬಾ ವ್ಯತ್ಯಾಸ ಉಂಟು. ಅವ ನೋಡಿ ಸರಿಯಾಗಿ ಮಾಡ್ತಾನೆ. ಹೌದು. ಎಸ್, ಜಪ ಮಾಡಿ. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಓಕೆ, ಸರಿ. ಹಾಗಾದ್ರೆ ಮುಕ್ತಾಯ ಮಾಡುವ. ಇವತ್ತು ವಾಮನ ದ್ವಾದಶಿ, ಹಾಗಾಗಿ ನಮ್ಗೆ ನಿನ್ನೆ ಉಪವಾಸ. ಯಾಕಂದ್ರೆ ನಿನ್ನೆ ಏಕಾದಶಿ ಬಂತಲ್ಲ, ಇವತ್ತು ಉಪವಾಸ ಇಲ್ಲ. ಯಾಕಂದ್ರೆ ದ್ವಾದಶಿ ದಿವಸ ಉಪವಾಸ ಮಾಡ್ಲಿಕ್ಕಿಲ್ಲ. ಎಸ್, ಹರೇ ಕೃಷ್ಣ. ವಾಂಛಾ ಕಲ್ಪತರೋಭಿಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.